ಪ್ರಜ್ವಲ್, 19ನೇ ವರ್ಷವನ್ನು ಪೂರೈಸಿ ಇದೀಗ 20ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ನಮ್ಮ ವಿ4 ನ್ಯೂಸ್ ಸ್ವಂತ ಕಚೇರಿಯಲ್ಲಿ ಕಾರ್ಯಾಚರಿಸುತ್ತಿದ್ದು 20ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಈ ಸಂಭ್ರಮದ ಸಮಯದಲ್ಲಿ ನಾವು ಈ ಹಿಂದಿನ 19 ವರ್ಷಗಳ ಪಯಣದ ಹಾದಿಯನ್ನು ಅವಲೋಕಿಸುವಂತಹ ಕಾರ್ಯಕ್ರಮ ಇದಾಗಿತ್ತು. ನಮ್ಮ ಜೊತೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತಹ ಪೇರೂರು ಚಾರು ಅವರಿದ್ದಾರೆ. ಅವರ ಹತ್ರ ಕೇಳೋಣ, ಈ ಹಿಂದಿನ ವಿ4 ನ್ಯೂಸ್ಗೂ ಈಗಿನ ವಿ4 ನ್ಯೂಸ್ ಇರುವಂತಹ ವ್ಯತ್ಯಾಸಗಳು ಮತ್ತು ಏನಾದರೂ ಬದಲಾವಣೆಗಳಾಗಬೇಕಿದ್ದಲ್ಲಿ ಅವರೊಂದು ಅನುಭವದ ಮಾತುಗಳನ್ನು ಅವರ ಜೊತೆ ಮಾತಾಡ್ಕೊಂಡು ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ಈಗ ನಾವು 20ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇವೆ. ಹಿಂದೆ 19 ವರ್ಷಗಳನ್ನು ನಾವು ಪೂರೈಸಿದ್ದು, ಅದರಲ್ಲಿ ನಿಮ್ಮ ಅನುಭವಗಳಿರ್ಬೋದು ಅಥವಾ ನೀವು ಹಿಂದೆ ಕಂಡಂತ ವಿ4 ನ್ಯೂಸ್ಗೂ ಈಗಿನ ವಿ4 ನ್ಯೂಸ್ಗೂ ಇರುವಂತಹ ವ್ಯತ್ಯಾಸಗಳಿರ್ಬೋದು ಅಥವಾ ಮುಂದಿನ ಬದಲಾವಣೆಗಳು ಏನಾಗಬೇಕು ಅನ್ನುವಂಥದ್ದು. ವಿ4 ನ್ಯೂಸ್ ಅನ್ನುವಂಥದ್ದು ಮಾಧ್ಯಮ ಅನ್ನುವಂಥದ್ದು ನಡೆಸೋದು ಭಾಳ ಕಷ್ಟದ ಕೆಲಸ. ನಿಮಗೆ ಹೇಗೆ ಗೊತ್ತಂತ ಕೇಳ್ಬೋದು. ನಾನೇ ಸ್ವಂತ ಕನ್ನಡದಲ್ಲಿ ಪತ್ರಿಕೆ ಮಾಡಿ ಮುಚ್ಚಿದ್ದೇನೆ, ತುಳುವಿನಲ್ಲಿ ಪತ್ರಿಕೆ ಮಾಡಿ ಮುಚ್ಚಿದ್ದೇನೆ, ವೆಬ್ಸೈಟ್ ಮಾಡಿ ಮುಚ್ಚಿದ್ದೇನೆ. ಹಾಗಾಗಿ ಈ ಮಾಧ್ಯಮ ನಡೆಸುವಂಥದ್ದು ಭಾಳ ಕಷ್ಟದ ಕೆಲಸ. ಇಲ್ಲಿ ಉಡುಪಿ ಬೆಂಗಳೂರಿನಲ್ಲೇ ಸಾಕಷ್ಟು ಮಾಧ್ಯಮಗಳು ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ಮುಚ್ಚಿ ಹೋಗಿದ್ದನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗಾಗಿ ಇಂಥ ಒಂದು 19 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಅನ್ನುವಂಥದ್ದೇ ಒಂದು ದೊಡ್ಡ ಸಾಧನೆ. ಹಾಗೂ ಇದು ಆಗಿದೆ ಅನ್ನೋದಕ್ಕೆ ಅತಿ ಮುಖ್ಯವಾದ ಉದಾಹರಣೆ ಅಂತೇಳಿದರೆ, ಇದು ಒಂದು ಕಡೆಯಿಂದ ಬಾಡಿಗೆಯ ಕಟ್ಟಡದಿಂದ ಸ್ವಂತ ಕಟ್ಟಡಕ್ಕೆ ಬಂದಿದೆ ಅಂತೇಳಿದರೆ ಸಂಸ್ಥೆಯು ಲಾಭದಲ್ಲಿ ಮುಂದುವರೆದಿದೆ ಅಂತ ಅರ್ಥ. ಯಾಕಂದರೆ ಸಾಲ ಸೋಲ ಇರದೆ ಯಾವುದು ಇರೋದಿಲ್ಲ ಸಂಸ್ಥೆಗಳು. ಇದ್ರೂ ಕೂಡ ಬಾಡಿಗೆ ಕಟ್ಟಡದ ಸ್ವಂತ ಕಟ್ಟಡಕ್ಕೆ ಬಂದಿದೆ ಅಂದರೆ ಅದು ಲಾಭದಲ್ಲಿ ಮುನ್ನಡೀತಾ ಇದೆ ಅಂತ. ಕಷ್ಟ ನಷ್ಟಗಳು ಬೇಕಾದಷ್ಟು ಇದ್ರೂ ಕೂಡ ಮಾಧ್ಯಮಗಳು ನಡೆಸುವಂಥ ಈ ಕಾಲದಲ್ಲಿ ಭಾಳ ಕಷ್ಟದಿಂದ ಇದು 19 ವರ್ಷ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಹುಮ್ಮಸ್ಸಿನ ಒಂದು ಮನುಷ್ಯ ಆಗಿದ್ದರೆ ಒಂದು ಹುಮ್ಮಸ್ಸಿನ ವಯಸ್ಸಿನ ಕಾಲ. ಕೆಲವು ಜೀವಿಗಳಿಗೆ ಅದು ಆಯುಷ್ಯ ಮುಗಿಯುವಂಥ ಕಾಲ, ಕೆಲವು ಜೀವಿಗಳಿಗೆ ಅದು ಮಧ್ಯಮ ಕಾಲ. ಮನುಷ್ಯನಲ್ಲಿ ಅದು ತಾರುಣ್ಯದಿಂದ ಒಂದು ಯೌವನಕ್ಕೆ ಕಾಲಿಡುವಂಥ ಕಾಲವಾಗಿದ್ದು, ಸುಮಾರು 18 ವಯಸ್ಸಿನವರೆಗೆ 16 ವರ್ಷದವರೆಗೆ ಜನರಲ್ಲಿ ಏನಿರ್ತದೆ ಒಂದು ಮಕ್ಕಳಾಟ ಇರ್ತದೆ. 18ರ ನಂತರ ಒಂದು ಪ್ರೌಢತೆ ಬರುವಾಗ ಆತ 19 ದಾಟುವಾಗ ಅದು ಏನು ಆಗಬೇಕು ಅನ್ನೋದಕ್ಕೆ ಒಂದು ಆಲೋಚನೆಯನ್ನು ಮಾಡ್ತಾನೆ. ಅದು ಮನುಷ್ಯನಲ್ಲೊಂದು ಆಲೋಚನೆ ಮಾಡಬೇಕು ಅವನು 19 ನಂತರ ಮುಂದೇನು ಅನ್ನುವಂಥ. ಅದೇ ರೀತಿ ವಿ4 ನ್ಯೂಸ್ಗೆ ಮುಂದೇನು ಅನ್ನುವಂಥ ಒಂದು ಆಲೋಚನೆ ಇದ್ದೇ ಇರ್ತದೆ. ಆ ಆಲೋಚನೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಆಲೋಚನೆ ಅಲ್ಲ, ಅದು ಒಂದು ತಂಡದ ಆಲೋಚನೆ. ಯಾವುದೇ ಮಾಧ್ಯಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಿಂದ ನಡೆಯೋದಿಲ್ಲ. ಮಾಲಕ ಇರ್ಬೋದು, ಸಂಪಾದಕ ಇರ್ಬೋದು, ವರದಿಗಾರ ಇರ್ಬೋದು, ಬೇಕಾದಷ್ಟು ಕ್ಯಾಮ್ರಾಮನ್ ಇರ್ಬೋದು, ಯಾರಿದ್ದರೂ ಕೂಡ ಅದು ಒಂದು ತಂಡವಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಉತ್ತಮವಾಗಿ ಕಾಣ್ತದೆ. ಸಿನಿಮಾಗಳ ಬಗ್ಗೆ ನೋಡ್ಬೇಕಂದ್ರೆ ನಮಗೆ ನಟರ ಮುಖ ಕಾಣ್ತದೆ. ಅಂದರೆ ನಟರ ಮುಖ ಕಂಡರೂ ಕೂಡ ಅದರ ಹಿಂದೆ ಶ್ರಮ ಪಡ್ತಾರಲ್ಲ, ಅವರ ಕೆಲಸಗಳು ಯಶಸ್ವಿಯಾಗಿ ಆದರೆ ಮಾತ್ರ ನಟ ತನ್ನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆ ನಟನ ಯಶಸ್ಸು, ಅವನು ಸುಂದರವಾಗಿರ್ಬೋದು ಅಥವಾ ಅವನ ಅಭಿನಯ ಕೂಡ ಚೆನ್ನಾಗಿದ್ದರೂ ಕೂಡ ಹಿಂದೆ ಯಾವುದು ಸರಿ ಇಲ್ಲದೆ ಇದ್ದರೆ ಅದು ಯಶಸ್ವಿ ಆಗೋದು. ಅದೇ ರೀತಿ ಮಾಧ್ಯಮಗಳಲ್ಲಿ ಕೂಡ ಇಷ್ಟೊಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಥವಾ ಸಮನ್ವಯದಿಂದ ಕೆಲಸ ಮಾಡ್ತಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡುವುದು, ಸಮನ್ವಯದಿಂದ ಕೆಲಸ ಮಾಡುವಂಥದ್ದು, ಅರಿವಿನಿಂದ ಕೆಲಸ ಮಾಡುವಂಥದ್ದು, ತಿಳಿದುಕೊಂಡು ಕೆಲಸ ಮಾಡುವಂಥದ್ದು, ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಕೆಲಸ ಮಾಡುವಂಥದ್ದು, ಒಬ್ಬರನ್ನೊಬ್ಬರು ಕೇಳಿಕೊಂಡು ಕೆಲಸ ಮಾಡುವಂಥದ್ದು, ಹಾಗೂ ಎಲ್ಲವನ್ನು ಒಗ್ಗೂಡಿಸಿ ಮಾಡುವಂಥದ್ದು. ಇಲ್ಲಿ ಒಟ್ಟಿಗೆ ಅಂತ ಹೇಳಿದರೆ ಒಗ್ಗೂಡಿಸ್ಕೊಳ್ಬೇಕು. ಯಾಕಂತೇಳಿದರೆ ರಿಪೋರ್ಟ್ ಒಂದು ಕಳಿಸ್ತಾನೆ, ರಿಪೋರ್ಟ್ ಕಳಿಸೋರಿಗೆ ಇಲ್ಲಿ ಏನಂದರೆ ರಿಪೋರ್ಟ್ ಕಳಿಸೋರಿಗೆ ಏನು ವಿಷಯ ಕಳಿಸ್ತಾನೆ ಅಷ್ಟು ಅವನಿಗೆ ಇಂಪಾರ್ಟೆಂಟ್. ಆ ವಿಷಯಕ್ಕೆ ಇದು ವಿಜುವಲ್ ಮೀಡಿಯಮ್ ಆದರೆ ಏನು ವಿಜುವಲ್ ಬೇಕು ಅನ್ನೋದು ಇಂಪಾರ್ಟೆಂಟ್. ಅದರಲ್ಲಿ ಕನ್ನಡ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಸಾಮಾನ್ಯ ಡೆಸ್ಕ್ನಲ್ಲಿ ಏನ್ರಿ ಇದು ಒಂದು ಶಬ್ದ ಕನ್ನಡ, ಆದರೆ ಅವ್ರ ಕೆಲಸ ಮಾಧ್ಯಮಕ್ಕೆ ಮುಟ್ಟಿಸೋದಷ್ಟೇ ಅವ್ರ ಕೆಲಸ, ಡೆಸ್ಕ್ನವ್ರ ಕೆಲಸ. ಅದರಲ್ಲಿ ಏನಾದರೂ ತಪ್ಪು ಇದೆಯಾ ಅದು ಡೆಸ್ಕ್ನವ್ರು ಮಾಡಬೇಕು, ಅದಕ್ಕೆ ಕೆಲಸ ಕರೆಕ್ಷನ್ ಮಾಡುವಂಥ ಇವೆಲ್ಲ ಕೆಲಸಗಳು ಇರ್ತವೆ. ಇವೆಲ್ಲ ಒಂದು ಮಾಡಿದ ಅದಾದಮೇಲೆ ಅದು ಎಡಿಟಿಂಗ್ ಹೋಗುವಂಥದ್ದು ಇರ್ಬೋದು, ಎಡಿಟಿಂಗ್ ಆದಮೇಲೆ ಅದನ್ನು ಸರಿ ನೋಡುವಂಥದ್ದು ಇರ್ಬೋದು, ಅದನ್ನು ಆಮೇಲೆ ಟೆಲಿಕಾಸ್ಟ್ ಮಾಡೋದಿರ್ಬೋದು. ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಿಸಿದಂಥ ಕೆಲಸವಾಗಿದ್ದು ಆ ಸಂಬಂಧದ ಮೂಲಕ ನಡೆದಾಗ ಅದು ಯಶಸ್ವಿ ಆಗ್ತದೆ. ಹಾಗಾಗಿ ವಿ4 ನ್ಯೂಸ್ ತನ್ನ ಕಳೆದ ದಿನಗಳನ್ನು
ಭವ್ಯತೆಯಿಂದ ಕಳೆದಿದೆಯೋ ದಿವ್ಯತೆಯಿಂದ ಕಳೆದಿದೆಯೋ ಅನ್ನೋದು ಮುಖ್ಯವಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟು ಪ್ರಜ್ವಲವಾಗಿ ಉಜ್ವಲವಾಗಿ ನಡೆಯುತ್ತದೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಇಷ್ಟು ದಿನ ನಡೆದು ಬಂದ ದಾರಿಯನ್ನು ಅವಲೋಕಿಸುವಾಗ ಸಿಂಹಾವಲೋಕನ ಅಂತ ಹೇಳ್ತಾರೆ. ಸಿಂಹಾವಲೋಕನ ಅಂತ ಹೇಳಿದರೆ ಒಂದು ಸಿಂಹ ರಸ್ತೆಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಅದೊಂದು 10 ಹೆಜ್ಜೆ ಹೋದ್ಮೇಲೆ ಹಿಂದೆ ನೋಡಿಬಿಟ್ಟೆ ಮುಂದೆ ಹೋಗೋದು ಸಿಂಹ. ಆದ್ದರಿಂದ ಅದು ಸಿಂಹಾವಲೋಕನ ಅಂತ ಹೇಳಿದರೆ ನಾವು 19 ವರ್ಷ ಏನು ಮಾಡಿದ್ದೀವಿ, ನಮ್ಮ ಸಾಧನೆ ಏನಿದೆ, ನಮ್ಮ ಚಾನಲ್ನಲ್ಲಿ ಬಂದ ಸುದ್ದಿಗಳನ್ನು ಎಷ್ಟು ಜನ ಪ್ರಭಾವಿತರಾಗಿದ್ದಾರೆ, ನಮ್ಮ ಚಾನಲ್ನಿಂದ ಎಷ್ಟು ಜನ ಮುಂದೆ ಬಂದಿದ್ದಾರೆ, ನಮ್ಮಲ್ಲಿ ಆ್ಯಂಕರ್ಗಳಾಗಿ ಹೋಗಿ ಅಷ್ಟು ಜನ ದೊಡ್ಡ ಚಾನಲ್ಗಳಿಗೆ ಹೋಗಿದ್ದಾರೆ, ನಮ್ಮಲ್ಲಿ ವರದಿಗಾರರಾಗಿ ದೊಡ್ಡ ಪತ್ರಿಕೆ ವರದಿಗಾರರು ಎಷ್ಟು ಜನ ಆಗಿದೆ, ಇದೆಲ್ಲ ಕೂಡ ಒಂದು ಚಾನೆಲ್ನ ಒಂದು ಸಂಸ್ಥೆಯ ಯಶಸ್ಸಿನ ಭಾಗವಾಗಿರ್ತದೆ. ಆ ಭಾಗವನ್ನು ಅಧ್ಯಯನ ಮಾಡಿಕೊಂಡು ಹೀಗಾಗಿದ್ದಾರೆ, ನಮ್ಮಲ್ಲಿಂದ ಹೋಗಿ ಅಲ್ಲಿ ಹೀಗಾಗಿದ್ದಾರೆ, ಹಾಗಾದರೆ ಇಲ್ಲಿಯೇ ಕೂಡ ಅದೇ ಸಾಧನೆ ಬರಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಂದಕ್ಕೆ ಹೋದಲ್ಲಿ ಇನ್ನೂ ಕೂಡ ಇನ್ನಷ್ಟು ಉತ್ತಮ ದಿಟ್ಟ ಕ್ರಮಗಳನ್ನು ಕೈಕೊಂಡು ದಿಟ್ಟ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಿದೆ. ಕಾರ್ಯಕ್ರಮಗಳು ಅನ್ನುವಂಥದ್ದು ಅದು ಬೇಕಾದಷ್ಟು ಅಂದ್ರೆ ಸರ್, ಈ ಹಿಂದೆ ನೀವು ನೋಡಿದಂತ ಮಾಧ್ಯಮ ಕ್ಷೇತ್ರ ಅಂದ್ರೆ ಸವಾಲುಗಳು ಕಡಿಮೆ ಇತ್ತು ಇಲ್ಲ ಅಂತಲ್ಲ, ಆದ್ರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಸವಾಲುಗಳು ಜಾಸ್ತಿ ಇದೆ. ಸ್ಪರ್ಧಾತ್ಮಕವಾಗಿ ಬೇರೆ ಬೇರೆ ಚಾನೆಲ್ಗಳು ಬರ್ತಿದೆ, ಹಾಗಾಗಿ ಸ್ಪರ್ಧೆಗಳು ಜಾಸ್ತಿ ನಡೀತಾ ಇದೆ. ನಾವು ಎಷ್ಟು ಅಪ್ಡೇಟ್ ಆಗಿರ್ತೇವೆ, ಎಷ್ಟು ಫಾಸ್ಟ್ ಆಗಿರ್ತೇವೆ, ಅಷ್ಟು ನಮ್ಮ ಒಂದು ಹೆಸರನ್ನು ಗಳಿಸಬಹುದು ಅನ್ನುವಂಥದ್ದು. ಸೊ ನೀವು ಆ ಎಲ್ಲ ವ್ಯತ್ಯಾಸಗಳನ್ನು ನೋಡ್ಕೊಂಡು ಬಂದವರು ಪ್ರತಿ ಹಂತದಲ್ಲಿ, ಅದರ ಬಗ್ಗೆ ಸವಾಲು ಅನ್ನುವಂಥದ್ದು ಆಗಲೂ ಇತ್ತು, ಇವಾಗಲೂ ಇದೆ. ಸ್ಪರ್ಧೆ ಅನ್ನುವುದು ಆಗಲೂ ಇತ್ತು, ಈಗಲೂ ಇದೆ. ಅಂದ್ರೆ ಯಾವ ರೀತಿ V4 ಚಾನೆಲ್ ಅಥವಾ ಲಕ್ಷ್ಮಣ್ ಕುಂದರ್ ಅವರ ನೇತೃತ್ವದ ತಂಡ ಹೇಗೆ ಮುಂದೆ ಬರ್ತಾ ಇದೆ ಅನ್ನುವಂಥದ್ದು ವ್ಯತ್ಯಾಸ ಎಲ್ಲಿರೋದು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಜಾಲತಾಣಗಳ ಪ್ರಭಾವ. ಜಾಲತಾಣ ಪ್ರಭಾವ ಹೇಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಂದಿರುವ ಒಂದು 2024ರ ಒಂದು ವರದಿಯ ಪ್ರಕಾರ ಜಾಲತಾಣಗಳಲ್ಲಿನ ಸುಳ್ಳು ಸುದ್ದಿಗಳಲ್ಲಿ ಭಾರತ ನಂಬರ್ 1 ಆಗಿದೆ ಅಂತ 2024ರ ವರದಿ. ಅಂದರೆ ಇಲ್ಲಿ ಸುಳ್ಳು ಸುದ್ದಿಗಳು ಜಾಸ್ತಿ ಬರ್ತಾವೆ. ಈ ಜಾಲತಾಣಗಳಲ್ಲಿ ಬರುವಂಥ ಸುಳ್ಳು ಸುದ್ದಿಗಳೇನಿದೆ ಅದು ಮಾಧ್ಯಮಗಳಿಗೆ ಸಂಬಂಧ ಇಲ್ಲ. ಆದರೆ ಕೆಲವೊಮ್ಮೆ ಏನಾಗ್ತದೆ, ಆ ಸುದ್ದಿಗಳನ್ನು ಸತ್ಯವೆನ್ನು ನಂಬಿ ಇವರು ಕೂಡ ಹಾಕೋದಿರ್ತದೆ, ಮಾಧ್ಯಮಗಳು ಕೂಡ ಹಾಕೋದಿರ್ತದೆ. ಅಂಥ ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆ ನಿವಾರಣೆಯ ಬಗೆಗೆ ಮೊದಲೇ ಸ್ವಲ್ಪ ಆಲೋಚನೆ ಮಾಡಿರಬೇಕು. ಹಾಗೂ ಸುಳ್ಳು ಸುದ್ದಿಗಳಿಂದ ಏನಾಗ್ತದೆ, ಸಮಾಜದ ಮೇಲೆ ಆಗಿರುವಂಥ ದುಷ್ಪರಿಣಾಮಗಳು ಏನು ಅಂತ ನಮಗೊಂದು ಆಲೋಚನೆ ಇರಬೇಕು. ಆ ರೀತಿ ಆಲೋಚನೆ ಇದ್ದಾಗ ನಾವು ಸಮಾಜಕ್ಕೆ ಜವಾಬ್ದಾರರಾಗಿರ್ಬೇಕು. ಇವಾಗ ಇತ್ತೀಚೆಗೆ ನೀವು ಸಾಕಷ್ಟು ಹಾಸ್ಯ ಕಾರ್ಯಕ್ರಮಗಳನ್ನು ನಡೆಸಿದ್ದೀರಿ, ಕಾಮಿಡಿ ಕಿಲಾಡಿ ಅದು ಇದು. ಕಾಮಿಡಿ ಕಿಲಾಡಿ ಅದು ಹೇಳ್ತೀರಿ, ನೀವು ಕಾಮಿಡಿ ಕಿಲಾಡಿ ಮೇಲೆ ಕೊನೆಗೆ ಒಂದು ನಿಮ್ಮ ನೀತಿಯನ್ನು ಹೇಳಬೇಕು, ಸಮಾಜಕ್ಕೆ ಏನಾದರೂ ಒಂದು ಹೇಳಬೇಕು ನೀವು ಅಂತ ಹೇಳ್ತೀರಿ. ಆ ಸಮಾಜಕ್ಕೆ ಒಂದು ಅವ್ರು ಮಾತ್ರ ಹೇಳೋದಲ್ಲ, ಒಂದು ಚಾನಲ್ ಕೂಡ ಸಮಾಜಕ್ಕೆ ಜವಾಬ್ದಾರ ಆಗಿರ್ತದೆ. ಒಂದು ಚಾನಲ್ ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು. ಏನು ಕೊಡ್ತಾ ಇದೆ? ಸುದ್ದಿ ಚಾನಲ್ ಆದರೆ ಸುದ್ದಿಗಳನ್ನು ಕೊಡ್ತಾ ಇದೆ. ನಾವು ನಮ್ಮ ಕೆಲಸ ಸುದ್ದಿ ಕೊಡೋದು, ಸುದ್ದಿ ಕೊಡ್ತಾ ಇದ್ದೀವಿ ಸತ್ಯ. ಆದರೆ ಸುದ್ದಿಗಳನ್ನು ಕೊಡುವಾಗ ನಾವು ಯಾವ ರೀತಿ ಕೊಡ್ತಾ ಇದ್ದೇವೆ, ಆ ಸುದ್ದಿಗಳಿಂದ ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆಯೇ, ಅಥವಾ ಅದರಿಂದ ಇವಾಗ ಮಂಗಳೂರು ಗೊತ್ತೇ ಇದೆ, ಮಂಗಳೂರು ಒಂದು ರೀತಿಯಲ್ಲಿ ಹಿಂಸಾಚಾರದಲ್ಲಿ ಕೂಡ ಪ್ರಸಿದ್ಧವಾಗ್ತಾ ಇದೆ. ನಿನ್ನೆ ತಾನೇ ಒಂದು ವರದಿಗಳು ಬಂದಿತ್ತು, ಮಂಗಳೂರಿನ ಎಲ್ಲರೂ ಏನಿಲ್ಲ 2% ಜನ, ಬರೀ 100ರಲ್ಲಿ 2 ಮಾತ್ರ ಈ ಏನಾದರೂ ಕಿತಾಪತಿ ಮಾಡ್ತಾ ಇರೋರು ಅಂತ 2% ಜನ ಮಾತ್ರ ಇಲ್ಲಿ ಮಂಗಳೂರು ಸುತ್ತಮುತ್ತಲಲ್ಲಿ ಗಲಾಟೆಗಳಲ್ಲಿ ಈಡ್ಕೊಳ್ತಾರೆ, ಅಥವಾ ಗಲಾಟೆ ಎಬ್ಬಿಸ್ತಾರೆ, ಅಥವಾ ಸುಳ್ಳು ಸುದ್ದಿ ಎಬ್ಬಿಸ್ತಾರೆ ಅನ್ನೋಂಥ ಸಂಖ್ಯೆ ಬರೀ 2%. ಹಾಗಾಗಿ ಅದೊಂದು ದೊಡ್ಡ ಸಂಖ್ಯೆ ಏನಲ್ಲ. 98 ಜನರು ಆ 2%ವನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇದೆ. ಅಂಥ ರೀತಿಯಲ್ಲಿ ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತವೆ, ಅಂಥ ಯೋಜನೆ ಏನಾದರೂ ನಮ್ಮಲ್ಲಿ ಇದೆಯೇ, ಆ ಯೋಜನೆಗಳನ್ನು ಯಾವ ರೀತಿ ನಡೆಸಬೇಕು, ಇವೆಲ್ಲ ಆಲೋಚನೆಗಳನ್ನು ಮಾಡಿಕೊಂಡು ಹೋದರೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಚಾನೆಲ್ ಕಾಣಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ತಂಡ ಪ್ರಯತ್ನ ಮತ್ತು ತಂಡ ಜಿಜ್ಞಾಸೆ ಮತ್ತು ತಂಡ ಚರ್ಚೆ ಇವು 3 ನಡೆದು ಹೋದರೆ ಚೆನ್ನಾಗಾಗ್ತದೆ. ಇನ್ನೆಲ್ಲ ಕಾರ್ಯಕ್ರಮಗಳೆಲ್ಲ ಸಾಮಾನ್ಯ ಇದ್ದೇ ಇರ್ತದೆ. ಸರ್, ಈಗ ಕೊನೆಯದಾಗಿ ನಾವು V4 ನ್ಯೂಸ್ನ 20ನೇ ವರ್ಷದ ಸಂಭ್ರಮಾಚರಣೆ ಇರೋದ್ರಿಂದ ನೀವೇನು ಹೇಳ್ತೀರಾ ಅನ್ನೋದು? 20 ವರ್ಷ ಅನ್ನುವಂಥದ್ದು ಒಂದು ಪರ್ವಕಾಲ ಅಂತ ಆವಾಗಲೇ ಹೇಳಿದ್ವಿ ನಾವು. ಪರ್ವಕಾಲ ಅಂತ ಹೇಳಿದರೆ ಹೆಣ್ಣು ಮಕ್ಕಳಾದರೆ ಮದುವೆಗೆ ಗಂಡು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಗಂಡು ಮಕ್ಕಳಾದರೆ ಏನಪ್ಪ ಉದ್ಯೋಗ ಇವನಿಗೊಂದು ಮದುವೆ ಮಾಡಬೇಕಾದ್ರೆ ಒಂದು ಕೆಲಸ ಬೇಕಲ್ಲ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಇದು ಒಂದು ಸಹಜವಾದ ಪ್ರಕ್ರಿಯೆ. ಅದು ವ್ಯತ್ಯಾಸ ಆಗ್ಬೋದು ಸಮಾಜದಲ್ಲಿ ಸಾಕಷ್ಟು, ಆದರೆ ಸಹಜವಾಗಿ ಸಮಾಜ ಆ ರೀತಿ ಇದೆ.
ಹಾಗಾಗಿ ಇಂಥ ಒಂದು ನಿಟ್ಟಿನಲ್ಲಿ ಯಾವ ರೀತಿ ನಾವು ಹೆಜ್ಜೆ ಇಡಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ನೆಲ ಕಾಣೋದಿಲ್ಲ, ಆಕಾಶ ಕಾಣೋದಿಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇಂಥ ಪ್ರಾಯಗಳಲ್ಲಿ. ಅದನ್ನು ನಾವು ಏನು ಮಾಡಬೇಕು, ನಮ್ಮ ಚಾನಲ್ ನೆಲನೂ ನೋಡಬೇಕು, ಆಕಾಶ ನೋಡಬೇಕು, ಎರಡನ್ನೂ ನೋಡಿಕೊಂಡು ನಡೆಯುವಂಥ ರೀತಿಯಲ್ಲಿ ಹೆಜ್ಜೆಯನ್ನು ಮುಂದಿಟ್ಟರೆ ಮುಂದಿನ ದಿನಗಳು ಶುಭವಾಗಿರ್ತದೆ. ಹಾಗೆ ಆಗಲಿ ಅಂತ ಆಶಿಸೋಣ. ಸರ್, ಮಾಧ್ಯಮ ಕ್ಷೇತ್ರದ ಅನುಭವಗಳಲ್ಲಿರ್ಬೋದು ಅಥವಾ ವಯಸ್ಸಲ್ಲಿರ್ಬೋದು, ನಮ್ಮ ತಂಡದ ಎಲ್ಲರಲ್ಲಿ ಕೂಡ ನೀವು ಹಿರಿಯರಾಗಿರೋದ್ರಿಂದ ನಿಮ್ಮ ಗೈಡ್ಲೈನ್ಸ್ ನಮ್ಗೆ ಇದೇ ರೀತಿ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಈಗ ನಮ್ಮ ಜೊತೆ ನಮ್ಮ ವಾಹಿನಿಯ ಮಂಗಳೂರಿನ ವರದಿಗಾರರಾಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ. ಮಂಜುನಾಥ್ ಪ್ರಸಾದ್ ಅವರು, ಡೇ 1 ಇಂದ V4 ನಲ್ಲಿದ್ರಿ, ಈಗಲೂ V4 ನಲ್ಲಿದ್ದೀರಾ. ಆ ಹಿಂದೆ ಇದ್ದಂತ V4 ಈಗಿರುವಂತ V4 ಚಾನಲ್ಗೆ ಇರುವಂತ ವ್ಯತ್ಯಾಸಗಳಿರ್ಬೋದು ಅಥವಾ ಯಾವ ರೀತಿ ಸಕ್ಸಸ್ ಅನ್ನು ಕಂಡ್ವಿ ನಾವು ಅನ್ನುವಂಥದ್ದು, ಆ ಒಂದು ಹಾದಿಯ ಬಗ್ಗೆ ಅನುಭವಗಳನ್ನ ಹಂಚ್ಕೊಳ್ಬೇಕು. ಈ ಹಿಂದೆ V4 ಮೀಡಿಯಾ ಅಂತ ಇತ್ತು ನಾನು ಸೇರುವಾಗ. ಆವಾಗ ಈ ಸಂಸ್ಥೆ 4 ಜನರ ಹತೋಟಿಯಲ್ಲಿ. ಈ V4 ಮೀಡಿಯಾ ಅನ್ನೋದ್ರ ಮೊದಲ ಹಂತದಲ್ಲಿ ಕೂಡ ಫಸ್ಟ್ ಜನರಿಂದ ಒಳ್ಳೆ ಒಪಿನಿಯನ್ಗಳು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ಲಕ್ಷ್ಮಣ್ ಕುಂದರ್ ಅವರು ಅದಕ್ಕೆ ಹೊಸ ಆಯಾಮವನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಹಿರಿಯ ಪತ್ರಕರ್ತರಾದಂತಹ ಚಿದಂಬರ ಬೈಕಂಪಾಡಿ ಅಂತವರನ್ನು ಕೂಡ ಮುಖ್ಯವಾಹಿನಿ ತರುವಲ್ಲಿ ಕೂಡ ಪ್ರಯತ್ನ ಮಾಡಿ ಇನ್ನಷ್ಟು ಚಾನಲ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹಿರಿಯ ಪತ್ರಕರ್ತರನ್ನು ಕೂಡ ಕರೆದಂತು. ಆವಾಗ ಹಿರಿಯ ಪತ್ರಕರ್ತರು ಸುದ್ದಿಗುದ್ದು ಅಂತ ಜನ ಮೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿ ಪ್ರಶಂಸೆ. ನಮ್ಮ ವಾಹಿನಿಯ ಯಶಸ್ವಿ ಕಾರ್ಯಕ್ರಮ, ಅದು ತುಂಬಾ ಯಶಸ್ವಿ ಕಂಡಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ಸುದ್ದಿಗುದ್ದು ಹಿಂದೆ ನ್ಯೂಸ್ಗೆ ಬಂದ ತಕ್ಷಣನೇ ನ್ಯೂಸ್ ಅನ್ನೋದು ಏನು, ಹೇಗೆ ಮಾಡಬೇಕು, ಅದರ ಬಗ್ಗೆ ಅದರ ಆಯಾಮಗಳು ಏನು ಎನ್ನುವುದರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಟ್ಟಿದ್ದು ಚಿದಂಬರ ಬೈಕಂಪಾಡಿ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ನ್ಯೂಸ್ಗಳನ್ನು ಹೇಗೆ ಮಾಡ್ಬೋದು, ಹೇಗೆ ಜನರಿಗೆ ಅದನ್ನ ಯಾವ ರೀತಿ ಪ್ರಯೋಜನವಾಗ್ತದೆ, ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅಂತ ಕೂಡ ಈ ನಿಟ್ಟಿನಲ್ಲಿ ನಾನು ಅವರಿಂದನೇ ತುಂಬಾ ಕಲ್ತ್ಕೊಂಡೆ. ಹಾಗೆ ಮುಂದೋಗ್ತಾ ಬಂದ ಭಾಗದಲ್ಲಿ ಕೂಡ ಅದು ಸಾಕಷ್ಟು ಜನಮನ್ನಣೆಗೆ ಪಾತ್ರವಾಯಿತು. ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕಾದ್ರೆ ತುಂಬಾ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಈಗದ ಆಧುನಿಕ ಯುಗದಲ್ಲಿ ಕೂಡ, ಅದಕ್ಕಿಂತ ಆಧುನಿಕ ಯುಗದಲ್ಲಿ ಈಗ ಎಲ್ಲ ಯೂಟ್ಯೂಬ್ ಆಗಲಿ ಬೇರೆ ಸಾಮಾಜಿಕ ಜಾಲತಾಣಗಳಿವೆ. ಆ ಸಮಯದಲ್ಲಿ ಅಂಥದ್ದೆಲ್ಲ ಏನಿದ್ರು ಕೂಡ ಕೇಬಲ್ ನೆಟ್ವರ್ಕ್ ನಿಂದ ಹೋಗ್ಬೇಕಾಗಿತ್ತು. ಅಲ್ಲದೆ ಮತ್ತೊಂದು ಸೂಕ್ಷ್ಮವಾದ ವಿಷಯ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಂದ್ರೆ ಪ್ರಾಂತ್ಯಕ್ಕೆ ಮಾತ್ರ, ಈಗ ಮಂಗಳೂರು ಅಂದ್ರೆ ಮಂಗಳೂರಿಗೆ ಮಾತ್ರ ಕೇಬಲ್ ಲೈನ್ ಇರ್ತಿತ್ತು, ಪುತ್ತೂರಿಗೆ ಬೇರೆ ಇರ್ತಿತ್ತು. ಹಾಗೆ ಸುರತ್ಕಲ್ಲಿ ಕೂಡ ಬೇರೆನೇ ನೆಟ್ವರ್ಕ್ ಗಳ ಇಲ್ಲಿಗೂ ಮಂಗಳೂರಿಂದ ನ್ಯೂಸ್ ಗಳನ್ನ ಸುರತ್ಕಲ್ಲಿಗೂ ಮತ್ತು ಪುತ್ತೂರಿಗೆ ಹೋಗುವಂತ ವ್ಯವಸ್ಥೆ ಅವಾಗ ಸಿಡಿಯಲ್ಲಿ ಅದನ್ನ ಕಳಿಸುವಂತ ವ್ಯವಸ್ಥೆ ಕೂಡ ಇತ್ತು. ಆ ಟೈಮಲ್ಲಿ ಕೂಡ 5 ಗಂಟೆ ಒಳಗೆ ನ್ಯೂಸ್ ಅನ್ನ ಅದೇ 7 ಗಂಟೆ ಬೇರೆ ಕಡೆ ಪ್ಲೇ ಆಗ್ತದೆ. 5 ಗಂಟೆಯಲ್ಲಿ ನ್ಯೂಸ್ ಗಳನ್ನ ಅಪ್ಡೇಟ್ ಮಾಡಿ ಕೊಡುವಂತ ಕೆಲಸವನ್ನ ತ್ವರಿತವಾಗಿ ಮಾಡಬೇಕು. ಆ ಸಮಯದಲ್ಲಿ ಕೂಡ ರಾಮದಾಸ್ ಮತ್ತೆ ಸುಜಾತ ಕೊಪ್ಪಲ್ಕಾಡ್ ಅಂತವರು ಮತ್ತೆ ಹಿರಿಯರು ಕೂಡ ಇದ್ದು, ಈಗ ದೀಪಕ್ ಜೈನ್ ಅಂತ ಕೂಡ ಇದ್ದು, ಹಿರಿಯರೆಲ್ಲ ಇದ್ದು ಅವರ ಉತ್ತಮ ಮಾರ್ಗದರ್ಶನದಲ್ಲಿ ಕೂಡ ನಾವು ನ್ಯೂಸ್ ಅನ್ನೋದು ಏನು, ಏಕೆ, ಹೇಗೆ ಮಾಡಬೇಕು ಅನ್ನೋದನ್ನ ಅವರಿಂದ ಕಲಿತೇವೆ. ಈ ಹಿಂದೆ ಕೇವಲ ಟಿವಿಗೆ ಮಾತ್ರ ಸೀಮಿತವಾಗಿರುವಂತಹ ಚಾನೆಲ್ ಇರ್ಬೋದಲ್ಲ, ಈಗ ಹಾಗಲ್ಲ. ಸೋಷಿಯಲ್ ಮೀಡಿಯಾ ಎಷ್ಟು ನಾವು ಫಾಸ್ಟ್ ಆಗಿ ನ್ಯೂಸ್ ಅನ್ನ ಕೊಡ್ತೇವೆ, ಅಷ್ಟು ಬೇಗ ಸಕ್ಸಸ್ ಅನ್ನ ಕಾಣ್ತೇವೆ ಅನ್ನುವಂಥದ್ದು. ಆಗಿನ ಚಾಲೆಂಜಸ್ಗೂ ಈಗಿನ ಚಾಲೆಂಜಸ್ಗೂ ಏನು ವ್ಯತ್ಯಾಸ? ಈಗ ಅದನ್ನು ನೋಡಿದವರು, ನೀವು ಆ ಚಾಲೆಂಜಸ್ ಅನ್ನು ಕೂಡ ಫೇಸ್ ಮಾಡಿರುವಂತವ್ರು, ಈಗಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂತವ್ರು, ಈ ಚಾಲೆಂಜ್ ಯಾವ ರೀತಿ ಆಗಿದೆ ಅನ್ನೋದು. ಅದೇ ನಾನು ಹೇಳುವ ಹಾಗೆ ಮಾಧ್ಯಮ ಕ್ಷೇತ್ರ ದೊಡ್ಡ ಸಾಗರ ಅದು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಏನಂತ ಹೇಳಿದ್ರೆ ನಾವಿಕ ಗಟ್ಟಿ ಇರ್ಬೇಕನ್ನೋದು. ಈಗ ಸುಮಾರು ಚಾನಲ್ಗಳು ಬರ್ತವೆ ಹೋಗ್ತವೆ, ಅದನ್ನ ಎಷ್ಟು ಮುನ್ನಡೆಸಿಕೊಂಡು ಬರ್ತಾರೆ ಅದು ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಹೇಗಂದ್ರೆ ದೊಡ್ಡ ಕಡಲಿ ಸಣ್ಣ ಬೋಟ್ ಇದ್ದರೆ ಅದರ ನಾವಿಕ ಅದರದ್ದು ಚೆನ್ನಾಗಿರ್ಬೇಕಂದ್ರೆ 19 ವರ್ಷ ಏನ್ ಬಂದಿದೆ ಈ ಹಾದಿಯಲ್ಲಿ ಕೂಡ ನಾವಿಕ ಗಟ್ಟಿ ಇದ್ರೆ ಮಾತ್ರ. ಅದೇ ಲಕ್ಷ್ಮಣ್ ಕುಂದರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಲಕ್ಷ್ಮಣ್ ಕುಂದರ್ ಅವರು ಸ್ವಭಾವ ಹೇಗಂತ ಹೇಳಿದ್ರೆ ಅವ್ರದ್ದು, ನಾನು ಡೇ 1 ಅಲ್ಲಿ ಇರುವಾಗ ನನಗೆ ಸಂಬಳದ ಅಂದ್ರೆ V4 ಮೀಡಿಯಾ ಅನ್ನೋದೇ ಬೇರೆ ಇತ್ತು. ಆವಾಗ ಅವ್ರು ಹೇಳಿದ್ರು, ನೀವು V4 ಅನ್ನೇ ನಿನಗಾಗಿ ನಾನು ನಿನಗೆ ಪೇಮೆಂಟ್ ನಾನೇ ಮಾಡ್ತೇನೆ. ಹಾಗೆ 6 ತಿಂಗಳ ತನಕ ಅವರಿಂದ ಅದು ಪೇಮೆಂಟ್ ಹೇಗಂತ ಹೇಳಿದ್ರೆ, ನೀವು ಎಲ್ಲಿ ಕೂತಿದ್ರ
ಏನ್ ಕೆಲಸ ಮಾಡ್ತಾರೆ ಅಲ್ಲಿಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ. ವ್ಯವಸ್ಥೆ. ಅಂದ್ರೆ ನಾನು ಆಕ್ಚುಲಿ ಆಗಿ ವೃತ್ತಿಪರವಾಗಿ ಫೋಟೋಗ್ರಾಫರ್ ಆಗಿ ಕೆಲಸ ನನಗೆ ನ್ಯೂಸ್ಗಳ ಗಂಧ ಗಾಳಿ ಗೊತ್ತಿರಲಿಲ್ಲ. ಹಾಗೆ ಈ ಚಾನಲ್ಗೆ ಬಂದ ಮೇಲೆ ನ್ಯೂಸ್ ಅಂದ್ರೆ ಏನು, ಹೇಗೆ ಅದನ್ನ ಕ್ಯಾರಿ ಮಾಡಬೇಕು, ನ್ಯೂಸ್ ಅಂದ್ರೆ ಈಗ ನನಗೆ ನನ್ನ ಗುರುಗಳಾದ ಚಿದಂಬರ ಬೈಕಂಬ ಹೇಳಿದ್ರು, ನ್ಯೂಸ್ಗಳನ್ನ ಎಲ್ಲರೂ ಹೇಳಿದ್ರು, ಅಜ್ಜಿ ಕೂಡ ಒಂದು ಕತೆ ಹೇಳ್ತಾರೆ. ಆ ಕಥೆಯನ್ನ ನಾವು ಎಷ್ಟು ಚೆನ್ನಾಗಿ ಬರಿತೇವೆ ಅನ್ನೋದೇ ಮುಖ್ಯ. ಅದನ್ನ ನಾವು ಮನದಟ್ಟು ಮಾಡ್ಕೊಳ್ಬೇಕು. ಮತ್ತೆ ಯಾವ ರೀತಿ ನಾವು ಅದನ್ನ ಪ್ರೆಸೆಂಟೇಷನ್ ಮಾಡಬೇಕು, ಅಂದ್ರೆ ಜನಗಳಿಗೆ ಯಾವ ರೀತಿ ಅದನ್ನ ಮುಟ್ಟಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಥೀಮ್ ಆಗಿತ್ತು. ಹಾಗೆ ತುಂಬಾ ಕಷ್ಟಗಳಿಂದ ಸುಮಾರು ಅಂದ್ರೆ ಅವರದ್ದು ಗೈಡ್ ಅನ್ನ ಹಾಗೇನಲ್ಲ, ಅವರದ್ದು ತುಂಬಾ ಅಂದ್ರೆ ಸ್ಟ್ರಿಕ್ಟ್, ತುಂಬಾ ಅಂದ್ರೆ ಅವ್ರಿಗೆ ಇದೇ ಟೈಪ್ ಅಲ್ಲಿ ನನ್ನ ಫಾರ್ಮೇಟ್ ಹೀಗೆ ಅನ್ನೋಂಥದ್ದೆಲ್ಲ ಇತ್ತು. ಆ ಕಷ್ಟಕರದ ವಾತಾವರಣದಲ್ಲಿ ಕೂಡ ನಾವೊಂದು ಬೆಳೆದು ಬಂದದಂದ್ರೆ ಇದಕ್ಕೆ ಮುಖ್ಯ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೆ ವಿ4 ಮೀಡಿಯಾ ಅಂತ ಹೇಳ್ಬೋದು, ವಿ4 ನ್ಯೂಸ್ ಅಂತ ಹೇಳ್ಬೋದು. ತದನಂತರದಲ್ಲಿ ಅದು ವಿ4 ನ್ಯೂಸ್ ಆಗಿ ಪರಿವರ್ತನೆಗೊಂಡು ಈಗ ಏನಿದೆ ಆಧುನಿಕ ಯುಗದಲ್ಲಿ ಕೂಡ ಅದನ್ನ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ಅದನ್ನ ಅವರು ಜೋಡಣೆ ಮಾಡಿಕೊಂಡ್ರು. ಹೇಗೆ ಜೋಡಣೆ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ, ಸ್ಥಳೀಯ ಸಮಸ್ಯೆಗಳನ್ನ ಯಾವಾಗ ನಾವು ರೀಚ್ ಮಾಡ್ತೇವೆ ಆವಾಗ ಜನರು ನಮ್ಮ ಹತ್ರ ತುಂಬಾ ಹತ್ರ ಆಗ್ತಾರೆ. ಯಾಕಂತ ಹೇಳಿದ್ರೆ ನಾವೀಗ ಒಂದು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದಾಗ ಆವಾಗ ಜನಗಳು ಏನ್ ಹೇಳ್ತಾರೆ ಅಂದ್ರೆ, ಇಂಥದ್ದೊಂದು ಮಾಧ್ಯಮದಲ್ಲಿ ಬಂದ್ರೆ ನೋಡ್ತಾರೆ ಅಂತ. ಬರೀ ನಾವು ಪ್ರಸಾರ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ, ಅದಕ್ಕೆ ತಕ್ಕಂತ ಪರಿಹಾರ ನೀಡಿದ್ರೆ ಮಾತ್ರ ನಾವು ಜನರಿಂದ ಅಪ್ರಿಷಿಯೇಟ್ ಪಡ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಬರೀ ನ್ಯೂಸ್ ಎಲ್ಲರೂ ಮಾಡ್ತಾರೆ ಹೋಗ್ತಾರೆ, ಕೆಲವು ಕಡೆ ಎಂತ ಅವ್ರು ಬಂದಿದ್ದಾರೆ ಇದು ಮಾಡಿಕೊಂಡು ಹೋಗಿದ್ದಾರೆ, ಏನು ಪ್ರಯೋಜನ ಇಲ್ಲ. ನ್ಯೂಸ್ ಮಾಡಿ ಆದ್ಮೇಲೆ ಏನ್ ಅಪ್ಡೇಟ್ ಇದೆ ಅಂತ ನಾವು ತಿಳ್ಕೊಳ್ಳೋದು. ನಾವು ಯಾರಿಗೆ ಮುಟ್ಟಿಸ್ಬೇಕು, ಹೇಗೆ ಮುಟ್ಟಿಸ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಖಾಲಿ ನ್ಯೂಸ್ ಮಾಡಿ ಅಲ್ಲಿಗೆ ಬಿಟ್ಟರೆ ಪ್ರಯೋಜನ. ಸಮಸ್ಯೆಗಳ ಬಗ್ಗೆ ನಾವು ವಿಸ್ತಾರವಾಗಿ ವರದಿ ಮಾಡಿದ್ರು ಕೂಡ ಅದನ್ನ ಯಾರ ಅಧಿಕಾರಿಗಳಿದ್ದಾರೆ ಅಥವಾ ಜನಪ್ರತಿನಿಧಿ ಅವರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೋಸ್ಕರ ಈ ಒಂದು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಬಹಳ ಜನಮನ್ನಣೆಯನ್ನು ಪಡೆದುಕೊಂಡಿತ್ತು. ಈಗ ನಾವು ಆಫೀಸ್ ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೇವೆ, ಆದ್ರೆ ನೀವು ಜನರ ಹತ್ರ ಹೋಗಿ ಅಂದ್ರೆ ಸಾರ್ವಜನಿಕರ ಹತ್ರ ಮಾತಾಡ್ಕೊಂಡಿರ್ಬೋದು. ಕೆಲವು ಸವಾಲುಗಳು ಅಲ್ಲಿ ಬೇರೆ ರೀತಿ ಆಗಿರ್ತದೆ. ಇಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ಆದ್ರೆ ನೀವು ಅಲ್ಲಿಂದ ತಂದಂತ ನ್ಯೂಸ್ಗಳನ್ನ ಅಥವಾ ಅಲ್ಲಿರುವಂತ ಚಾಲೆಂಜಸ್ ಗಳು ನಮ್ಗೆ ಗೊತ್ತಿರೋದಿಲ್ಲ. ಈಗ ಕೆಲವೊಂದ್ಸಲ ಪ್ರತಿಭಟನೆಗಳಾದಾಗ ಇರುವಂತಹ ಪರಿಸ್ಥಿತಿಗಳು ತುಂಬಾ ಬೇರೆ ರೀತಿ ಆಗಿರ್ತದೆ. ಸಮಸ್ಯೆಗಳ ಜಾಗದಲ್ಲಿ ಹೋದಾಗ ಅಲ್ಲಿರುವಂತ ಸಾರ್ವಜನಿಕರ ಒಪಿನಿಯನ್ಗಳು ಬೇರೆ ರೀತಿ ಆಗಿರ್ತದೆ. ಸೊ ನಿಮ್ಗೆ ಆ ಸವಾಲುಗಳು ಯಾವ ರೀತಿ ಆಗಿರ್ತದೆ ಅಂತ? ಮಾಧ್ಯಮ ಕ್ಷೇತ್ರದಲ್ಲಿ ಸವಾಲುಗಳಿಗೆ ಅದು ಹೇಳಿ ಪ್ರಯೋಜನ. ಯಾಕಂದ್ರೆ ದಿನಕ್ಕೂ ಸವಾಲುಗಳೇ ಇರ್ತವೆ. ಯಾಕಂತ ಹೇಳಿದ್ರೆ ಒಂದು ಮುಟ್ಟುವ ನಾವೇನ್ ರೀಚ್ ಆಗ್ಬೇಕು, ಟ್ರಾಫಿಕ್ ಆಗ್ಲಿ ಬೇರೆ ಅಥವಾ ಅಲ್ಲಿನ ಸಿಚುವೇಶನ್ಗಳು, ಈ ಒಂದು ಕೆಲವು ಪ್ರತಿಭಟನೆಗಳು ಶಾಂತಯುತವಾಗಿರ್ತದೆ, ಯಾವಾಗ ಅದು ಸ್ವರೂಪ ಬದಲಾಗ್ತದೆ ಅಂತ ಗೊತ್ತಿರೋದಿಲ್ಲ. ಒಂದು ಪತ್ರಕರ್ತನಾದವನಿಗೆ ಒಂದು ಆ ಸ್ವರೂಪ ಯಾವ ರೀತಿ ಆಗ್ತದೆ ಅಂದ್ರೆ, ಈಗ ಪ್ರೊಟೆಸ್ಟ್ ಆಗ್ತಾ ಇರ್ತದೆ, ಪ್ರತಿಭಟನೆ ಅದು ತೀವ್ರಗೊಳ್ತದೆ ಕೆಲವೊಮ್ಮೆ. ಆವಾಗ ನಾವು ಎಷ್ಟು ಎಚ್ಚರಿಕೆ ಆಗಿರ್ತೇವೆ ಅಷ್ಟು ನಮ್ಗೆ ಒಳ್ಳೇದು. ಯಾಕಂತ ಹೇಳಿದ್ರೆ ಈ ವಿಜುವಲೈಸ್ ಅನ್ನೋದು ಮುಖ್ಯ. ಪೇಪರ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮುಖ್ಯವಾಗಿರೋದೇ ನಮ್ಗೆ ವಿಜುವಲೈಸ್ ಅನ್ನೋದು. ಆ ತಕ್ಷಣದಲ್ಲಿ ನಮ್ಗೆ ಅದು ಸಿಗ್ಬೇಕು ಅನ್ನೋದೇ ನಮ್ಮದೊಂದು ಇದಿರ್ತದೆ, ಒಂದು ಏಮ್ ಇರ್ತದೆ, ನಮ್ಗೆ ಇದು ವಿಜುವಲ್ ಸಿಗ್ಬೇಕು ಅಂತ. ಆದ್ರೆ ನಾವು ಆ ಸಂದರ್ಭದಲ್ಲಿ ಎಷ್ಟು ನಾವು ಎಚ್ಚೆತ್ತುಕೊಳ್ತೇವೋ ಅಷ್ಟು ಒಳ್ಳೇದು. ನಾವು ಒಂದ್ ವೇಳೆ ಆ ಕಡೆ ಈ ಕಡೆ ಏನೋ ನೋಡಿದ್ರೆ ಅದನ್ನ ಸಿಕ್ಕು ತುಂಬಾ ಕಷ್ಟ ಇತ್ತು. ಅಂದ್ರೆ ಈಗಿನ ಕಾಲದಲ್ಲಿ ಶೇರಿಂಗ್ ಸಿಸ್ಟಮ್ ಅಲ್ಲಿ ಏನಾದ್ರು, ಆ ಟೈಮಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಟೆಕ್ನಾಲಜಿ ಎಲ್ಲ ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಬರೀ ಕ್ಯಾಸೆಟ್ಸ್ಗಳು ಇಂಥದ್ದೇ, ಅಂದ್ರೆ ಸಣ್ಣ ಸಣ್ಣ ಅಷ್ಟು ದೊಡ್ಡ ಬೆಳವಣಿಗೆಯನ್ನು ಕಂಡಿರಲಿಲ್ಲ. ಆದ್ರೆ ಆವಾಗಲೂ ಕೂಡ ಅದೇ ಸವಾಲು, ಈಗ ಕೂಡ ಅದೇ ಸವಾಲು. ಯಾಕಂತ ಹೇಳಿದ್ರೆ ಪ್ರತಿಭಟನೆ ತೀವ್ರಗೊಂಡಾಗ ಅದರ ಯಾವ ರೀತಿ ಅದು ಜಾಗೃತಗೊಳ್ಬೇಕು ಅನ್ನೋದಕ್ಕೆ ನಾವು ಎಚ್ಚೆತ್ತುಕೊಳ್ಳೋದೇ ಪತ್ರಕರ್ತನ ಒಂದು ಪ್ರಮುಖ ಪಾತ್ರವಾಗಿದೆ. ಈಗ ಅದೇ ರೀತಿ ಒಂದು ಸಂಸ್ಥೆಯಲ್ಲಿ ಆ ಲೀಡರ್ ಇರ್ಬೋದು ಅಥವಾ ಒಂದು ನಾವಿಕ ಕರೆಕ್ಟ್ ಆಗಿದ್ರೆ ಮಾತ್ರ ತಂಡವನ್ನು ಕೂಡ ಯಶಸ್ವಿಯಾಗಿ ಕೊಂಡೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದೇ ರೀತಿ ನೀವು ಲಕ್ಷ್ಮಣ್ ಕುಂದರ್ ಅವರ ಬಗ್ಗೆ ಏನ್ ಹೇಳ್ತೀರಾ, ಅಥವಾ ನೀವು ಕಂಡಂತ ಲಕ್ಷ್ಮಣ್ ಕುಂದರ್ ಅವರು ಏನು ಅಂತ? ನಿಜ, ನಾ ಹಿಂದೆ ಹೇಳಿದಾಗೆ ಒಂದು ಚಾನಲ್ ಅಂತ ತಕ್ಷಣ ಅದಕ್ಕೆ ನೂರಾರು ಸವಾಲುಗಳು ಬರ್ತದೆ. ಯಾಕಂತ ಹೇಳಿದ್ರೆ ಆ ಸವಾಲುಗಳಿಗೆ ಮೆಟ್ಟಿ ನಿಲ್ಲುವಂಥದ್ದೇ. ಅಂದ್ರೆ ಕೆಲವೊಂದು ಬಾರಿ ಹೇಗಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ದೋಣಿ ಒಂದು ಸಮುದ್ರದಲ್ಲಿ ಹೋಗುವಾಗ ಅಲೆಗಳ ಅಬ್ಬರಗಳು ಜಾಸ್ತಿ, ಹಾಗೆ ಮಾರ್ಕೆಟಿಂಗ್ ಕೂಡ ವಿಭಾಗದಲ್ಲಿ ಕೂಡ ಏರುಪೇರುಗಳು ಇರ್ತವೆ. ಈ ಸವಾಲುಗಳನ್ನು ನಿಭಾಯಿಸಿಕೊಂಡು ಒಂದು ಚಾನಲ್ ಕಟ್ಟುವುದಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ತಾಂತ್ರಿಕ ವರ್ಗವಾಗಲಿ ಅಥವಾ ಏನು ಸ್ಟಾಫ್ಸ್ಗಳಿದ್ದಾರೆ ಅವರನ್ನ ಒಂದು ಸರಿಯಾದ ಒಂದು ಸಮರ್ಪಕವಾದ ವೇತನ ಇದನ್ನು ಪೂರೈಸಿದಾಗ ಮಾತ್ರ ಅದು ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಈ ವೇರಿಯೇಷನ್ ಒಂದು ಸಮತೋಲ ತರುವಂತ ಕೆಲಸವನ್ನ ನಿಜವಾಗ್ಲೂ ಲಕ್ಷ್ಮಣ್ ಕುಂದರ್ ಅವರು ಮಾಡಿದ್ರು. ಯಾಕಂತ ಹೇಳಿದ್ರೆ ಒಂದು ಚಾನಲ್ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಜನಗಳನ್ನ ಅವ್ರಿಗೆ ಏನ್ ಬೇಕು ಅವರ ಸವಾಲುಗಳ ಬಗ್ಗೆ ಅದೇ. ಯಾಕಂತ ಹೇಳಿದ್ರೆ
ಸಾಮಾನ್ಯವಾಗಿ ಬಂದವರು ಹೊರತುಪಡಿಸಿದ್ರು ಕೂಡ ಈ ಮಾರ್ಕೆಟಿಂಗ್ ವೇರಿಯೇಷನ್ ಇಂದ ತುಂಬಾ ಕಷ್ಟ. ಅದನ್ನ ನಿಭಾಯಿಸಿಕೊಂಡು ಬರುವಂತದ್ದು ಪ್ರಮುಖ. ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಕುಂದರ್ ಅವರ ಸಾಹಸವನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಒಂದು ನಾವಿಕನಾಗಿ 19 ವರ್ಷಗಳಿಂದ ಸತತವಾಗಿ ಮುಂದುವರಿಸಿಕೊಂಡು ಬಂದಿರುವಂತದ್ದು ನಿಜವಾದ ಶ್ಲಾಘನೆ ಅಂತ ಹೇಳ್ಬೋದು. V4 ನ್ಯೂಸ್ನ ಮುಂದಿನ ಯಶಸ್ವಿ ಪ್ರಯಾಣದಲ್ಲಿ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಮ್ ಜೊತೆ ಕಾವ್ಯ ಮತ್ತು ದೀಕ್ಷಾ ಬಂಗೇರ್ ಅವರು ಇದ್ದಾರೆ. ಅವರ ಜೊತೆ ಮಾತಾಡ್ಸೋಣ. ಕಾವ್ಯ ನಮಸ್ತೆ, ದೀಕ್ಷಾ ನಮಸ್ತೆ. ಈಗ ಕಾವ್ಯ, ನೀವು ಇಷ್ಟು ವರ್ಷದಿಂದ V4 ನ್ಯೂಸ್ ಅಲ್ಲಿ ಇದ್ದಾರೆ, ತುಂಬಾ ವರ್ಷಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಿರುವಂತದ್ದು. ಏನ್ ಕೆಲಸ ಮಾಡ್ತೀರಾ, ಎಷ್ಟು ವರ್ಷದಿಂದ ಇದ್ದೀರಾ, ನಿಮ್ಮ ಅನುಭವ? ನಾನು ಕಳೆದ 12 ವರ್ಷದಿಂದ ಇಲ್ಲಿ V4 ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಫಸ್ಟಿಗೆ ಏನು ಗೊತ್ತಿರಲಿಲ್ಲ ನನಗೆ, ಆದರೆ V4 ನನಗೆ ಎಲ್ಲವನ್ನು ಕೂಡ ಕಲಿಸಿದೆ. ಏನು ಸ್ಕ್ರಿಪ್ಟ್ ಮಾಡುವುದರಿಂದ ಹಿಡಿದು ವಾಯ್ಸ್ ಓವರ್ ಆಗಿರ್ಬೋದು, ಫೇಸ್ ರೀಡಿಂಗ್ ಆಗಿರಬಹುದು, ಎಲ್ಲವನ್ನು ಕೂಡ ನನಗೆ V4 ಕಲಿಸಿಕೊಟ್ಟಿದೆ. ಓಕೆ ದೀಕ್ಷಾ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಯಾವ ಕೆಲಸವನ್ನು ಮಾಡ್ತಿದ್ದೀರಾ? ನಾನು ನವೆಂಬರ್ 13 ಇಲ್ಲಿ ಜಾಯ್ನ್ ಆಗಿದ್ದು, ಈ ವರ್ಷಕ್ಕೆ ಕಂಪ್ಲೀಟ್ ಆಗಿ 2 ವರ್ಷ ಆಗ್ತದೆ. ಆಕ್ಚುಲಿ ನಾನಿಲ್ಲಿ ಇದೇ ಕೆಲಸಕ್ಕಿಂತ ಜಾಯ್ನ್ ಆಗಿದ್ದಲ್ಲ, ನಾನು ಡ್ರಾಮಾ ಆ ಥರ ಇಟ್ಕೊಂಡು ಬಂದಿದ್ದು. ಆದ್ರೆ ಇಲ್ಲಿ ಬಂದ್ಮೇಲೆ ನಾನು ಎಲ್ಲ ಆಂಕರಿಂಗ್ ಮಾಡ್ಬೇಕು ಅಂತ ಬಂದವರು ಮೊದಲು. ಫಸ್ಟಿಗೆ ಬಂದಿದ್ದೆ ಆಂಕರಿಂಗ್, ಆಮೇಲೆಲ್ಲ ಒಂದೊಂದೊಂದೊಂದು ಕಲ್ತ್ಕೊಂಡು ಇವಾಗ ನಾರ್ಮಲ್ ಆಗಿ ಸಾಧಾರಣ ಕೆಲಸ ಮಾಡ್ತೇನೆ. ಸಾಧಾರಣ ಕೆಲಸ ಏನೆಲ್ಲ ಕೆಲಸ ಮಾಡ್ತೀರಾ? ಅಂದ್ರೆ ಇವಾಗ ಎಡಿಟಿಂಗ್ ಮಾಡ್ತೇನೆ, ಸ್ಕ್ರಿಪ್ಟಿಂಗ್ ಮಾಡ್ತೇನೆ, ಆಂಕರಿಂಗ್ ಕೂಡ ಮಾಡ್ತೇನೆ. ಆಮೇಲೆ ಅಪರೂಪಕ್ಕೆ ಪ್ಲೇ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ರೆ ಒಂದೊಂದ್ಸಲ ಟೇಕ್ ತೆಗಿಲಿಕ್ಕೆಲ್ಲ ಹೋಗಿ ಕೂತ್ಕೊಳ್ತೇನೆ. ಫೀಲ್ಡ್ ಹೋಗಿ ವರದಿಯನ್ನು ತಗೊಂಡ್ ಬರ್ತೀರಾ? ಓಕೆ ಕಾವ್ಯ, ನೀವೀಗ ಕಾಪಿ ಎಡಿಟರ್ ಆಗಿ ಕೆಲಸ ಮಾಡ್ತಿರುವಂತವ್ರು. ಈಗ ಕಾಪಿ ಎಡಿಟರ್ ಅಂದ್ರೆ ಏನಂದ್ರೆ ಅವರ ಸವಾಲುಗಳೇ ನೋಡ್ಲಿಕ್ಕೆ ಅಂದ್ರೆ ರಿಪೋರ್ಟ್ ಕಳಿಸ್ತಾರೆ, ಅದನ್ನ ನಾವು ಎಡಿಟ್ ಮಾಡ್ತಾರೆ, ಕೊಡ್ತಾರೆ ಅಂತ. ಆದ್ರೆ ಅದ್ರ ಹಿಂದಿರುವಂತಹ ಸವಾಲುಗಳು ಅವರಿಗೆ ಮಾತ್ರ ಗೊತ್ತಿರುವಂತದ್ದು. ನಿಮ್ಮ ಸವಾಲುಗಳು ಏನು ಅಂತ? ಯಾಕೆಂತ ಹೇಳಿದ್ರೆ ನಾವು ಬಂದ ನ್ಯೂಸ್ಗಳನ್ನು ಎಡಿಟ್ ಮಾಡೋದು ಮಾತ್ರ ನಮ್ಮ ಕೆಲಸ. ಆದರೆ ಇಲ್ಲಿ ಕೆಲವು ರಿಪೋರ್ಟರ್ಸ್ ನ್ಯೂಸ್ ತಂದು ಕೊಡ್ತಾರೆ, ವಿಜುವಲ್ ನೋಡಿ ನ್ಯೂಸ್ ಮಾಡಬೇಕಾಗ್ತದೆ. ಅಲ್ಲಿ ಏನು ಆಗಿದೆ, ಯಾವ ಪ್ರೋಗ್ರಾಮ್ ಆಗಿದೆ ಅನ್ನೋದನ್ನೆಲ್ಲ ಏನು ನೋಡಿ ಆನಂತರ ಸ್ಕ್ರಿಪ್ಟ್ ಮಾಡಬೇಕಾಗ್ತದೆ. ಹಾಗೆ ಮಾಡಿ ಮಾಡಿ ಅದು ಅಭ್ಯಾಸವಾಗಿ ಇವಾಗ ಏನು ನ್ಯೂಸ್ ಅಂತ ಗೊತ್ತಾದ್ರೆ ಸಾಕು, ಹಾಗೆ ಸ್ಕ್ರಿಪ್ಟ್ ಮಾಡಿ ಆಗ್ತದೆ. ಏನು ನ್ಯೂಸ್ ಬಂದಿದೆ ಅಂತ ಗೊತ್ತಾದ್ರೆ ಅದರ ಪ್ರಕಾರ ನೀವು ಸ್ಕ್ರಿಪ್ಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಸ್ಕ್ರಿಪ್ಟ್ ಒಂದು ಆದ್ರೆ ಅದ್ರ ಜೊತೆಗೆ ವಾಯ್ಸ್ ಓವರ್ ಅನ್ನ ಕೊಡುವಂತದ್ದು ಇರ್ಬೋದು, ಅಥವಾ ಫೇಸ್ ಕೊಡುವಂತ, ರೀಡ್ ಮಾಡೋದು ಎಲ್ಲ ಕೂಡ ಬೇರೆ ಬೇರೆ ಫೀಲ್ಡ್ಗಳು. ಅದಕ್ಕೆ ಅದನ್ನ ನಾವು ಒಬ್ಬೊಬ್ಬರೇ ಮಾಡಿದಾಗ ಅದು ಯಾವ ರೀತಿ ಚಾಲೆಂಜಸ್ ಗಳಿರ್ತದೆ? ಕೆಲವೊಮ್ಮೆ ಕಷ್ಟ ಆಗ್ತದೆ, ಎಲ್ಲವೂ ಕೂಡ ಒಮ್ಮೆ ಕೂಡ ಮಾಡ್ಬೇಕಲ್ಲ. ಸ್ಕ್ರಿಪ್ಟ್ ಕೂಡ ಬಂದಿರ್ತದೆ, ಖಾಲಿ ಇಲ್ಲಿಯ ನ್ಯೂಸ್ ಇದ್ದು ಮಾತ್ರ ಅಲ್ಲ, ಹೊರಗಡೆಯಿಂದ ಕೂಡ ಸ್ಕ್ರಿಪ್ಟ್ ಬಂದಿರ್ತದೆ, ಅದನ್ನು ಕರೆಕ್ಷನ್ ಮಾಡಬೇಕು, ಅಲ್ಲಿ ಹೋಗಿ ವಾಯ್ಸ್ ಓವರ್ ಕೊಡಬೇಕು, ಟೈಮ್ ಕೂಡ ತಗೊಳ್ತದೆ. ಆನಂತರ ಫೇಸ್ ಕೂಡ ಕೊಡಬೇಕು. ಒಂದೊಂದು ಕೆಲವೊಮ್ಮೆ ಇಷ್ಟೇ ಗಂಟೆಗೆ ನ್ಯೂಸ್ ಹೋಗ್ಬೇಕಂತ ಇರ್ತದೆ, ಅವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ದೀಕ್ಷಾ, ಈಗ ನೀವು ಕೇವಲ ಮಾಧ್ಯಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ನಿಮ್ಮದೊಂದು ಪರ್ಸನಲ್ ಈಗ ಡ್ರಾಮಾ ಇದರಲ್ಲಿ ಇರ್ಬೋದು. ಸೊ ಆ ಎರಡನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿರುವಂತ ಸವಾಲುಗಳು, ಅಲ್ಲಿರುವಂತ ಸವಾಲುಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಮೊದಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದ್ರೆ ಡ್ರಾಮಾ ಹೋಗುವಾಗ ಸ್ವಲ್ಪ ಏನು ನನ್ಗೆ ತುಂಬಾ ಕಷ್ಟ ಅಂತ ಅನಿಸ್ತಿತ್ತು. ಆದ್ರೆ ಇವಾಗ ಹೋಗ್ತಾ ಹೋಗ್ತಾ ಹೇಗಾಗಿದೆ ಅಂತಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿರೋದು ಸರ್ ನನ್ಗೆ. ಇವಾಗ ಬೆಳಗ್ಗೆಯಿಂದ ಇಲ್ಲಿ ಕೆಲಸ ಮಾಡೋದಾದ್ರೆ ಸಂಜೆ ಹೋಗಿ ಪ್ರಾಕ್ಟೀಸ್ ಅಥವಾ ಡ್ರಾಮಾ ಇದ್ರೆ ಡ್ರಾಮಾ ಮುಗಿಸ್ಕೊಂಡು ಬರ್ತೀನಿ. ಸವಾಲು ಅಂತ ಏನಿಲ್ಲ ಈಗ ನನ್ಗೆ. ಇವಾಗ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ, ಇಲ್ಲಿದು ಸ್ಟಾಫ್ಸ್ ಆಗಿರ್ಬೋದು, ಸ್ಕ್ರಿಪ್ಟಿಂಗ್ ಅಲ್ಲಿ ಅಕ್ಕ ಆಗಿರ್ಬೋದು, ನೀವಾಗಿರ್ಬೋದು. ನನ್ಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದು ಚೆನ್ನಾಗಿ ಹೋಗ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಅದೇ ನನ್ಗೆ. ಅಂದ್ರೆ ನಾನು ಇವಾಗ ಹೇಳ್ಬೇಕು ಅಂತಿದ್ದೆ, ನನ್ನ ಇಷ್ಟು ಕೆಲಸವನ್ನ ಕಲ್ಸಿರುವಂತದ್ದು ಎಡಿಟಿಂಗ್ ಅಲ್ಲಿ ನಿಖಿಲಣ್ಣ ಮತ್ತು ನಿತೇಶ್ ಅನ್ನ ಕಲ್ಸ್ಕೊಟ್ರು ನನಗೆ. ಪ್ಲೇಲಿಸ್ಟ್ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ನಿಶಾನ್ ಬ್ರೋನೇ ಕಾರಣ, ಯಾಕಂದ್ರೆ ಅವ್ರು ನನಗೆ ಹೇಳ್ಕೊಟ್ಟಿದ್ದು. ಸ್ಕ್ರಿಪ್ಟಿಂಗ್ ಅಲ್ಲಿ ಕಾವ್ಯಕ್ಕೆ ಮತ್ತು ಲಿಖಿತಕ್ಕ, ಅಪ್ಲೋಡಿಂಗ್ ಕೂಡ ಮಾಡ್ತೀನಿ, ಅದಕ್ಕೆ ಶ್ರುತಿ ಅಕ್ಕ ನನಗೆ ಹೆಲ್ಪ್ ಮಾಡ್ತಾರೆ. ಹೀಗೆ ನನಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನನಗೆ ಹೆಲ್ಪ್ ಮತ್ತು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನನಗೆ ಇದೆಲ್ಲ ಈಸಿಯಾಗಿ ಈಗ ಹೋಗ್ತಾ ಇದೆ. ಮೊದಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಮಾಧ್ಯಮ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲದಿರುವಂತ ನೀವು ಇದ್ರೊಳಗೆ ಬಂದು ಈಗ ಈ ಮಾಧ್ಯಮ ಕ್ಷೇತ್ರದಲ್ಲಿ ಚಾಲೆಂಜಸ್ ಗಳು ನಿಮ್ಗೆ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ ಆಕ್ಟಿವ್ ಆಗಿರೋದ್ರಿಂದ ನಮ್ಗೆ ಎಲ್ಲಾನು ಈಗ ಯಾವ ರೀತಿ ಅಪ್ಡೇಟ್ ಆಗ್ಬೇಕು ನಾವು, ಅಥವಾ ನಮ್ಮ ಬೇರೆ ವಾಹಿನಿಗಿಂತ ನಮ್ಮ ವಾಹಿನಿ ಹೇಗೆ ಮುಂದೆ ಬರ್ಬೇಕು ಅನ್ನುವಂತ ಐಡಿಯಾಗಳಿರ್ತದೆ. ಈಗಿನ ಜನರೇಷನ್ಗೆ ಯಾವ ರೀತಿ ನಾವು ನಮ್ಮ ವಾಹಿನಿನ ತರಬೇಕು ಅನ್ನೋದ್ರ ಬಗ್ಗೆ ಐಡಿಯಾಗಳಿರ್ತದೆ. ಸೊ ನಿಮಗೆ ಈ ಒಂದು ವಿಷಯದ ಬಗ್ಗೆ ಯಾವ ತರ ತರಬೇಕು ಅಂತಂದ್ರೆ ಅದೇ ನಾವು ಆಲ್ಮೋಸ್ಟ್ ಆಲ್ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಯಾವ ಎಲ್ಲ ಕಾರ್ಯಕ್ರಮಗಳನ್ನ. ಆದ್ರೆ ಸ್ವಲ್ಪ ಏನಂತಂದ್ರೆ ನಾವು ಇನ್ನು ಮಾತನಾಡೋ ರೀತಿ ಆಗಿರ್ಬೋದು, ಆಂಕರ್ ಆಗಿ ನಾನು ಎಸ್ಪೆಷಲಿ ನಾನು ಮಾತನಾಡೋ ರೀತಿ ಆಗಿರ್ಬೋದು, ಅದನ್ನೆಲ್ಲ ನಾನು ಬದಲಾವಣೆ ಮಾಡ್ಕೊಂಡ್ರೆ ಇನ್ನು ಒಂದಂದ್ರೆ ಓದುವಾಗ ಕೇಳಿಸ್ಕೊಳ್ಳೋವರಿಗೆ ಒಂಥರ ಕ್ರಿಸ್ಪಿ ಆಗಿಯೋ ಏನೋ ಹೇಳ್ತಿದ್ದಾರೆ ಅನ್ನೋ ತರ ಫೀಲ್ ಆದ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ. ನಾವಿನ್ನು ಕಲಿತಾ ಇದೀವಲ್ಲ, ಸೊ ಇನ್ನು ಮುಂದೆ ಹೋಗ್ತಾ ಅದನ್ನ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಕಾವ್ಯ, ಈಗ ಈ ಹಿಂದೆ ಇದ್ದಂತ ಮಾಧ್ಯಮ ಕ್ಷೇತ್ರಕ್ಕೂ ಈಗ ಒಂದು ರೀಸೆಂಟ್ ಆಗಿ 1-2-3 ವರ್ಷಗಳಿಂದ ಇರುವಂತ ಒಂದು ನಮ್ಮ ಮಾಧ್ಯಮ ಕ್ಷೇತ್ರಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಕಾಂಪಿಟೇಷನ್ಗಳು ಜಾಸ್ತಿ ಆದಾಗೆ ನಮ್ಗೆ ಕೆಲಸಗಳು ಕೂಡ ಜಾಸ್ತಿ ಆಗ್ತಾ ಇರ್ತದೆ.
ಆಗ್ತದೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ? ಮುಂದೆ ಇದಕ್ಕಿಂತಲೂ ಜಾಸ್ತಿ ಆಗ್ಬಹುದು. ಹೌದು, ಯಾಕಂತ ಹೇಳಿದ್ರೆ ಈ ಹಿಂದೆ ಸೋಷಿಯಲ್ ಮೀಡಿಯಾ ಅಷ್ಟು ಇಂಪಾರ್ಟೆನ್ಸ್ ಇರ್ಲಿಲ್ಲ, ಆನಂತರ ಬಂದಿರೋದು. ಯಾಕೆಂದ್ರೆ ಬಂದ ನ್ಯೂಸ್ಗಳು ಖಾಲಿ ಚಾನಲ್ಗೆ ಮಾತ್ರ ಹೋಗ್ತಿದ್ವು. ಆದ್ರೆ ಇವಾಗ ಬಂದ ನ್ಯೂಸ್ಗಳು ಫಸ್ಟ್ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಆದ ನಂತರ ಚಾನಲಿಗೆ ಒಟ್ಟೊಟ್ಟಿಗೆ ಆಗಿ ಹೋಗ್ತಾ ಇರ್ತಿದೆ. ಹಾಗಾಗಿ ಇದು ಇನ್ನು ಮುಂದೆ ಕೂಡ ಈ ಥರದ್ದು ಏನು ಈಗ ಎಲ್ಲ ಕೈಯಲ್ಲಿ ಮೊಬೈಲಲ್ಲಿ ಎಲ್ಲ ನ್ಯೂಸ್ಗಳನ್ನು ನೋಡುವಂಥದ್ದು. ಹಾಗಿರುವಾಗ ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಹಾಗಾಗಿ ಬಂದ ನ್ಯೂಸ್ಗಳನ್ನು ಆಗಾಗ ಏನು ಅಪ್ಡೇಟ್ ಕೊಡೋದು ಉತ್ತಮ ಅಂತ ಕಾಣಿಸ್ತದೆ. ಈಗ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ ಅಂದ್ರೆ, ಇಬ್ಬರು ಕೂಡ ಲಕ್ಷ್ಮಣ್ ಸರ್ ಅನ್ನು ಹೊಗಳ್ತಿದ್ದೀರಾ, ಅಥವಾ ಅವರೊಂದು ಸಹಕಾರದಿಂದ ನಾವು ಇಲ್ಲಿವರೆಗೆ ಬಂದ್ವಿ ಅಂತ ಹೇಳ್ತೀರಾ. ಸೊ ನೀವು ಕಂಡಂತ ಲಕ್ಷ್ಮಣ್ ಸರ್ ಅಥವಾ ಲಕ್ಷ್ಮಣ್ ಕುಂದರ್ ಅವರು, ನಮ್ಮ MD ಅವರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದು? ಓಕೆ, ನಾನು ಹೇಳ್ತೀನಿ ಅಂತಂದರೆ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆಂತಂದರೆ ಈ ಫೀಲ್ಡಲ್ಲಿ ಇದ್ದಾಗ ಹೊರಗಡೆ ಹೋಗಿ ಬರೋದು, ಆಮೇಲೆ ಇವಾಗ ನನಗೆ ತುಂಬ ರಜೆ ತೆಗೆಯೋದು ನಾನೇ ಆ್ಯಕ್ಚುಲಿ ಇಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಕಿರಿಕಿರಿ ಅಥವಾ ಏನೋ ಒಂಥರ ಇರಿಟೇಷನ್ ಮಾಡ್ಕೊಳ್ದೆ ನನಗೆ ರಜನ ಕೊಡುವಂಥದ್ದು ಸರ್ರೇ. ಫಸ್ಟ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದರೆ ಅವ್ರು ಕೊಡಲಿಲ್ಲ ಅಂತಂದರೆ ನನಗೆ ಬೇರೆದೇನು ಮಾಡೋಕ್ಕಾಗಲ್ಲ. ಸೊ ಅವರ ಆ ಒಂದು ಅವಕಾಶನ ನನಗೆ ಕೊಟ್ಟಿರೋದನ್ನ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದೆ ಏನಾದರೂ ನಾನು ಒಂದು ಸಾಧನೆ ಅಂತ ಮಾಡಿದ್ರೆ ಅದರಲ್ಲಿ ಖಂಡಿತ V4 ನ್ಯೂಸ್ ಮುಖ್ಯ ಭಾಗ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಕಾವ್ಯ? ನಾನು ನಮ್ಮ ಲಕ್ಷ್ಮಣ್ ಸರ್ ಬಗ್ಗೆ ಹೇಳೋದಿದ್ರೆ, ಖಾಲಿ ಏನು ಗೊತ್ತಿಲ್ಲದೆ ಬಂದ ನನಗೆ, ಖಾಲಿ ಏನು ಡಿಗ್ರಿ ಓದಿ ಬಂದ, ಜರ್ನಲಿಸಮ್ ಕೂಡ ಮಾಡಿಲ್ಲ, ಡಿಗ್ರಿ ಓದಿ ಬಂದ ನನಗೆ ಏನು 3 ತಿಂಗಳ ಕಾಲ ಟ್ರೈನಿಂಗ್ ತರಬೇತಿಯನ್ನು ಪಡೆದುಕೊಂಡು ಅದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಏನು ನನ್ನ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ. ಇವಾಗ ಏನು ಸುದ್ದಿಗುದ್ದಿಗೆ ಕೂರುವಂತಹ ಕೂಡ ಲೈವಲ್ಲಿ ಚರ್ಚಾ ಏನು ಕಾರ್ಯಕ್ರಮ ಇದೆ ಅದರಲ್ಲಿ, ಹಾಗೆ ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹ, ಅವರ ಸಹಕಾರ ಇದೆ. ಹಾಗಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. V4 ನ್ಯೂಸ್ 19 ವರ್ಷಗಳನ್ನ ಪೂರೈಸಿ 20ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಿಬ್ಬರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ఇతనొట్టుకు నిషాన్ పూచారులేరు మీరు ಎಂಕುಲ್ ನಂಚಿನ ಫೇಸ್ ಇಪ್ಪು ಅದನ್ನ ಆನ್ಲೈನ್ ಎಡಿಟಿಂಗ್ ಇಪ್ಪು ಅದನ್ನ ಪ್ಲೇ ಲಿಸ್ಟ್ ಒಂದೊಂದು ಜವಾಬ್ದಾರಿಯುತ ಅನ್ನ ಕೆಲಸವನ್ನು ಮನ್ಪುನಂಚಿನ ಪ್ಲೇ ಲಿಸ್ಟ್ ಪೂರಲ ಕಂಟ್ರೋಲ್ ಮನ್ಪುನ ಬೇಲೆ ಅದಿಪ್ಪು ಅದನ್ನೊಂಜಿ ಮಸ್ತ್ ರಿಸ್ಕ್ ಇಪ್ಪು ನಂಚಿನ ಬೇಲೆನ್ ಮನ್ಪುನಂಚಿನ ನಿಶಾನ್ ಪೂಚಾರಿ ಉಳ್ಳೇರು ಮರಡ ಪಾತಿರ್ಗಾರ್ನ ಅನುಭವನ್ ಕಿಂಕ. ನಿಶಾನ್ ನಮಸ್ತೆ. ನಮಸ್ತೆ. ಈರು ಏತ್ ವರ್ಷಡ್ ದಿಂಚ ಮೂಲ V4 ಬೇಲೆ ಮಂತೊಂದುಲ್ಲಾರು ದಾದ ಆದಿತ್ತರಿತ್ತ ದಾದ ಆತಾರ ನಾನು 2015 ಬೈದಿನಿ V4ಗೆ. ಇನ್ನಿಕ್ಕೆ 10 ವರ್ಷ ಮುಗಿತಿ ಮರ ಅಂದ್ಬಿಡ್ತೇನೆ. ಫಸ್ಟ್ ಬಂದಾಗ ದಾಲೇಜನ್ 0 ಇತ್ತು. ಆಫೀಸ್ ಬಾಯ್ ಅದು ಬತ್ತು ಸೇರಿದು ಒಕ್ಕ ಮಾತಾ ಕಲ್ತೀವಿ. ಪಂಡ ಲಕ್ಷ್ಮಣ್ ಸರ್ ಮಾತೆಗಳ ಅವಕಾಶ ಕೊರಿಯ ಮಾತೆಲ್ಲ ಕಲ್ಪೊಲಿ ನಿಂತು ಬೇಲೆ ದೊಟ್ಟಿಗೂ ಕಾಲೇಜ್ ಇಲ್ಲ ಸೇರಿ ಕಾಲೇಜ್ ಸೇರಿದು ಲಕ್ಷ್ಮಣ್ ಸರ್ ಸಪೋರ್ಟ್ ಮಾಡ್ತೇವೆ. ನಿಕ್ ಕಾಲೇಜ್ ಎಲ್ಲ ಮನ್ಪೊಲಿ ಬೇಲೆಲ್ಲ ಮನ್ಪೊಲಿ ಬೊಕ್ಕ ವೈಕ್ಲ ಒಂಜಿ ಕಟ್ಟದ ಬಾಡೋದು ಫ್ರೀಡಮ್ ಅದು ಕೊರೊಂದಿತ್ತೆ ನಿಕ್ ಹೋಗ್ಬಾಡೋಲ್ಲ ಮನ್ಪೊಲಿ ದಾಲ ಮನ್ಪಾರ ಬಲ್ಲಿ ಬಣ್ಣದಾಗ್ತದೆ ಕಲ್ತೊಂದಲ್ಲ ಎಪ್ಪೊಲಿ ಬೇಲೆ ಮಂತೊಂದಲ್ಲ ಎಪ್ಪೊಲಿ ಬಣ್ಣ ಇರ್ ಝೀರೋಡ್ ಬೈದಿನಾರಿತ್ತ ಪ್ರತಿಯೊಂಜಿ ಬೇಲೆಲ್ಲ ಗೊತ್ತುಂಡು ಪ್ರತಿಯೊಂಜಿ ಬೇಲೆಡ್ಲ ಅನುಭವ ಉಂಡು ಊಲ ಹೆಂಗ್ ಗೊತ್ತುಜ್ಜಿ ಪನ್ಪುನೆಜ್ಜಿ ಪೂರ ಬೇಲೆಲ್ಲ ಗೊತ್ತುಂಡು. ಸೊ ಇತ್ತೆ ಐತೊಟ್ಟಿಗೆ ವೃತ್ತಿ ದೊಟ್ಟಿಗೂ ಶಿಕ್ಷಣ ಎಲ್ಲ ಕಂಟಿನ್ಯೂ ಮಂತ ಈವ್ನಿಂಗ್ ಕಾಲೇಜ್ ಪೋದಿಪ್ಪು. ಸೊ ಅವಿನ ಎಂಚ ಬ್ಯಾಲೆನ್ಸ್ ಮಾಡಿದ್ರು ಒಂದುವೇ ಮಸ್ತ್ ಜವಾಬ್ದಾರಿಪ್ನ ಬೇಲೆದ ನಡುಟ್ಟು ಅವಿನ ಎಂಚ ಬ್ಯಾಲೆನ್ಸ್ ಮಾಡಿ ಫಸ್ಟ್ ಬಂಗ ನಾನು 10th ಆದ V4ಗೆ ಸೇರಿ 2015 ಅದಕ್ಕೆ PUCಗೆ ಅಡ್ಮಿಷನ್ ಆದ ಫಸ್ಟ್ PU ಮಸ್ತ್ ಬಂಗ ಅಂದ್ರೆ ಎಕ್ಸಾಮ್ಲ ಬೇಲೆಲ್ಲ ರಡ್ಡೆಲ್ಲ ಟ್ಯಾಲಿ ಮಾಡೋಣ. ಅದಕ್ಕೆ ಲಕ್ಷ್ಮಣ್ ಸರ್ ಪಾತಿರಿ ಯಾರು ಪಂಡೇರು ಒಂದು ಟೈಮಿಂಗ್ ಫಿಕ್ಸ್ ಮಾಡ್ತಾರೆ. ಹಿಂಗೆ ಮಾರ್ನಿಂಗ್ ಬೇಗ ಬರ್ತದೆ ಆಫ್ಟರ್ನೂನ್ ಪೋಲ ಅದಕ್ಕೆ ಕಲ್ಪರೆ ಟೈಮ್ ಕೊರಿಯರು ಮತ್ತೆ ಆಫೀಸಲ್ಲಿ ಇತ್ತಲಕ್ಕನೇ ಕಲ್ಪಲ್ಲ ಒಂದು ಟೈಮ್ ಮಾರಿ ಕೊರಿಯರು ಈತ ಬೇಲೆ ಮಾಡ್ತದೆ ಮತ್ತೆ ಕಲ್ಪರೆ ಬೋಲ. ಫಸ್ಟ್ ಇಯರ್ ಬಂಗಾಣೆಲ್ಲ ಸೆಕೆಂಡ್ ಇಯರ್ ಕಂಟಿನ್ಯೂ ಈಸಿ ಆಂಡು. ಫಸ್ಟ್ ಇಯರ್ ಡಿಗ್ರಿ ಲಂಚೇನೆ, ಸೆಕೆಂಡ್ ಇಯರ್ ಫೈನಲ್ ಇಯರ್ M.Com ಮಾತು ಅಂಚೆನೆ ಮಂತ ಉಂಟು ಈಸಿ ಆಂಡು. ಫಸ್ಟ್ ಮಾತ್ರ ಟಫ್ ಆಯ್ತು ಬ್ಯಾಲೆನ್ಸ್ ಸಪೋರ್ಟ್ ಮಂತೀರ ಅವತ್ತಂದಿತ್ತ ಇರು ಪ್ಲೇ ಲಿಸ್ಟ್ ಹುಡ್ಕುಲ್ದಿಪ್ಪನಾಗ ಅಂದ್ರೆ ಒಂಜಿ ರೆಕಾರ್ಡಿಂಗ್ ಟೇಕ್ ದೆತ್ತೊನ್ನಾಗ ಟೆಂಕುಲವಳು ಕ್ಯಾಮ್ರಾದ ಎದುರುಡ್ಕೊಳೊಂದು ಟೇಕ್ ದೆತ್ತೊನ್ನು ಆತನ ಮಸ್ತ್ ಒಂಜಿ ಅರ್ಧ ಗಂಟೆ ಕೆಲವೊಂದ್ಸಲ 1 ಗಂಟೆ ಎಲ್ಲ ಪೋತಿನೊಂಡು ಅವೇನ್ ಪೂರೆಲ್ಲ ಕೆಬಿ ಕೊರ್ದಕ್ಕೆ ನೋಡು ತಾಳ್ಮಿಡು ಅವು ಎಂಚ ಚಾಲೆಂಜ್ ಆಗಿ ನೆರೊಂದಿಲ್ಲಕ್ಕೆ ಎಂದರೆ ಎಂಗ್ಲೆ ಗೊತ್ತು ನೆರೊಂದಿಲ್ಲ ಪನ್ಪರು ಅದಾದ ಮರ ಮಕ್ಕಳು ಆಂಡಲ ಅವನ್ ತಾಳ್ಮಡಿ ಕುಲ್ಲೊಂದು ಏತ್ ನೆರಡಲ್ಲ ಆ ಟೈಮ್ ಮುಟ್ಟಿ ಕುಲ್ಲೋಡಿ ಇರಿಟೇಟ್ ಆಂಡಲ್ಲ ಬಕ್ಕ ಫೈನಲ್ ಔಟ್ಪುಟ್ ಎಂಕಲ್ ಕೈಟೆ ಇಪ್ಪುನಾತ ಜನಕ್ಲೆ ತೋಜೋಡ ನಾವು ಕರೆಕ್ಟ್ ಬರೋಡು ಅಂಚಾದವು ಇರಿಟೇಟ್ ಆಂಡಲ್ಲ ಬಕ್ಕ ಎಂಕಲ ನೆಡ್ಡೆಡದ ತಂದ ಬೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಅವತ್ತಂದು ಇರ್ ಲೈವ್ಗಳ ಪಿದೆ ಪೋಪರ್ ನಿಕುಲಿತ ಮೂಲ ಆಫೀಸ್ ವರ್ಕ್ ಅತ್ತಂದೆ ಹೆಚ್ಚಿನ ಸಲ ರಾತ್ರಿ ಪಗೆಲ್ಲ ದಿಪ್ಪುಜಿ ಓ ಟೈಮ್ ಒಂದಿಪ್ಪುಜಿ ಲೈವ್ಗೆ ಪೋಂಡ ಗಂಟೆ ಕಟ್ಲೆ ಒಂಜೇ ಕ್ಯಾಮ್ರಾ ಪತ್ತೊಂದು ಕುಲ್ಲೋಡತನ ಅವ್ಳು ವರ್ಕ್ ಮಾಡ್ಕೊಂಡು ಸೊ ಅವು ಚಾಲೆಂಜಸ್
ಎಜ್ಜಿ ಫಸ್ಟ್ ಗೋವೆ ಬೆಲೆ ಮಂತ್ನಾಡ ನಮಕ್ ಬಂಗ ಆಪುಂಡು ಎಜ್ಜಿ ಪಂದದ ಅಪ್ಪಗ ಫಸ್ಟ್ ಲೈವ್ ಹೆಂಗು ಸ್ಟಾರ್ಟ್ ಮಾಡ್ದಾಗ ಮಸ್ತ್ ಬಂಗ ಇತ್ತಂಡು ಪಂಡ ಎಂಕಳ ಮ್ಯಾನ್ ಪವರ್ ಇಜ್ಜಾಂಡು ಇಕ್ವಿಪ್ಮೆಂಟ್ ಮತ್ತೆ ಇಜ್ಜಾಂಡು ಅವು ಎಂಕುಲೆ ಮಂತೊಂದು ಪೋನಾಗ ಇತ್ತ ಯಾಂಗ್ಲ ದನೂನ ಲೈವ್ ಹೆಡ್ ಹಾರ್ ಎಂಕಲ್ ಲೈವ್ ಟೆಕ್ನಿಕಲ್ ಆ ಡಿಪಾರ್ಟ್ಮೆಂಟ್ ಇತ್ತ ಆರ್ ತಗೊಂಡು ಅಂಚರಡ ಮಾತ ಪಾತಿರದು ಒಯ್ಕ್ ಏರೇನು ಪಾಡೋಲಿ ಏರೇನು ಕೊಲ್ಲಾವಲಿ ಚರ್ಚೆ ಮಂತ್ ಒಂದು ಡಿಸ್ಕಷನ್ ಆದಿಲ್ಲ ಈಗ ಪಾಡೋದು ಜನ ಅವು ಅಂಚ ಪೋದು ಫಸ್ಟ್ ಡೇ ಎಲ್ಲ ಸರಿ ಪೂಜೆ ರಟ್ಟೆ ಮಾತ ಕಲ್ತು ಬಕ್ಕನೆ ಮಾತ ಒಂದು ಫೈನಲ್ ಸ್ಟೇಜ್ ಬರ್ತೀನಿ ಅಂಚಿತ್ತ ಅಭ್ಯಾಸ ಆತ ನಿದ್ರೆ ಗಜ್ಜೆಡ್ದು ಆಫೀಸ್ ವರ್ಕ್ ಪೂರ ಚಾಲೆಂಜಸ್ ಬೇತೆ ಪಿದೈ ಪೂರ್ಣ ಅವ್ಲು ಎಂಚ ನೆಟ್ವರ್ಕ್ ಇಪ್ಪತ್ತನ ಬೇತ ಅವಲ್ತ ನಮಕ್ ವ್ಯವಸ್ಥೆ ಎಂಚ ಉಂಡು ಗೊತ್ತಿಪ್ಪು ನಮ್ಮ ಬ್ಲಾಂಕ್ ಅದ್ ಪೋದಿಪ್ಪು ಅವಲ್ತ ಚಾಲೆಂಜ್ ಫಸ್ಟ್ ಮನ್ಪುನಾಗ ಚಾಲೆಂಜ್ ನಮಕ್ ಇಪ್ಪು ದಾಲ ಬ್ಲಾಂಕ್ ಇಪ್ಪು ನಮ್ಮ ಫಸ್ಟ್ ಇತ್ತು ಪ್ಲೇಸ್ ಒಂದು ಮನ್ಪುನಾಗ ನಮ್ಗೆ ಗೊತ್ತು ಅಂತ ಐಡಿಯಾ ದಾದ ಫಸ್ಟ್ ಹೋದು ಆ ಇಯರ್ ಮಂತ್ ಬಕ್ಕ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಹಾಕೊಂಡು ಅಪ್ಪಾಗ ಗೊತ್ತು ನೀವು ಒಂದು ಪ್ಲಾನ್ ಇಟ್ಕೊಂಡು ಇಂಚ ಪಾಡಂಡ ಇಂಚ ಬರ್ಕೊಂಡು ಆ ಡಿಸ್ಕಷನ್ ಆದ ಸೆಕೆಂಡ್ ಇಯರ್ ಬಗ್ಗೆ ಕಂಟಿನ್ಯೂ ಕ್ಲೀನ್ ಹೋಗ್ಕೊಂಡು ಹೀರ್ ಮಸ್ತ್ ವರ್ಷದಿಂಚ ನಮ್ಮ ವಾಹಿನಿ ಹಿಡಿಪುನದ ಹತ್ರ ಇರಾಗ ಆ ಒಂಜಿ ಅಪ್ ಅಂಡ್ ಡೌನ್ಸ್ ಇರ್ತೂತರು ಈ ಮಾಧ್ಯಮ ಕ್ಷೇತ್ರ ಮಸ್ತ್ ಚಾಲೆಂಜಸ್ ಜಾಸ್ತಿ ಉಂಡು ಬೇತೆ ಚಾನಲ್ ಬರೋದಿಲ್ಲ ಬೇತೆ ಯೂಟ್ಯೂಬ್ ಚಾನಲ್ ಬರೋದಿಲ್ಲ ಅದ್ರ ಮೊಬೈಲ್ ಫಸ್ಟ್ ನಮಕ್ ಟಿವಿ ಇಡತನ ನಮ್ಮನ ನ್ಯೂಸ್ ಚಾನಲ್ ಓಪನ್ ಹಿಡ್ದುಂಬು ಈ ಮೊಬೈಲ್ ಬತ್ತಾದಿಪ್ಪುಂಡು ಅಥವಾ ಯೂಟ್ಯೂಬ್ ಚಾನಲ್ ಬತ್ತಾದಿಪ್ಪುಂಡು ಸೊ ಅಪ್ಪಗ ಚಾಲೆಂಜಸ್ ಏತಿಪ್ಪುಂಡು ಏತ್ ಪ್ರೆಷರ್ ಇಪ್ಪುಂಡು ನಮ್ಮ ಕೆಲವೊಂಜಿ ಎಲೆಕ್ಷನ್ ಟೈಮ್ ಹಿಡಿಪ್ಪು ಅಥವಾ ಈ ಕೋಮುಗಲ ಬ್ಯಾನ ಟೈಮ್ ಹಿಡಿಪ್ಪು ಅಥವಾ ಅದನ್ನೊಂಜಿ ಜಿಲ್ಲೆಡ್ ಅಹಿತಕರ ಘಟನೆ ನಡೀತಿನ ಟೈಮ್ ಮಸ್ತ್ ಚಾಲೆಂಜಸ್ ಟಿಪ್ಪು ನಮ್ಮ ಅಪ್ಪಗ ಎಂಚಾಪುಂಡು ದೊಡ್ಡ ಪಂಡ ಈ ಟಿವಿ ಚಾನಲ್ ಅದು ಸೋಷಿಯಲ್ ಮೀಡಿಯಾ ಭಯಂಕರ ಫಾಸ್ಟ್ ಉಂಟು ನಮ್ಮ ಟಿವಿ ತೂಪಿನ ಹಿಡಿದು ನಮ್ಮ ಮೊಬೈಲ್ ಬತ್ತಾದಿಪ್ಪು ಅಂಡ್ ಆ ಟೈಮ್ ಉಡು ದಾದಕೊಂಡ ಮತ್ತೆ ಮೊಬೈಲ್ ಯೂಸ್ ಕಮ್ಮಿ ಮಾಡ್ತಂತ ಅವಾಗ ಟಿವಿ ಚಾನಲ್ ಫೋಕಸ್ ಮಸ್ತ್ ಇತ್ತು ಇತ್ತ ಆ ಟೈಮ್ ಚೇಂಜ್ ಏನಿದೆ ಹತ್ರ ಮೊಬೈಲ್ಲೆ ಮಾತ್ರ ತುಳಿದು ಬತ್ತ ಅಂಡ್ರಿ ಇತ್ತ ಆ ಬೇಲೆ ಮತ್ತೆ ಎಂಕ್ಲಿಗೆ ಇಪ್ಪುಂಡು ಜನಕ್ಕೆ ರೀಚ್ ಮಾಡ್ಕೊಂಡ ಸೋಷಿಯಲ್ ಮೀಡಿಯಾ ಭಯಂಕರ ಫಾಸ್ಟ್ ಇತ್ತು ನಮ್ಮ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಜನಕ್ಕೆ ರೀಚ್ ಆಗ್ತದೆ ಆ ಟೈಮೇ ಬೇತೈತೆ ನಿಂತ ಟೈಮೇ ಬೇತಾ ಇರ್ತದೆ ಸೋಷಿಯಲ್ ಮೀಡಿಯಾ ಟೈಮ್ ಫಾಸ್ಟ್ ಹಾಕು ಮಾತೆಲ್ಲ 24 ಗಂಟೆ ಮೊಬೈಲ್ ಇಪ್ಪು ನಡೆದ ಟಿವಿ ಬೊಚ್ಚಿಂದ ಟಿವಿ ಬೋರ್ಡ್ ಅಂಡಿತ ಮೊಬೈಲ್ ಟಿವಿಗೆ ಟೈಮ್ ಲಿಮಿಟ್ ಉಂಡು ಈ ಟೈಮ್ ನ್ಯೂಸ್ ಕೊರ ಬಟ್ ಮೂಲ ಅಂಚತೆ ಏತ್ ಬೇಗ ಕೊರ್ಪನ ಮಾತು ಬೇಗ ಕೊರ ಮೊಬೈಲ್ ನಮ್ಮ ಕೈ ಟೈಪ್ ಉಂಡು ಬತ್ತ ಆದಿಪ್ಪು ಒಂದು ಸೆಕೆಂಡ್ ದಾದ ಆಂಡು ಅವತ್ತಂದೆತ್ತ ನಮ್ಮ ನ್ಯೂಸ್ ಕೊರ್ಪತ್ನ ಟಿವಿ ಇಡತನ ನಮ್ಮನ ಔಟ್ಪುಟ್ ಬತ್ತ ಅಂಡಲ್ಲ ಅದ ಬ್ಯಾಕ್ ಗ್ರೌಂಡ್ ನಮ್ಮ ಏತ್ ಬಂಗ ಬರೋದಿಪ್ಪ ಕೆಲವೊಂದ್ಸಲ ಗಮ್ಮತ್ಲ ಮನ್ಪ ಕೆಲವೊಂದ್ಸಲ ಅಡೆಲ್ಲ ಮಂತನ್ವ ಕೆಲವೊಂದ್ಸಲ ಕಿರಿಕುಲ್ಲ ಹಾಕೊಂಡು ಆ ಪ್ರೆಷರ್ ಇಪ್ಪು ಪ್ರತಿ ಊರಿಲ ವರ್ಕ್ ಪ್ರೆಷರ್ ಇಪ್ಪುನಗ ಆ ಒಂದು ಚಾಲೆಂಜಸ್ ಮಸ್ತ್ ಇಪ್ಪುಂಡು ಸ್ಟುಡಿಯೋದು ಲೈಡ್ ಅವು ತೂನಕ್ಲೆ ಮಾತ್ರ ಪಿದೇರ್ ತೂಪುನಕ್ಲೆ ಗೋ ಚಾನಲ್ ನ್ಯೂಸ್ ಬತ್ತನ ಅತನ ಬೇಗ ಕೊರಿಯರ್ ಅತನ ಕಲ್ನ ಲೇಟ್ ಆದ್ ಬತ್ತನ ಪನ್ವರ್ ಬಟ್ ನಮ್ಮನ ಚಾಲೆಂಜಸ್ ಬೇತೆ ರೀತಿ ಇಪ್ಪುಂಡು ಸೊ ಐತ ಅನುಭವ ಇರಕ್ ಟೆಕ್ನಿಕಲ್ ಮಾತೆಟ್ಲ ಪ್ರಾಬ್ಲಮ್ ಆಪುಂಡು ಇತ್ತ ಗಲಾಟೆ ಆಪಿಂದ ಪಂಡ ಒಂಜಿ ವಿಜುವಲ್ ಗ ಅದನ್ನ ಫೇಸ್ ಕೊರ್ನಾಗ ಅಂಚಿ ಇಂಚಿದಲ್ಲ ಪ್ರಾಬ್ಲಮ್ ಇಪ್ಪುಂಡು ಅಂಚ ಆಪುಂಡು ಆ ಟೈಮಿಗೆ ಮಾತ್ರ ಕಂಟಿನ್ಯೂ ಆಪುಚಿ ಅನ್ನ ಫೈನಲ್ ಔಟ್ಪುಟ್ ಅವೇ ಪೋಪು ಜಾತ ಜನಕ್ಲಿಕ್ಕೆ ನಮ್ಮ ಕೊರ್ನ ಮಾತ್ರ ಪೋಪು ಆಯ್ತು ಔಟ್ಪುಟ್ ಬೇತೇನೆ ಇಪ್ಪುಂಡು ಪಿರೌಡ್ ಬ್ಯಾಕ್ ಗ್ರೌಂಡ್ ನಮ್ಮ ಏತು ಗಲಾಟೆ ಮಂತಂದಲ್ಲ ಫೈನಲ್ ಔಟ್ಪುಟ್ ಒಂಜಿ ಬೇತೇನೆ ಒಂಜಿ ನ್ಯೂಸ್ ಆಡು ಒಂಜಿ ಲೈವ್ ಆಡು ಆಯ್ತು ಬ್ಯಾಕ್ ಗ್ರೌಂಡೇ ಬೇತೆ ಗಲಾಟೆ ಆಕ್ಷನ್ ಗಲಾಟೆ ಮನ್ಪುನಂದ ಬಟ್ ನಮ್ಮ ಗಲಾಟೆ ಆ ಟೈಮಿಗೆ ಮಂತನಲ್ಲ ಬಕ್ಕ ಅವೇ ಗಲಾಟೆ ನಮ್ಮ ಗಮ್ಮತ್ ಮಂತಿನ್ ಪನ್ನೊಂದು ಗಮ್ಮತ್ ಮಂತಿನ ಸೊ ನಮ್ಮ ಆತೆ ಎಂಜಾಯ್ ಇಲ್ಲ ಮನ್ಪ ಏತ್ ಪ್ರೆಷರ್ ಇತ್ತಣ್ಣಲ್ಲ ಸೊ ಇತ್ತ ಇರಿಗ ಬೇತೆ ಒಂಜಿ ಪ್ರೊಫೆಷನ್ಗ್ಲ ಈ ಒಂದು ನ್ಯೂಸ್ ಚಾನಲ್ ದುಲ ಇಡಿಪುನ ಒಂಜಿ ವೃತ್ತಿಗ್ಲ ಬೇತ್ ಡಿಫ್ರೆನ್ಸ್ ಉಂಡು ಸೊ ಇರಿಗೆ ಏತ್ ಖುಷಿ ಉಂಡಿರ್ನ ಪ್ರೊಫೆಷನ್ ಮಸ್ತ್ ಖುಷಿ ಉಂಟು ದಾಯಪಂಡ ಯಾನು ಫಸ್ಟ್ ಜಾಬ್ ಮಂದಿನ ಪಂಡದ ಮೂಲಿ ಬೇತೆ ಮಂತದ ಗೊತ್ತುಚ್ಚಿ ಫಸ್ಟ್ ಜೀರೋಡ್ ಬತ್ತದು ಲಕ್ಷ್ಮಣ್ ಸರ್ ಇತ್ತು ಕಲ್ಪಾದು ಒಯ್ಕ್ಲ ಅಡ್ಡ ಬೈಜರ ನಿಕ್ಲು ಕಲ್ಪಲೆ ಎಂಕಂದಾತ ಮಾತೆ ಪ್ರತಿಯೊರಿ ಯಾಕ್ಲ ಸಿಸ್ಟಮ್ ಕಂತದ ಕುಲ್ಲಾವೇರಿ ಪಂಡದ ಕೊರ್ಪೇರು ಮನ್ಪುಲೆ ನಮಕ್ ಬೊಡ್ಚಿ ಬಂದ ಕಂತದ ಕುಲ್ಲಾವೆ ಒಂದು ಈ ಮಣ್ಪೋಡು ಒಂದು ಈ ಕಲ್ಪೋಡು ಬಾಕಿ ದೆಟ್ಟಾಂಡ ಈ ಮಂತನ ಕುಲ್ಲು ಇದನ್ನ ಲಕ್ಕೊಂಡ್ ಪೋಪ ಮೂಲ ಅಂಚತ್ ಇಂಕ ಬನ್ನೆಟ್ಟಲ ಕಲ್ಪಾವೆ ಮಾತ ಬೆಲೆ ಲಂಚೆ ನಿಶಾನ್ ಈ ಮಸ್ತ್ ವರ್ಷದಿಂಚ ನಮ್ಮ ವಾಹಿನಿ ಕೆಲಸ ಮಂತೊಂದುಲ್ಲರು ಸಕ್ಸಸ್ ಅಂತ ಸೊ ನನಾತ್ 14 ವರ್ಷ ಕಂಪ್ಲೀಟ್ ಮಂದಮ್ಮ 20ನೇ ವರ್ಷಗ ಕಾರ್ದಿತ್ತ ನನ್ನಲ್ಲಿ ಎಡ್ಡೆ ಪ್ರೋಗ್ರಾಮ್ ಅಂತ ಪೋಕ ಇಂಚೆನೆ ಚಾನಲ್ ಅನ್ನು ದುಮ್ ಕನಕ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ ಜೊತೆ ಈಗ ಮಂಗಳೂರಿನ ವರದಿಗಾರರಾಗಿರುವಂತಹ ನಾಗೇಶ್ ಕಾವೂರ್ ಅವರು ಇದ್ದಾರೆ. ನಾಗೇಶ್ ಕಾವೂರ್ ಅವರೇ ನಮಸ್ಕಾರ. ಈಗ ನೀವು ಹಲವಾರು ವರ್ಷಗಳಿಂದ V4 ನ್ಯೂಸ್ ನ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವಂತವರು, ನೀವು ಕಂಡಂತ V4 ನ್ಯೂಸ್ ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಅಥವಾ ಮುಂದೆ ಏನು ಬದಲಾವಣೆಗಳನ್ನ ತರಬೇಕು ಅನ್ನೋದು? ನಾನು ಮೊದಲು V4 ಗೆ ಸೇರ್ಪಡೆ ಆದಾಗ ಅಂದ್ರೆ ಇಲ್ಲಿ ನಾನು ಸೇರಿದ್ದು ಯಾವುದಕ್ಕೆ ಅಂದ್ರೆ ಕಾಪಿ ಎಡಿಟರ್ ಆಗಿ ಸೇರ್ಕೊಂಡ. ಅಂದ್ರೆ ಕಾಪಿ ಎಡಿಟರ್ ಅಂದ್ರೆ ವೃತ್ತಿ ಹೇಗೆ ಅಂದ್ರೆ ಇಲ್ಲಿ ಕೆಲವೊಂದು ವರದಿಗಾರರು ನಮಗೆ ಕಳಿಸುವ ಸ್ಕ್ರಿಪ್ಟ್ ಅನ್ನು ಕರೆಕ್ಷನ್ ಮಾಡುವಂತ ಕೆಲಸ ನಮಗೆ ವೃತ್ತಿ ಇರೋದು. ಆ ನಂತರ ಲಕ್ಷ್ಮಣ್ ಕುಂದರಮ್ಮ ನಿರ್ದೇಶಕರಾದಂಥವ್ರು ಲಕ್ಷ್ಮಣ್ ಕುಂದರ್ ಅವರು ಹೇಳಿದ್ರು, ಕಾಪಿ ಎಡಿಟರ್ ಬಿಟ್ಟು ನೀವು ವರದಿಗಾರಿಕೆ ಮಾಡ್ಬೇಕಂತ ಫೀಲ್ಡ್ಗೆ ಹೋಗ್ಬೇಕಂತ ಹೇಳಿದ್ರು. ಆಯ್ತು ಅಂತ ನಾನು ಒಮ್ಮೆ ನನಗೆ ಯಾವತ್ತು ಹೇಳಿದ್ರು ಒಮ್ಮೆ ಮನಸ್ಸಾಗ್ಲಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಫೀಲ್ಡ್ಗೆ ಹೋಗ್ಬೇಕು ಅಂದ್ರೆ
ಏನೋ ಒಂದು ಬದಲಾವಣೆ ಆಗಿರ್ಬೋದು ಅಥವಾ ಏನೋ ಒಂದು ಚೇಂಜಸ್ ಕಾಣ್ಬೇಕಂದ್ರೆ ನನಗೆ ಅದು ಆಸಕ್ತಿ ಕೂಡ ಇತ್ತು. ನನ್ನ ವೃತ್ತಿ ಅದೇ, ಯಾಕಂದ್ರೆ ನಾನು ಜರ್ನಲಿಸಂ ಸ್ಟೂಡೆಂಟ್ ಆಗಿ ಬಂದವಂತ. ಅದರಲ್ಲೂ ಕೂಡ ನಾನು ಕೂಡ V4 ನ್ಯೂಸ್ ನಲ್ಲಿ ಕೂಡ ಇಂಟರ್ನ್ಶಿಪ್ ಮಾಡಿದಂತ. ಹಾಗಾಗಿ ನನಗೆ ಸಾಕಷ್ಟು ಇದರಲ್ಲಿ ಆಸಕ್ತಿ ಇತ್ತು. ಹಾಗಾಗಿ ನಾನು ಕಾಪಿ ಎಡಿಟರ್ ಬಿಟ್ಟು ನಾನು ವೃತ್ತಿ ಅಂದ್ರೆ ವರದಿಗಾರಿಕೆಯಲ್ಲಿ ಸೇರಿದೆ. ಹಾಗಾಗಿ ನನಗೆ ಸಾಕಷ್ಟು ಸವಾಲು ಇತ್ತು ಅಲ್ಲಿ. ನನಗೆ ಮೊದಲು ಪರಿಚಯ ಆದದ್ದು ನಮ್ಮ ಸ್ನೇಹಿತರು, ವೃತ್ತಿಯಲ್ಲಿ ಸಾಕಷ್ಟು ಮಂದಿಯ ಹೊಸ ಹೊಸ ಮುಖಗಳು ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಅವರ ಹತ್ರ ಯಾವ ರೀತಿ ವರದಿಗಾರಿಕೆ ಮಾಡಬೇಕು ಮತ್ತು ಯಾವ ರೀತಿ ಸ್ಕ್ರಿಪ್ಟ್ ರೆಡಿ ಮಾಡಬೇಕೆಂಬ ಅವರ ಹತ್ರ ಒಂದು ಐಡಿಯಾಗಳನ್ನು ಕೇಳ್ತಿದ್ರು. ನನಗೆ ಸಾಕಷ್ಟು ಅವರು ಕೂಡ ನಮಗೆ ಸಲಹೆ ಕೊಟ್ಟಿದ್ರು. ಮತ್ತು ಇಲ್ಲಿರುವಂಥ ನಮ್ಮ ಡೆಸ್ಕ್ನಲ್ಲಿರುವಂಥ ಅವರು ಕೂಡ ಸಲಹೆ ಕೊಟ್ಟಿದ್ರು. ಸಾಕಷ್ಟು ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟು. ಹಾಗಾಗಿ ನನಗೆ ಅದು ನನಗೆ ಬದಲಾವಣೆ ತಂದು ನನ್ನ ವೃತ್ತಿಯಲ್ಲಿ. ಹೀಗಾಗಿ ನಾನು ಸಾಕಷ್ಟು ಬದಲಾವಣೆ ತಂದಿದ್ದೆ. ಈಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅಂದ್ರೆ ಮಾಧ್ಯಮ ಕ್ಷೇತ್ರದಲ್ಲಿ ತುಂಬಾ ಸ್ಪರ್ಧೆಗಳು ನಡೀತಾ ಇರುವಂತದ್ದು, ಹೊಸ ಹೊಸ ಚಾನೆಲ್ಗಳು ಬರ್ತಿದೆ, ಯೂಟ್ಯೂಬ್ ಚಾನೆಲ್ಗಳು ಬರ್ತಿರುವಂತದ್ದು. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಥವಾ ನಿಮ್ಗೆ ಯಾವ ರೀತಿ ಸವಾಲುಗಳು ಅಲ್ಲಿ ಎದುರಿಸ್ತಿದ್ದೀರಾ ಅನ್ನುವಂಥದ್ದು? ಅಂದ್ರೆ ನಾವು ಫೀಲ್ಡ್ಗೆ ಹೋದಾಗ ಅಂದ್ರೆ ಒಂದು ವರದಿ ಮಾಡ್ಬೇಕಾದ್ರೆ ಫೀಲ್ಡ್ ರಿಪೋರ್ಟರ್ ಅಂತ ಇರ್ತೇವೆ. ಅಂದ್ರೆ ವರದಿ ಮಾಡಿದಾಗ ನಮ್ಗೆ ಸಾಕಷ್ಟು ಒಂದು ಸವಾಲು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸವಾಲು ಇರುತ್ತೆ. ಅಂದ್ರೆ ನಮ್ಮ ಒಂದು ಮಾಧ್ಯಮ ಬಂದಾಗ ಬೇರೆ ಬೇರೆ ಮಾಧ್ಯಮಗಳಿರುತ್ತೆ. ಅದರಲ್ಲಿ ಕೂಡ ನಮ್ಮ ಮೊದಲಿಗೆ ನಮ್ಗೆ ಸುದ್ದಿ ಇಲ್ಲಿ ತಲುಪಿಸುವಂತ ಒಂದು ಆಸಕ್ತಿ ಇರುತ್ತೆ. ಯಾಕಂದ್ರೆ ನಮ್ಮದ್ರಲ್ಲಿ ಮೊದಲು ನಮ್ಮ ವಾಹಿನಿಯಲ್ಲಿ ಮೊದಲು ನ್ಯೂಸ್ ಹೋಗ್ಬೇಕು, ಬೇರೆಯವರಿಗೆ ಕೊಡ್ಬೇಕು ಅಥವಾ ಮತ್ತೆ ಅವರಿಗೆ ಇನ್ಫಾರ್ಮೇಶನ್ ಬೇರೆ ಚಾನೆಲ್ಗಳಿಂದ ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೋಗ್ಬೇಕು ಅನ್ನೋ ಖುಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಗೆ ಅದು ಕಳಿಸಿ ಅಂದ್ರೆ ನಾವು ಅದನ್ನು ವರದಿ ಮಾಡಿ ಮತ್ತೆ ಬೇರೆಯವ್ರಿಗೆ ಏನಾದ್ರೆ ಅದ್ರ ಬಗ್ಗೆ ನಾವು ಅದು ಇನ್ಫಾರ್ಮೇಶನ್ ಕೊಡ್ತಿದ್ವಿ. ಈ ಒಂದು ನಮ್ಗೆ ಇದು ನನಗೆ ಸಾಕಷ್ಟು ಸವಾಲು ತಂದಿರೋದು, ಸಾಕಷ್ಟು ಖುಷಿ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಚೆನ್ನಾಗಿತ್ತು ನನ್ನ ಫೀಲ್ಡ್ ವರ್ಕ್. ಮತ್ತೆ ನಮ್ಮ ಅದರಿಂದ ನಮ್ಗೆ ಲಕ್ಷ್ಮಣ್ ಕುಂದರ್ ಕೂಡ ನಮ್ಗೆ ಅಂದ್ರೆ ಬೆನ್ನೆಲುಬಾಗಿ ಸಪೋರ್ಟ್ ಕೊಟ್ಟಂತವ್ರು ಲಕ್ಷ್ಮಣ್ ಕುಂದರ್ ಸಾಕಷ್ಟು ನಮ್ಗೆ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನಂಗೆ ತುಂಬಾನೇ ಖುಷಿಯಾಗಿತ್ತು. ಈಗ ನೀವು ಫೀಲ್ಡಿಗೆ ಹೋಗಿ ಕೆಲಸ ಮಾಡುವಂತವ್ರು ಈ ಸಾರ್ವಜನಿಕರನ್ನು ಭೇಟಿ ಆಗ್ತೀರಾ, ಅಲ್ಲಿ ಸಾರ್ವಜನಿಕ ವಲಯದಲ್ಲಿ V4 ನ್ಯೂಸ್ ನ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ, ಏನ್ ಹೇಳ್ತಾರೆ? ನಾವು ಒಂದು ವರದಿ ಮಾಡ್ಬೇಕಾದ್ರೆ ಫೀಲ್ಡ್ಗೆ ಹೋಗ್ತೇವೆ. ಆ ಫೀಲ್ಡ್ ಅಲ್ಲಿ ಒಂದು ಸಮಸ್ಯೆ ನ್ಯೂಸ್ ಅಂತ ತರುವಾಗ ಕೆಲವರು ಹೇಳ್ತಾರೆ ಅಂದ್ರೆ ನೀವು ಖಾಲಿ ನ್ಯೂಸ್ ಮಾತ್ರ ತರ್ತೀರಾ, ಅದರ ಇನ್ಫೆಕ್ಟ್ ಆಗಂದ್ರೆ ಏನಾದ್ರು ಫಲಶ್ರುತಿ ಆಗ್ಬೇಕು. ಒಂದು ವರದಿ ಹೋದಾಗ ಅದೊಂದು ಫಲಶ್ರುತಿ ಆಗ್ಬೇಕು, ಅದರ ಸಂಬಂಧಪಟ್ಟ ಅಧಿಕಾರಿಗೆ ಪರಿಹಾರ ಕಾಣ್ಬೇಕು, ಆ ಸಮಸ್ಯೆ ಪರಿಹಾರ ಕಾಣ್ಬೇಕು. ಆಗ ಮಾತ್ರ ಅದೊಂದು ಸಮಸ್ಯೆ ಇತ್ತು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಅದಕ್ಕೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತಿದ್ವಿ. ಮತ್ತೆ ವಾಹಿನಿ ಕೂಡ ಅದನ್ನು ಕೆಲಸ ಮಾಡ್ತೇವೆ. ಮತ್ತೆ ತಲುಪಿಸಿದ ಸಾಕಷ್ಟು ನಮ್ಮಲ್ಲಿ ಫಲಶ್ರುತಿಯಾದಂತಹ ವರದಿ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಅದೇ ಒಂದು ಪ್ಲೇಸಿಗೆ ಹೋದಾಗ ನಮ್ಗೆ ಅಲ್ಲಿ ಒಂದು ರೆಸ್ಪೆಕ್ಟ್ ಕೊಡುವಂತದ್ದು ಬೇರೆ ಇರುತ್ತೆ. ಅಂದ್ರೆ ಈ ತರ ಒಂದು ಫಲಶ್ರುತಿ ಆಯ್ತು, ನಿಮ್ಮಿಂದ ಆಯ್ತು ಈ ಕಾರ್ಯ ಅಂತ ಹೇಳಿದಾಗ ಅದು ನಮ್ಗೆ ಖುಷಿ ತಂದಿರುವಂತದ್ದು. ಇದು ಸಾಕಷ್ಟು ನಮ್ಗೆ V4 ನ್ಯೂಸ್ ನಲ್ಲಿ ಸಾಕಷ್ಟು ಇದೊಂದು ಫಲಶ್ರುತಿಯಾಗಿರುವಂತಹ ಸುದ್ದಿಗಳಾಗಿರುತ್ತೆ. ನಿಮ್ಮ ಇಷ್ಟು ವರ್ಷದ ಒಂದು ವರದಿಗಾರಿಕೆ ಅನುಭವದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆದಂತ ಫೀಲ್ಡ್ಗಳೀಗ ರಾಜಕೀಯ ನ್ಯೂಸ್ ಮಾಡೋದಿರ್ಬೋದು, ಪ್ರತಿಭಟನೆ ಇರ್ಬೋದು, ಅಥವಾ ಸಮಸ್ಯೆಗಳ ನ್ಯೂಸ್ಗಳನ್ನ ತರುವಂತದ್ದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ನ್ಯೂಸ್ ಅಂತ ತರುವಂತದ್ದು, ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ನ್ಯೂಸ್? ನಾನು ವೃತ್ತಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಡಿ ಪೊಲಿಟಿಕಲ್ ಅಂತ ಆ ನಿಟ್ಟಿನಲ್ಲಿ ನನಗೆ ಪೊಲಿಟಿಕಲ್ ತುಂಬಾನೇ ಇಷ್ಟ ಆಗುತ್ತೆ. ರಾಜಕೀಯ ವಿಶ್ಲೇಷಣೆ ತುಂಬಾ ಇಷ್ಟ ಆಗಿರುವಂತ ಸಮಸ್ಯೆ ನ್ಯೂಸ್ ಅಂತ ನಮ್ಗೆ ಒಂದು ನಮ್ಮ ವರದಿಗಾರಿಕೆ ಅಂದ್ರೆ ಎಲ್ಲ ಬರುತ್ತೆ. ಸಾಮಾಜಿಕ ಸುದ್ದಿ ಬರುತ್ತೆ, ಮತ್ತೆ ಬೇರೆ ಸಮಾಜದ ಬೇರೆ ಬೇರೆ ಇತರ ಸುದ್ದಿಗಳು ಕೂಡ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ನಮ್ಗೆ ರಾಜಕೀಯ ಸುದ್ದಿ ನಂಗೆ ತುಂಬಾನೇ ಆಸಕ್ತಿ ಇರುವಂತಹ ಸಬ್ಜೆಕ್ಟ್ ಆಗಿರುವಂತದ್ದು. ಇದೊಂದು ರಾಜಕೀಯ ನಂಗೆ ಸಾಕಷ್ಟು ಅಂದ್ರೆ ವಿಧಾನಸಭೆಯಲ್ಲಿ ಏನಾದ್ರು ಚರ್ಚೆ ಆದ್ರೆ ಅದನ್ನು ನೋಡುವಂತ ಸುದ್ದಿ ಕೂಡ ಇಷ್ಟ ಆಗುತ್ತೆ. ಅಥವಾ ಬೇರೆ ಈ ಒಂದು ರಾಜಕೀಯ ಮುಖಂಡರ ಒಂದು ಏನೊಂದು ಆರೋಪ ಪ್ರತ್ಯಾರೋಪ ಇರುತ್ತಲ್ಲ, ಅದನ್ನು ನೋಡ್ಲಿಕ್ಕೆ ಕೂಡ ಒಂದು ಅದನ್ನು ವರದಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಖುಷಿಯಾಗಿರುವಂತ. ಈಗ ನೀವು ಆಗ್ಲೇ ಹೇಳ್ದಾಗೆ ಕಾಪಿ ರೈಟರ್ ಆಗಿ ಬಂದಿರುವಂತರು ಈಗ ಯಶಸ್ವಿ ವರದಿಗಾರರಾಗಿ ಕೆಲಸ ಮಾಡ್ತಿರುವಂತ ಈ ಒಂದು ಪಯಣದಲ್ಲಿ ನಿಮ್ಗೆ ತುಂಬಾ ಸಹಕಾರ ನೀಡಿರುವಂತವ್ರು ಲಕ್ಷ್ಮಣ್ ಕುಂದರ್ ಸರ್ ಅವ್ರನ್ನ V4 ನ್ಯೂಸ್ ನ IMD. ಸೊ ಅವರ ಬಗ್ಗೆ ಏನ್ ಹೇಳ್ತೀರಾ? ಲಕ್ಷ್ಮಣ್ ಕುಂದರ್ ನಾನು ಬಂದಾಗ ಮೊದಲು ಕಾಪಿ ಎಡಿಟರ್ಗೆ ಆಗಿ ಬಂದಾಗ ಆಗ ಮಾತಾಡಿದ್ರು, ನೀನು ಒಂದು ಫೀಲ್ಡ್ ಒಂದು ಕ್ಯಾಮರಾ ಕೊಟ್ಟು ಒಂದು ಕೆಲಸ ಫೀಲ್ಡಿಗೆ ಕಲ್ಸಿಕೊಟ್ಟಂತವ್ರು. ಅಂದ್ರೆ ನೀವು ಈ ತರ ಒಂದು ವರದಿ ಹೋಗ್ಬೇಕು, ಈ ಒಂದು ಶೂಟಿಂಗ್ ಮಾಡಿ ಆಯ್ತು ಅಂತ ಹೇಳಿದೆ. ಮೊದಲು ಒಂದು ನನ್ನಿಂದ ಆಗುತ್ತಾ ಅಂತ ನಾನು ಆಲೋಚನೆ ಮಾಡ್ತಿದ್ದೆ ಮೊದಲು. ಅಂದ್ರೆ ಈ ತರ ಒಂದು ವಿಡಿಯೋ ಮಾಡಿದ್ರೆ ಕರೆಕ್ಟ್ ಆಗುತ್ತಾ ಅಥವಾ ಒಂದು ವರದಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಆಲೋಚನೆ ಮಾಡ್ತೀವಿ. ಆಗ ಒಂದು ಕೆಲವೊಂದು ಫ್ರೇಮ್ ಚೇಂಜಸ್ ಇರುತ್ತೆ. ಅಂದ್ರೆ ಕೆಲವರೊಂದು ಗೊತ್ತಿರೋದಕ್ಕಿಂತ ನಮ್ಗೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾನು ಹೋದಾಗ ಲಕ್ಷ್ಮಣ್ ಕುಂದರ್ ಅವರು ಹೇಳಿದ್ರು, ಸರಿ ಇತ್ತು. ಮತ್ತೆ ಬೇರೆಯವ್ರ ಹತ್ರ ನನ್ನ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಅವರು ನನ್ನ ಹೊರಗಡೆ ಕೂಡ ಒಳ್ಳೆ ಒಪಿನಿಯನ್ ಕೂಡ ಅವರು ಕೊಡ್ತಿದ್ರು. ಅಂದ್ರೆ ನೀವು ಚೆನ್ನಾಗಿ ವರದಿ ಮಾಡ್ತಿ, ಮತ್ತೆ
ನಿನ್ನ ಪಬ್ಲಿಕ್ ಒಪಿನಿಯನ್ ಕೂಡ ಖುಷಿ ಇರುತ್ತೆ ಅಂತ ಹೇಳಿ ಅಂತ ಬೆಂತಟ್ಟಿದವರು ಕೂಡ ಲಕ್ಷ್ಮಣ್ ಕುಂದಾರ್. Okay. ಈಗ ಈ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ವರದಿಗಾರರಿಗೆ ಕೆಲಸ ಮಾಡುವಂತ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವರಿಗೆ ಸಮಯದ ಮಿತಿ ಇರುವುದಿಲ್ಲ. ಇಷ್ಟೇ ಗಂಟೆಯಿಂದ ಇಷ್ಟು ಗಂಟೆವರೆಗೆ ಮಾತ್ರ ಅಂತ ಇರುವುದಿಲ್ಲ, ಆಫೀಸ್ ವರ್ಕ್ ತರ. ಬೆಳಿಗ್ಗೆ ಬೇಗ ಎದ್ದು ಕೂಡ ಹೋಗ್ಬೇಕಾಗ್ತದೆ, ರಾತ್ರಿ ಕೂಡ ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಅಲರ್ಟ್ ಆಗಿರ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು. ಆ ಸಮಯದಲ್ಲಿ ಯಾವ ರೀತಿಯ ಚಾಲೆಂಜಸ್ಗಳು ಇರ್ತದೆ? ಅಂದ್ರೆ ಈಗ ನಮ್ಗೆ ತುರ್ತು ಪರಿಸ್ಥಿತಿ ಅಂದ್ರೆ ಈಗ ಸಾಮಾಜಿಕ ಜಾಲ ಬಂದಾಗ ಈ ಸಮಸ್ಯೆ ಕಾಣ್ತದೆ. ಯಾಕಂದ್ರೆ ಎಲ್ಲ ಮೊಬೈಲ್ ಜೀವನಾಂಶ. ಯಾಕಂದ್ರೆ ಈಗ ಒಂದು ವಾಹಿನಿಯಲ್ಲಿ ಬರೋಕ್ಕಿಂತ ಮುಂಚೆ ಮೊಬೈಲ್ ಬಂದಾಗಿರ್ತದೆ ಅಂತ ಆ ನಿಟ್ಟಿನಲ್ಲಿ ಈಗದ ಸಿಚುವೇಶನ್ ಅಂದ್ರೆ ಮೊದ್ಲಕ್ಕಿಂತ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಅಷ್ಟು ಸ್ಪೀಡ್ ಇರ್ಲಿಲ್ಲ, ಈ ಸಮಯಕ್ಕೆ ಕೊಟ್ರೆ ಸಾಕಿತ್ತು ಅಂತ. ಅಂದ್ರೆ ಮೊದಲು ಆತರ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಸ್ಪೀಡ್ ಇರ್ಲಿಲ್ಲ. ಅಂದ್ರೆ ಕೆಲವೊಂದು ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ, ಸ್ಪಾಟ್ಗೆ ಹೋಗಿ ವರದಿ ಮಾಡ್ಬೇಕಿತ್ತು. ಅಂದ್ರೆ ಈಗ ನಾವು ಮೊದಲೇ ಮೊಬೈಲ್ಗೆ ಬಂದಿರುತ್ತೆ, ಮತ್ತೆ ನಾವು ಆ ತರ ಸ್ಪೀಡ್ ಅಂದ್ರೆ ಸ್ಪಾಟ್ಗೆ ಹೋಗ್ಬೇಕು ಅನಿವಾರ್ಯ. ಅಂದ್ರೆ ಮೊಬೈಲೇ ಅನಿವಾರ್ಯ ಅಲ್ಲ, ನಾವು ಮೊಬೈಲ್ ಅಲ್ಲಿ ಇಟ್ಕೊಂಡು ನೋಡ್ಕೊಂಡು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಯಾಕಂದ್ರೆ ಸ್ಪಾಟ್ಗೆ ಹೋದ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗುತ್ತೆ. ಅಂದ್ರೆ ಏನಾಯ್ತು ಸ್ಟೋರಿ ಅಥವಾ ಆಗ್ಬೋದು ಮುಂದೇನ್ ಮಾಡ್ಬೋದು, ಅಂದ್ರೆ ಯಾವ ರೀತಿ ಘಟನೆ ಆಯ್ತು ಅದನ್ನೆಲ್ಲ ನಾವು ವರದಿ ಮಾಡ್ಬೋದು. ಅಂದ್ರೆ ಮೊಬೈಲ್ ಅಲ್ಲಿ ಒಂದು 2 ಮಿನಿಟ್ ವಿಡಿಯೋ ಬರುತ್ತೆ, ಅದು ನಮ್ಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ಸ್ಪಾಟ್ಗೆ ಹೋದಾಗ ಅದರಿಂದ ನಮಗೆ ಮಾಹಿತಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ಇದೊಂದು ಸೋಷಿಯಲ್ ಮೀಡಿಯಾ ಕೂಡ ನಮಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಮತ್ತು ಸಾಕಷ್ಟು ಕೂಡ ಬದಲಾವಣೆ ತಂದಿರುವಂತದ್ದು. ಅದೇ ರೀತಿ ನೀವು ರಿಪೋರ್ಟ್ ಹೋದಾಗ ನೀವು ಅಲ್ಲಿನ ವಿಜುವಲ್ಸ್ ಗಳನ್ನ ತರಬೇಕು ಅಥವಾ ಕಳಿಸಬೇಕು, ಅದರ ಜೊತೆಯಲ್ಲಿ ಅಲ್ಲಿ ಏನ್ ನಡೆದಿದೆ ಅನ್ನುವಂಥದ್ದನ್ನು ನಮ್ಗೆ ಮಾಹಿತಿಯನ್ನು ಕೊಡಬೇಕು. ಈಗ ಸ್ಕ್ರಿಪ್ಟ್ ಅನ್ನು ಕೂಡ ಕಳಿಸಬೇಕು. ಎಷ್ಟು ಬೇಗ ನೀವು ಸ್ಕ್ರಿಪ್ಟ್ ಕಳಿಸ್ತೀರಾ ಅಷ್ಟು ಬೇಗ ಚಾನಲ್ ನಲ್ಲಿ ಹೋಗ್ತದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳು ಹೋಗುವಂಥದ್ದು. ಇದರ ಚಾಲೆಂಜಸ್ಗಳು, ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನೋದು. ಒಂದು ಕಡೆಯಲ್ಲಿ ಈಗ ಮಂಗಳೂರು ಸಿಟಿ ಅಂದ್ರೆ ಟ್ರಾಫಿಕ್ ಇರುವಂತದ್ದು ಒಂದು ಕಡೆಯಲ್ಲಿ ಆದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ದು ಏನೊಂದು ನಾವು ವಿಡಿಯೋ ಕಳಿಸಿದ್ರೆ ಅದು ಸೆಂಡ್ ಆಗದೇ ಇರುತ್ತೆ, ಸಾಕಷ್ಟು ಸಮಸ್ಯೆ ಇರುತ್ತೆ. ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ತುಂಬಾನೇ ಸಮಸ್ಯೆ ಇರುತ್ತೆ. ಅದು ಸಾಕಷ್ಟು ಬದಲಾವಣೆ ಆಗಿದೆ ಈ ಕಾಲಘಟ್ಟದಲ್ಲಿ, ಸಾಕಷ್ಟು ಬದಲಾವಣೆ ಇದೆ. ಆದ್ರೆ ನಮ್ಗೆ ಖುಷಿ ಇದೆ, ಯಾಕಂದ್ರೆ ನಾವು ಕಲಿಸಿದ ವಿಡಿಯೋ ನಮಗೆ ಟೆಲಿಕಾಸ್ಟ್ ಆದಾಗ ಅದೊಂದು ಖುಷಿನೇ ಬೇರೆ ಯಾರಿಗೂ ಕೂಡ. ಈಗ ನೋಡೋರಿಗೆ ಚಾನೆಲ್ ಅಲ್ಲಿ ನ್ಯೂಸ್ ಬಂತು ಆಗಿದೆ ಅಂತ ಇರ್ಬೋದು, ಅದ್ರ ಹಿಂದಿರುವಂತ ಕಷ್ಟಗಳು ನಿಮ್ಗೆ ಮಾತ್ರ ಸಾಕಷ್ಟು ಇದೆ. ಯಾಕಂದ್ರೆ ನಾವು ಅದೊಂದು ಸ್ಪಾಟ್ ಎಕ್ಸಾಂಪಲ್ ನಾವೊಂದು ಗುಡ್ಡ ಕುಸಿತ ಹೋಗುತ್ತೆ, ಆ ಗುಡ್ಡ ಕುಸಿತ ಯಾವ ರೀತಿ ಇರ್ತಂದ್ರೆ ಬೇಲಿಂದ ಬಿದ್ದ ಗುಡ್ಡ ಅದು ನಮ್ಗೆ ನೋಡ್ಲಿಕ್ಕೆ ಮಾತ್ರ ಗೊತ್ತ, ಅದರ ಒಳಗೆ ಹೋದಾಗ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ನಮ್ಗೆ ಹೋದವರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಲ್ಲಿ ವಿಡಿಯೋ ತಂದಾಗ ಯಾರಿಗೆ ಸಹ ಗೊತ್ತಾಗುತ್ತೆ. ಕೆಲವೊಂದು ಸಮಸ್ಯೆ ಇರುತ್ತೆ, ಅಂದ್ರೆ ಮನೆಯಲ್ಲಿ ಅವರಿಗೆ ಮನೆ ಮೇಲೆ ಗುಡ್ಡ ಬಿದ್ದದ್ದು ಅಥವಾ ಮನೆಯವರಿಗೆ ಪ್ರಾಬ್ಲಮ್ ಆಗಿರುವಂತದ್ದು, ಇಷ್ಟು ಸಿಸ್ಟಮ್ಯಾಟಿಕ್ ಆ ಸಮಯದಲ್ಲಿ ನಮಗೂ ಕೂಡ ತೊಂದರೆ ಆಗ್ಬೋದು. ಯಾಕಂದ್ರೆ ಸಾಕಷ್ಟು ಈಗ ನಾನು ನೋಡಿದ ಒಂದು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಪತ್ರಕರ್ತರು ಕೂಡ ಕೆಲವೊಂದು ಸಮಸ್ಯೆಯಿಂದ ಬಳಲುತ್ತಿರೋ ಅಂದ್ರೆ ಬೇರೆ ಬೇರೆ ಕಾಯಿಲೆ. ಆದ್ರೆ ನಮ್ಗೆ ಈ ತರ ಒಂದು ಈ ಸಂಸ್ಥೆಯಲ್ಲಿ ಅಷ್ಟು ಇದು ಇಲ್ಲ, ಅಂದ್ರೆ ಒತ್ತಡದ ಜೀವನದಲ್ಲಿ ನಾವು ಇಲ್ಲ ಅಂತ. ನಾಗೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಮುಂದೆಯೂ ಕೂಡ V4 ನ್ಯೂಸ್ ನ ಯಶಸ್ವಿ ಪಯಣದಲ್ಲಿ ನಿಮ್ಮ ಸಹಕಾರ ಇದೇ ರೀತಿ ಇರ್ಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇತ್ತ ನಮ್ಮನೊಟ್ಟಿಗೂ ಶ್ರುತಿ ದಿನೇಶ್ ಉಲ್ಲೇರ್ ಅರಡಪಾತಿರ್ಗ V4 ನ್ಯೂಸ್ ಏತ್ ವರ್ಷದಿಂದ ಬೇಲೆಮಂತೊಂದುಲೇರ್ ದಾದ ಬೇಲೆಮಂತೊಂದುಲೇರ್ ಬಂದು. ನಮಸ್ತೆ ಶ್ರುತಿ. ನಮಸ್ತೆ. ಇರು V4 ನ್ಯೂಸ್ ಏತ್ನೇ ವರ್ಷ ಸೇರ್ನಿ ಪಣೆ ಓ ಈ ಸ್ವೀಟ್ ಸೇರ್ನತೆ ಏತ್ ವರ್ಷದಿಂದ ಮೂಲ ಬೇಲೆಮಂತೊಂದುಲೇರ್ ದಾದ ಬೇಲೆಮಂತೊಂದುಲೇರ್ ದಾದ ಬೇಲೆಗೆ ಸೇರ್ದು ದಾದ ಬೇಲೆಮಂತೊಂದುಲೇರ್ ನಾನು 7 ವರ್ಷ ಮುಟ್ಟ ಅಂಡು ಮೂಲ ಸೇರ್ದು. ಫಸ್ಟ್ ಏನು ಬರ್ತದೆ ನೀ ಮಾರ್ಕೆಟಿಂಗಿಗೆ ಒಂಜಿ 3 ತಿಂಗಳು ಮಾರ್ಕೆಟಿಂಗ್ ಮಂತೆ ದಾಲ ಆಯ್ತು ರಿಪೋರ್ಟ್ ದಾಲ ಎಡ್ಡೆತ್ತಿಜ್ಜಿ ಪಂಡ ಯಾನಿತ್ತಿನ ಫೀಲ್ಡ್ ಬೇತೆ ಬೈದಿನ ಫೀಲ್ಡ್ ಬೇತೆ ಮಾರ್ಕೆಟಿಂಗ್ ಎಂಗುಲು ಶೋರೂಮ್ ಹಿಡಿತದು ಉಲಾಯ್ಡ್ ಮಂತದಿನ ಮಾರ್ಕೆಟಿಂಗ್ ಅನ್ನ ಹೆಂಗೆ ಗೊತ್ತದು. ಬಟ್ ಪಿದಾಯ್ಪೋದು ಮಾರ್ಕೆಟಿಂಗ್ದ ಗೊತ್ತಿತ್ತು ಜಾಡ್ ಅಂಚ ಒಂಜಿ 3 ತಿಂಗಳು ಮತ್ತೆ ಮಸ್ತ್ ಕಷ್ಟ ಒಂದಿತ್ತು. ದಾಲ ಒಂಜಿ ಎಂಗೆಲ್ಲ ಪುದರ್ಡ್ ಒಂಜಿ ಮಾರ್ಕೆಟಿಂಗ್ ಆತಿನ ಇಜ್ಜಿ ಒಂಜಿಲ್ಲ. ಲಾಸ್ಟಿಗೆ ಸರ್ ಪಂಡೇರು ಮೊಲು ಸೋಷಲ್ ಮೀಡಿಯಾದ ಒಂಚೂರು ಬೇಲೆಂಡು ಬಕ್ಕ ಒಂಜಿ ಸ್ಟುಡಿಯೋ ಇನ್ಚಾರ್ಜ್ ಅದು ಕೆಲಸ ಮನ್ಪೋನ ಅಂತ ಕೇಂಡೇರು. ನಾನು ಆವು ಪಂಡೆ ಇಂಕಲೆ ಸ್ಟುಡಿಯೋ ಇನ್ಚಾರ್ಜ್ ಬಂದು ದಾಲ ಗೊತ್ತುಜ್ಜಿ ಮಂತದೆ ಏನ ಫೀಲ್ಡ್ ಬೇತೆ ಅನ್ ಬೈದಿನಿ ಬಕ್ಕ ಕಲ್ಪದ್ ಕೊರ್ತೇರು ಮಾತ ಕಲ್ಪದ್ ಕೊರ್ತೇರು. ಒಂಜಿ ಸ್ಟುಡಿಯೋ ಇನ್ಚಾರ್ಜ್ ಬಂಡೆನ್ ಚೊಪ್ಪೋಡು ಐಕ್ ದಾದ ಬೇಲೆ ಪುಂಡು ಬೊಕ್ಕ ಸೋಷಲ್ ಮೀಡಿಯಾಲ ಆತೆ ಬೇಸಿಕ್ ಮಾತ್ರ ಗೊತ್ತಿತ್ತೀನಿ ಇಂಕ್ ಬರ್ನಗ ಎತ್ತ ಕಂಪ್ಯೂಟರ್ದ ಬಗ್ಗೆ ಬೊಕ್ಕ ಕಲ್ಪದ್ ಕೊಡ್ತೇರು. ಅಂಚೈತೆ ಸ್ಟುಡಿಯೋ ಇನ್ಚಾರ್ಜ್ ಆದಲ್ಲ ಸೋಷಲ್ ಮೀಡಿಯಾದಲ್ಲ ಮಂತೊಂದುಲ್ಲೆ ಬೇಲೆ ಸೋಷಲ್ ಮೀಡಿಯಾದ ಯಾವ ಜೀತ್ ಎನ್ಕ ಗೊತ್ತಿತ್ತಿಲ್ಲಕ
ಎಂಕ್ ಇತ್ತೆ ಗೊತ್ತುಪ್ಪುನ ಓವುಲ ಯಾವ ಜಿಂದು ಎನ್ನೊಂಜಿ ಅನಿಸಿಕೆತ್ತು. ಪಣದ ಸೋಷಿಯಲ್ ಮೀಡಿಯಾ ಇರುತ್ತು ಒಂದಿಪ್ಪುನದ ಹತ್ರ ಇತ್ತ ಪ್ರೆಸೆಂಟ್ ದಾದ ಪಣ ಸೋಷಿಯಲ್ ಮೀಡಿಯಾನೇ ನಡತ್ತೊಂದಿಪ್ಪುನು ಟಿವಿ ಬತ್ತಜಿಂಡಲ್ಲ ಮಲ್ಲಜಿ ನ್ಯೂಸ್ ಬಟ್ ಸೋಷಿಯಲ್ ಮೀಡಿಯಾ ಫಸ್ಟ್ ಪೋಡ್ ಪನ್ಪುನ ಆ ಪ್ರೆಷರ್ ಇರೆಗಿಪ್ಪುಂಡು ಸೋಷಿಯಲ್ ಮೀಡಿಯಾ ಫಸ್ಟ್ ಅಪ್ಲೋಡ್ ಆವೋಡು ಬೇಗ ಅಪ್ಲೋಡ್ ಆಯ್ತ ಪಿರೋಡ್ ಮಸ್ತ್ ಚಾಲೆಂಜಸ್ ಇಪ್ಪುಂಡು ಸೋಷಿಯಲ್ ಮೀಡಿಯಾಗೆ ಬೇಗ ನ್ಯೂಸ್ ಪಾಡುವ ನಮ್ಮ ಹತ್ರ ಲೇಟ್ ಆದ್ ಬರ್ಪುಂಡು ಬಟ್ ಅವು ದಾಯ ಪನ್ಪುನ ರೀಸನ್ಸ್ ಹತ್ರ ಆಯ್ತ ಪಿರೋಡ್ನ ಚಾಲೆಂಜಸ್ ಬೇತೆಪ್ಪುಂಡು ಆಯ್ತ ಬಗ್ಗೆ ಇರ್ನ ಚಾಲೆಂಜಸ್ ದ ಬಗ್ಗೆ ಸೋಷಿಯಲ್ ಮೀಡಿಯಾ ಇತ್ತೆ ನಡಪುನು ಸೋಷಿಯಲ್ ಮೀಡಿಯಾದಾದ ನಮಕ್ ವಿಷಯ ಬೇಗ ರೀಚ್ ಆಪುಂಡು ಟಿವಿ ಇರ್ದುಲ್ಲ ದಾಯಪಂಡ ಓಲ್ಪೋಂಡಲ್ಲ ನಮಕ್ ಟಿವಿ ತೂ ಎರಾಪುಜಿ ಕೈಟಪ್ಪುನ್ ಮೊಬೈಲ್ ಮಾತ್ರ ಮೊಬೈಲ್ಡ್ ಬತ್ತಿನ ಸುರುತದಾದೊಂಡು ಅವು ನಮಕ್ ಏರ್ ಬೇಗ ಕೊರ್ತೇರು ಪಂದು ಜನಕ್ಲೇನ ಅಡೆ ರೀಚ್ ಆಪಿನ ಮಿತ್ತುಪ್ಪೋನ್ ಒಂದು V4 ಫಸ್ಟ್ ಬೈದಿನ್ಯಾ ಅಂಚಾನಾಗ ಒಂಜಿ ಖುಷಿ ಆಪುಂಡು ಒಂದು ಪೂರ ಆಯ್ಬೊಕ್ಕ ತಿಕ್ಕಿನಿ ನ್ಯೂಸ್ ಪಗ ಒಂಚೂರು ಬೇಜಾರಾಪುಂಡು ಫಸ್ಟ್ ನಮ್ಮೇಟ್ ಪೋತನ ಒಂಜಿ 4 ಜನತ ಬಾಯ್ಡ್ ನಮ್ಮ ಪುದರ್ ಬರ್ಪುಂಡು V4 ದಕಲ್ ಫಾಸ್ಟ್ ಉಲ್ಲೇರು ಫಾಸ್ಟ್ ನ್ಯೂಸ್ ಪಂಡ V4 ಪನ್ಪಿನಡೆ ಮುಟ್ಟ ಬರಡುಂದು ಎಂಕೊಂಜಿ ಮಸ್ತ್ ಆಸೆ ಉಂಟು. ಈ ರೀತಿ ಮಾರ್ಕೆಟಿಂಗ್ ಬೈದಿನ ಈಗ ಮಾಧ್ಯಮ ಕ್ಷೇತ್ರದ ಬಗ್ಗೆ ದಾದ ಗೊತ್ತಿತ್ತುಚಿ ಸೊ ಇರ್ ಫುಲ್ ಝೀರೋ ಅದು ಬತ್ತಿನ ರೀತಿ ಮಾಧ್ಯಮ ಕ್ಷೇತ್ರದ ಬಗ್ಗೆ ಅನುಭವ ಆತನ ತನ್ನ ಚಾಲೆಂಜಸ್ ಗೊತ್ತಾತನ ಇತ್ತ ಆಯ್ತು ಒಟ್ಟಿಗೀರ್ ಸ್ಟುಡಿಯೋ ಇನ್ಚಾರ್ಜ್ ಅವಲೊಂಜಿರಿಗೆ ರಡ್ ಬೇಲೆ ಪುನಾಗ ಪ್ರೆಷರ್ಸ್ ಜಾಸ್ತಿ ಪುಣ್ ಸೊ ನಮ್ಮನ್ನ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ರಡ್ಲ ಬ್ಯಾಲೆನ್ಸ್ ಮನ್ಪು ಮಸ್ತ್ ಭಂಗ ಹಾಕೊಂಡು ಸೊ ಈ ಐತೊಟ್ಟಿಗೀರ್ ರಡ್ ಬೇಲೆ ಮಂತಂದಿದ್ದಾರೆ ಸೊ ಐತ ಅನುಭವ ಇರ್ನ ಇಂಚನ ಒಂದು ಜರ್ನಲಿಸಮ್ ಕಲ್ತಂಡ ಅಂದೆ ಕೊಂಚೂರು ಎಡ್ಡೆ ಹಾಕೊಂಡು ನಮ್ಮನ ಈ ಫೀಲ್ಡ್ಗೆ ಯಾನು PUC ಮಂತದ್ದು ಇಡೆಗೆ ಸೇರ್ದಿನಾಲ್ ಬಕ್ಕ ಯಾನು ಡಿಗ್ರಿ ಮನ್ಪೋಡು ಪಂಡದು ಕರೆಸ್ಪಾಂಡೆನ್ಸ್ಡ್ ಜರ್ನಲಿಸಮ್ ದೆತ್ತೊಂದು ಯಾನು ಜರ್ನಲಿಸಮ್ ಕಲ್ತದೆ 3 ವರ್ಷ ಕಲ್ತದೆ ಅವು ಎಂಕ್ ಮಸ್ತ್ ಹೆಲ್ಪ್ ಆತಿನ್ ಪಂಡ ಎಂಕ್ ಯಾನ್ ಕರೆಸ್ಪಾಂಡೆನ್ಸ್ಡ್ ಮಂದಿನದ ಐಟ್ ಓದುನ ಮಾತ್ರ ನಮಗೆ ಗೊತ್ತಾಪುಣು ಏರ್ ಪನ್ಪೇರು ಅವಳು ಪೋಯರದಾಲೆಜ್ಜಿ ಪುಸ್ತಕ ಓದಿನ ಮಾತ್ರ ಪೋಣು ಮೂಲ ಎಂಕ್ ಒಂಜಿ ಎಡ್ಡೆ ಏನು ಪಂಡ ಆ ಓದಿನಕ್ಕೆ ತಕ್ಕ ಮೂಲೂಲ ಅಂಚನೆ ಒಂದಿತ್ತು ಮಾರ್ಕೆಟಿಂಗ್ ಪಂಡದಾದ ಸೋಷಿಯಲ್ ಮೀಡಿಯಾ ನ್ಯೂಸ್ ಮನ್ಪುನೆಂಚ ನ್ಯೂಸ್ದ ಪ್ಯಾಟರ್ನ್ ಇಂಚ ಪೂರ ಆ ಬುಕ್ಕುಡ್ಲೆತ್ತಂಡು ಬಕ್ಕ ಎಂಕ್ ಮೂಲು ಪ್ರಾಕ್ಟಿಕಲ್ ತೂ ಒಂದುಲೆತ್ತೆ ಅಂಚಾದ ಅವು ಒಂಜಿ ಈಸಿ ಅಂಡ್ ಬಕ್ಕ ಸ್ಟುಡಿಯೋ ಇನ್ಚಾರ್ಜ್ದ ಒಂಜಿ ಕಷ್ಟ ಪಂಡ ಮಸ್ತ್ ಟೈಪದ ಜನಕ್ಕಳು ನಮ್ಮಲ್ಲಿ ಬೇಲೆಗೆ ಉಪ್ಪೇರು ಒಂಜೇ ಮೈಂಡದ ಒಪ್ಪುಜೇರು ಅಕ್ಲೇನ ನಮ್ಮ ಮೈಂಡಿಗೆ ತಕ್ಕ ಕಂತದ ಬೇಲೆ ಅನ್ಕೊಂಡ್ಬಣ ಮಸ್ತ್ ಕಷ್ಟ ಆಪುಂಡು ಆಂಡಲ ಒಕ್ಕ ಒರೋರ ನಮ್ಮಲ್ಲ ಕಲ್ತದ ಉಪ್ತಂಡ ಮಾತೆಕ್ಲೆ ಡಿಪೆಂಡ್ ಆವೊಂದು ಇಜ್ಜಿ ಒರೋರ ಕೆಲವು ಬೇಲೆ ನಮಕ್ಲ ಗೊತ್ತಿತ್ತನ ನಮ್ಮನೆ ಮಂತೊಂದು ಪೋಲಿ ಪರ್ಸ್ನಲ್ ಲೈಫ್ಲ ಒಂದುಲ್ಲ ರಡ್ಡು ಚಾಲೆಂಜ್ ಆಪುಂಡು ದಾಯಪಂಡ ಒಂದು ಒರೋರ ಇಲ್ಲಡಿಲ್ಲ ಪೋಸ್ಟಿಂಗ್ ಪೂರ ಮನ್ಪೇರು ಉಪ್ಪುಂಡು ದಾಯಪಂಡ ಫಸ್ಟ್ ನಮ್ಮ ಕೊರುಡತೆ ಅಪ್ಪಾಗ ಒಂಚೂರು ಭಂಗ ಆಪುಂಡು ಇಲ್ಲಡಿಲ್ಲ ಒಂತೆ ಪನ್ಪೇರು ಬೇಲೆ ಇಲ್ಲ ಆಫೀಸರ್ದು ಬತ್ತದು ಇಲ್ಲಡಿಲ್ಲ ಬೇಲೆ ಅನ್ಪುನು ಅವು ಅಂಚೆ ಆಪುಜಿ ಸೋಷಿಯಲ್ ಮೀಡಿಯಾ ಪಂಡ ಅಂಚೆನೆ ನಮ್ಮ ವರ್ಕ್ ಮಂತೊಂದೇ ಪೋಡಾಪುಡು ಇಲ್ಲ ಪೋದಿಲ್ಲ ಎನ್ನ ಕೈಟ್ ದಾದ ಸಾಧ್ಯ ಉಂಡು ಅವು ಮಂತದೆ ಮನ್ಪೋಡು ಮಂತೊಂದುಲ್ಲೆ ಅವೇ ರೀತಿ ಶ್ರುತಿ ತೀರ್ಪಂಡರ್ ಇಂಕ್ ಸಪೋರ್ಟ್ ಮಂದಿರ್ ಸೊ ಏನು ಎಜುಕೇಶನ್ಲ ಮುಲ್ಪ ಬತ್ತ ಕೂಡ ಕಂಟಿನ್ಯೂ ಮಂತೆ ಅಂತ ಸೊ ಐಕ್ ಸಪೋರ್ಟ್ ಮಂದಿನ ಲಕ್ಷ್ಮಣ್ ಸರ್ ಆದಿಪ್ಪು ಅವತ್ತಂದೆ ನನ್ನ ಕೂಡ ನಮ್ಮ 14 ವರ್ಷ ಆಲ್ರೆಡಿ ಆತನ 20ನೇ ವರ್ಷದ ನೆಟ್ಟುಲ್ಲ ನಮ್ಮ ಸಂಭ್ರಮಡುಲ್ಲ ನನ್ನೆಲ್ಲ ಕಂಟಿನ್ಯೂ ಆವೋಡು ಇಂಚೆನೆ ಸೊ ಐತ ಬಗೆರ್ ದಾದ ಪನ್ಪ ಲಕ್ಷ್ಮಣ್ ಸರ್ನ ಬಗೆರಿಗೆ ಸಪೋರ್ಟ್ ಮಂದಿನ ಅಂಚಿನ ಲಕ್ಷ್ಮಣ್ ಸರ್ ಮತ್ತೆ ಸರ್ ಸಪೋರ್ಟ್ ಮಂತಿನೇ ಉಪ್ಪುನು ದಾಯಪಣ್ಣ ಮಾರ್ಕೆಟಿಂಗ್ ಸೇರ್ದಿನ ಹಾಕಲು ಮಾರ್ಕೆಟಿಂಗ್ ಮಂತಿನ ಪಂತೋಲಿ ನಿಕ್ ಆಪು ಜತ ಈ ಬುಡ್ಲಾ ನಿಕ್ ಬೇತ ಒಲ್ಲ ಬೇಲೆ ನಾಡ್ಲ ಅಂತ ಪಂತೋಲಿ ಅಂಡ ಆರಂಚ ಮಂತ್ ಜೇರ್ ಆರು ಎಂಕ್ ಪಂಡೇರು ಇನ್ನೊಂದು ಆಪ್ಷನ್ ಉಂಟು ನಿನ್ನಡ ಇದೇ ತೊಂದು ಮಂತ್ ತೋಷ್ಪಾಲ ಯಾನು ಅಂಚ ಅವೇ ಆರು ಪಂಡಿನ ಸಾಧ್ಯತೆ ಬೈದೆ ಆರು ಸಪೋರ್ಟ್ ಮಂತಿನೇ ಉಪ್ಪುನ್ ನಮ್ಮ ಬೊಕ್ಕ ಎಜುಕೇಷನ್ಗಳಾತೆ ಓದ ಒಂದಕ್ಕೆ ಎಕ್ಸಾಮ್ ಮತ್ತು ರಜೆ ಬೋರ್ಡು ಬೇಗ ಪೋಡು ಆ ಪೂರ ಆರು ಅಡ್ಜಸ್ಟ್ಮೆಂಟ್ ಕೊನಪೇರು ಇಜಿನ ಒಲ್ಲ ಅಂಚದಲ್ಲ ರಜೆ ಅವೊಂದು ಪಂಡ ಕಿರಿಕಿರಿ ಮನ್ಪೇರು ನಿಖಿಲ ಈತ ರಜೆ ಕೊಡ್ತಾ ಅಂಚ ಇಂಚ ಅಂದ್ ಅಪುರದ ಆಲ ಪನ್ಪುಜೇರು ಸರ್ ಓ ಏರೆಗ್ಲಾತೆ ಹೆಂಕಂದತ್ತು ಝೀರೋಡ್ ಬತ್ತಿನಕಲು ಮೂಲು 100% ಹತ್ತಂದಲ್ಲ ಒಂಜಿ 80% ಗಾಂಡಲ್ಲ ಒಂಚೂರು ನಾಲೆಜ್ ಇಂಜಾದೇ ಪೋಪೇರ್ ಹತ್ತಂದೆ ಮೂಲು ಏರ್ಲ ಬತ್ತಿನಕಲು ಝೀರೋಡ್ ಪೋತಿನಕಲು ಇಜ್ಜೇರು. ಓಕೆ ಶ್ರುತಿ 14 ವರ್ಷ ಸಕ್ಸಸ್ಫುಲ್ ಜರ್ನಿ ನಮ್ಮನ V4 ಸೊ ಅಂಚನೆ ಒಂದು ಈ ಜರ್ನಿ ಸಕ್ಸಸ್ಫುಲ್ ಜರ್ನಿ ಕಂಟಿನ್ಯೂ ಆವಡು ಐಕಿರ್ನ ಸಹಕಾರ ಇಂಚನೆ ಇಪ್ಪಡ್ ಪಂದು ಇರ್ನ ಅನುಭವನ ಪಡ್ ಎಂಕಲ್ನೊಟ್ಟಿಗೂ ಹಂಚೊನ್ನಿಕ್ಕೆ ಥ್ಯಾಂಕ್ ಯು. ಇತ್ತೆ ನಮ್ಮನೊಟ್ಟಿಗೂ ಧನ್ರಾಜ್ ಧನು ಪಣ ಮಸ್ತ್ V4 ನ್ಯೂಸ್ ಸ್ಟಾರ್ಟ್ ಆಯ್ನಿರ್ದು ಇದು ಮುಟ್ಟ ಆಫೀಸ್ ಕೆಲಸ ಮನ್ಪುನಂಚಿನ ಧನ್ರಾಜ್ ಸೊ ಅದಕ್ಕೆ V4 ನ್ಯೂಸ್ ದ ಪ್ರತಿಯೊಂದು ಹೆಜ್ಜೆಲ್ಲ ಗೊತ್ತಿಪ್ಪುಂಡು ಪ್ರತಿಯೊಂದು ಏಳು ಬೀಳನ ತೂತಿನಾರು ಸೊ ಅರಡ ಪಾತಿರ್ಪಾಗ ಧನ್ರಾಜ್ ನಮಸ್ಕಾರ. ನಮಸ್ಕಾರ
ಅದನ್ನು ಇರು V4 ಸ್ಟಾರ್ಟ್ ಆಯ್ನಿರ್ದು ಇದು ಮುಟ್ಟೋಲ್ಲರು 14 ವರ್ಷ ಕಂಪ್ಲೀಟ್ V4 ಗಾಂಡ ಇರೆಗ್ಲ ಮೂಲ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಂಡ ಇರ್ನಲ್ಲ ಆತೆ ಆತನು ಸೊ ಇರೆಗ್ V4 ನ್ಯೂಸ್ ಸ್ಟಾರ್ಟಿಂಗ್ ಎಂಚೆತ್ತನು ಇಲ್ಲಿ ಬಾಲಿರ್ದಿತ್ತ 14 ವರ್ಷ ಮುಟ್ಟ ಬೈದನಮ್ಮ ಸೊ ಎಂಚ ಅಪ್ ಆ್ಯಂಡ್ ಡೌನ್ಸ್ ಉಂಡು ಇರ್ತೂತ್ತಾರೆ ಐತ ಬಗ್ಗೆ ಎಂದು ಯಾನ್ V4 ಸೇರ್ನಂಗ ಯಾನ್ ಎಲೆಕ್ಟ್ರಿಷಿಯನ್ ಬೇಲೆ ಒಂದು ಬೈದು ಅಯ್ಯೋ ಮಲ್ತೊಂತಿನೇ ಎಡಿಟಿಂಗ್ ಅವಾರ್ಡ್ ಕ್ಯಾಮರಾದ ವರ್ಕ್ ಓಲ ಗೊತ್ತು ಜಾನ್ ಝೀರೋ ಯಾನ್ ಈ ಮೀಡಿಯಾ ಫೀಲ್ಡ್ ಝೀರೋ ಇತ್ತಿನೇ ಅಂಚ ಏನಂದ್ರ ಲಕ್ಷ್ಮೀ ಮೈಮ್ ರಾಮದಾಸ್ ಇಡಗಿರ್ಲಿ ತೊಂಬತ್ತೀನಿ ಬೇಲಂಡು ಬಂಡೇರು ನತ್ತಿ ಉಂಡು ಪೋಯಿ ತೂಕ ಒಂದು ಅಂಚ ಬತ್ತಿನ ಸುರುತ ದಿನನೇ ಇಂಟರ್ವ್ಯೂ ಅಂತೀರು ಆನೆಯ ಜಾಯಿನ್ ನಾನು ಎಲ್ಲೆ ಬಲ ಎಲ್ಲಂಜಿ ಬಲ ಪನ್ಪಿನ ಸೀನ್ ಇರ್ತೀವಿ ಆನೆ ಜಾಯಿನ್ ಆತೆ ಅಪ್ಪಾಗ ಎಂಚ ಡ್ಯೂಟಿ ಬಂಡ ಕಾಂಡ ಏನು ಮಾಡ್ತಿರೋದು ಬೈ ಏನು ಮಾಡ್ತೆ ಉಂಟ 16 ಗಂಟೆ ಡ್ಯೂಟಿ ಇರ್ತೇನೆ ಇಂಕೆ ಪೂರ ಮನ್ ಪಡುತ್ತೇನೆ ಮೂಲಪ ಮಸ್ತ್ ಜನ ಎಡಿಟರ್ನಾಗ ಉಳಿತೇರು ವಿನಾಯಕ್ ಮಲ್ಯ ರತನ್ ಎನ್ನ ಮೇಯ್ನ್ ಗೂರು ಬಂಡ ರತನ್ ಇನ್ನು ಇಡೇ ಮೂಲ ಉಂತೋಡ ರತನ್ ಕಾರಣ ಅರೆ ನಾನು ಇತ್ತೆಗಲ್ಲ ಓಲ್ತಿಗನಲ್ಲ ನಂಜಿ ಕಾಲು ಅಡ್ಡ ಬೂರು ರತನನ್ನ ಅಂಚಿನ ನಮ್ಮ ಕಲ್ಪಾದ್ನಕ್ಲೆ ಮರಪೆರ ಬಲ್ಲಿ ಅಂಚಿನ ಅಂಚ ಬಕ್ಕ ನವಾಜ್ ಬಂದಿತ್ತೇರು ಚಿದಂಬರ ಬೈಕಂಬಾಡಿ ಬಕ್ಕ ಮಂಜುನಾಥ್ ಪ್ರಸಾದ್ ಮಗು ಪೂರ ಮಲಮಲ ದಿಗ್ಗಜರು ಇತ್ತೀನಿ ಒಬ್ಬಾಗ ಯಾನವ್ರು ಎಲ್ಲಿ ಒಬ್ಬಾಗ ಸಾಧಾರಣ ಯಾನು SLC ಅದು ಒಂದು 2 ವರ್ಷ ಇಂಚ ಎಲೆಕ್ಟ್ರಿಷಿಯನ್ ಬೆಂದದ್ದು ಅವಲ ಯಾನು ಆ ಕೋರ್ಸೆಲ್ಲ ಮಂದಿಜಿ SLC ಅದು ಬೈದಿನ ಮೂಲೆ ಪ್ರತಿ ಒಂಜಿ ಎಂಚಿನ ಕಲ್ತದೆ ಮಾಧ್ಯಮ ಕ್ಷೇತ್ರದ ಬಗ್ಗೆ ದಾಲ ಗೊತ್ತು ಝೀರೋ ಆದಿತ್ತಿನೇ ಇತ್ತ ಮಾಧ್ಯಮ ಕ್ಷೇತ್ರದ ಬಗ್ಗೆ ಪ್ರತಿಯೊಂಜಿ ಫೀಲ್ಡ್ ಪಣ ಓಲೋಲು ಓವೇ ಬೇಲೆ ಮನ್ಪುಂಡಲ್ಲ ಗೊತ್ತುಂಡು ಪನ್ಪುನ ಅಂಚಿನ ಅವತ್ತಂದು ಇರುತ್ತೆ ಲೈವ್ಗೆ ಹೋಗ್ಪುನ ಲೈವ್ ಇನ್ಚಾರ್ಜ್ ಫುಲ್ ಇರೆ ಒಂಜಿ ಲೈವ್ V4 ಚಾನಲ್ ಒಂಜಿ ಲೈವ್ ಟೆಲಿಕಾಸ್ಟ್ ಆವೊಂದುಂಡು ಪಂದಾಂಡ ಐತ ಪಿರೋಡಿಪುನ ಮಲ್ಲ ಕೈ ದನೋಣ್ಣ ದಾಯಪಂಡ ಪ್ರತಿಯೊಂಜಿ ಚಾಲೆಂಜಸ್ ತೂಪರ್ ಜನ ಲೈವ್ಗೆ ಪಾಡೋಡಂಡಲ್ಲ ಈರೆ ಸೆಟ್ ಮಾಡ್ಪೋರು ಅತನ ಅಡೆ ಪೋಪು ನಿರ್ಪತ್ತಿನ ಪ್ರತಿಯೊಂಜಿ ಅಲ್ತ ದಾದಾಪುರ ಅಪ್ಡೇಟ್ ಪೂರ ಇರೆಗೆ ಗೊತ್ತಿಪ್ಪುನು ಸೊ ಐತ ಚಾಲೆಂಜಸ್ ಅಡೆ ಪೋಯಿ ಬಕ್ಕೆ ಎಂಚ ಚಾಲೆಂಜಸ್ ಮೂಲು ಲೈವ್ ಬಂಡ ಇಂಕ ಮುಲ್ತೂರು ಶುರು ಆಪುನ ಚಾಲೆಂಜ್ ಜನ ಪಾಡ್ನಂಗನೆ ಯಾನ್ ಇಜ್ಜಿ ಯಾನುಲ್ಲೆ ಪನ್ಪಿನ ಪೂರ ಆತು ಅಡೆ ಪೋದ ಅವ್ಲು ನಮಗೆ ತಿಕ್ಕುನ ಹೊಸ ಜನ ಅಕಲ ಒಂಜಿ ಮಸ್ತ್ ಒತ್ತಡೋಲು ಅಡೆ ಅವು ಬೋರ್ಡ್ ಎಂಕ್ಲೆ ಎಂದು ಬೋರ್ಡ್ ಪನ್ಪಿನ ಅಂಚ ಕೆಲವು ಮಸ್ತ್ ಎಂಕ್ಲೆ ಆ ಕೆಲವೊಂದು ಲೈವ್ ಓಡ್ಲೆಂಗ್ಲು ಬಂಗಪ್ಪು ಪ್ರತಿಯೊಂದು ಲೈವ್ ಬಂಗಪ್ಪ ಐಟ್ಲ ಖುಷಿ ಪಡೆಪ ಎಂಗಲ ಕೆಲವು ಎಂಗ್ಲ ಸಹಪಾಠಿನ ಉಳ್ಳೆ ನಿಶಾನ್ ಬಕ್ಕ ದುಂಬುತ್ತಿನ ಆದಿತ್ಯ ಪವನ್ ಮೊಕ್ಕಲು ಪೂರ ಎಂಕ್ಲೆಗ್ ಸಪೋರ್ಟ್ ಮಂದಿನ ಎಂಗ್ಲು ಉಲ್ಲ ಲೈವ್ ಇಡ್ತಾರ ಅಂಜೇನೆ ಎಂಕುಲು ಮಲ್ತಿನ ಸುಬ್ರಹ್ಮಣ್ಯದ ಲೈವ್ ಕುದ್ರೋಳಿ ದಸರಾದ ಲೈವ್ ನೆಟ್ಟು ಪೂರ ಮಸ್ತ್ ಚಾಲೆಂಜಸ್ ಎಂಕ್ಲೆ ಪ್ರತಿಯೊಂದು ಕ್ಷಣ ಚಾಲೆಂಜ್ ದಿಕ್ಕಿದ್ದಾನೆ ಅವಳ ಕುದ್ರೋಳಿ ದಸರಾದ ಲೈವ್ ಬಂಡ ಅವು ಇಡೀ ಒಂಜಿ ಕುಡ್ಲ ಇಡೀ ನೈಟ್ ಆಪಿನ ಲೈವ್ ಅವೇನು ಒಂಜಿ ಅವು ಐಕೆ ಸೀಮಿತ ಜನ ಬೋರ್ಡ್ ಈತೆ ಜನ ಬಂದ್ಬೋರ್ಡ್ ಎಂಗು ಸೀಮಿತ ಜನ ಮಂದಿನ ಲೈವ್ ಎಂಕ್ಲೆಗೆ ಒಂಜಿ ಮಸ್ತ್ ಹೆಮ್ಮೆ ಉಂಡು ಅವು ಒಂಜಿ ಆತುಂಡು ಆಯ್ತಾ ಆ ಲೈವ್ ಎಂಕಲ್ಡ ಯಶಸ್ವಿ ಆತನು ಬಂದು ಸೀಮಿತ ಜನ ಹಾಕ್ಕೊಳ್ಳು ಹೀಗೆ ಇದು ಆಫೀಸ್ ಕುಲ್ದು ಬೇಲೆ ಮನ್ಪುನ ಇದು ಆಫೀಸ್ ಕುಲ್ದ ಬೇಲೆ ಮನ್ಪುರ ಅವತ್ತಂದು ಫೀಲ್ಡಿಗೆ ಪೋದ್ಲ ಬೇಲೆ ಮಂತು ಗೊತ್ತುಂಡು ಸೊ ಇರಿಗೆ ಆಫೀಸ್ ತಂಡ 8 ಗಂಟೆ ಇರ್ದು 8 ಗಂಟೆ ನಮ್ಮ ಬೇಲೆ ಮಂತ ನಮ್ಮ ಪೋಯ ಬಟ್ ಲೈವ್ಗೊಂದು ಇದೇ ಪೋನ ಐತೆ ಕ್ರಿಕೆಟ್ ಆದಿಪ್ಪು ಅತನ ದಸರಾದ ಅತನ ಸುಬ್ರಹ್ಮಣ್ಯದ ಅತನ ಅವೇ ಒಂಜಿ ಒಕೇಶನ್ದ ನಮ್ಮ ಲೈವ್ ಮನ್ಪುನಾಗ ಟೈಮ್ ಲಿಮಿಟ್ಸ್ ಇಪ್ಪುಜಿ ರಾತ್ರಿ ಪಗಲ್ ನಿದ್ರೆ ಇಪ್ಪುಜಿ ಒಣಸಿ ಇಪ್ಪುಜಿ ಕೆಲವೊಂಜಿ ಪರಿಸ್ಥಿತಿ ಸೊ ಅಪ್ಪಗ ಎಂಚ ಅವು ನಮ್ಮ ಅಡ್ಜಸ್ಟ್ ಮಾಡ್ತೊಂಬೋಪ ಎಂಚ ಮಾಡ ಕೆಲವರು ಕಂಟಿನ್ಯೂ ಇಟ್ಕೊಂಡುತ್ತೆ ಇನ್ನು ಕಾಣೆ ಸ್ಟಾರ್ಟ್ ಆಯ್ನ ಅವು ಯಾಪ ಮುಗಿಯೋಣ ಒಂದು ಪಂಡ್ರ ನಡು ರಾತ್ರಿ ಎಲ್ಲ ಮುಗಿಯಾರ ನಂಚ ಪೂರ ಫುಡ್ದ ಪೂರ ಹೆಂಗ್ಲು ಅಡ್ಜಸ್ಟ್ ಮಾಡ್ತೊಂಬೋಪ ಹೆಂಗ್ ಪೋಪು ಕೆಲವೊಂದು ಜಾಸ್ತಿ ಜನ ಪೋಪು ಎಂಕುಲು ಎಂಕುಲು ಅಡ್ಜಸ್ಟ್ಮೆಂಟ್ ಏನು ಮಾಡ್ತೊಂದು ಒಂದಪ್ಪ ಈ 14 ವರ್ಷದಿಂದ V4 ನ್ಯೂಸ್ ಅಂತ ಒಂದು ಬೈದಿನಾರು ಸೊ ದುಂಬಿತ್ತಿನ ಚಾನಲ್ಗಳ ಆತನ ಒಂಜಿ ಕಾಂಪಿಟೇಷನ್ಸ್ ದುಂಬಿ ಇತ್ತಜಿ ಇತ್ತೆ ಒಂಜಿ 2-3 ವರ್ಷ ಇಪ್ಪುನ ಆತೊಂಜಿ ಕಾಂಪಿಟೇಷನ್ಸ್ ಮಾಧ್ಯಮ ಕ್ಷೇತ್ರ ಇತ್ತಜಿ ಸೊ ಈ ಅವೆಲ್ಲ ತೂತಾರೆ ಇತ್ತೆಲ್ಲ ಆತ ನನ್ನ ನೆಟ್ಗಳ ಜಾಸ್ತಿ ಆಪುಂಡು ಸೊ ನಮ್ಮ ಎಂಚ ಆಕ್ಟಿವ್ ಆದಿಪ್ಪೋಡು ಆತನ ಚಾನಲ್ ಎಂಚ ದುಂಕ ನೋಡೋಣ ಅಮ್ಮ ಇತ್ತು ಈ ಎಂಕುಲು ಅಪ್ಪಗ ಇತ್ತಿನ ಚಾನಲ್ ಬಂಡ ಅಪ್ಪಗ ಇರ್ನ ಈತ ಆಕ್ಟಿವ್ಲ ಇತ್ತಿಜಿ ಚಾನಲ್ ಕೆಲವು ಮಾತ್ರ ಒಂಜಿ 2-3 ಚಾನಲ್ ಇತ್ತೀನಿ ಬಕ್ಕ ಫಾರ್ಮೆಟ್ಲ ಅಪ್ಪಗ ಬಾರಿ ಲೋ ಫಾರ್ಮೆಟ್ ಇಡ್ತೀನಿ ಆಡ ಪ್ರೋಗ್ರಾಮ್ಸ್ ಇತ್ತು ಅಪ್ಪಗ ಎಂಕುಲು ಲೈವ್ ಮಲ್ತಂತೀನಿ ಸಂಡೇ ಎಲ್ಲ ಮೂಜಿ ಲೈವ್ ಇತ್ತು ಬೈ 6 ಗಂಟೆ ಸ್ಟಾರ್ಟ್ ಆಡ 10 ಗಂಟೆ ಮುಟ್ಟ ಅಂಚೆನ ವೀಕ್ ಇಡ್ಲ ಸೋಮವಾರದ್ದು ಶನಿವಾರ ಮುಟ್ಟಲ್ಲ ಲೈವ್ ಕಂಟಿನ್ಯೂ ಆಫೀಸ್ ಇಡ್ತೇನೆ ಲೈವ್ ಇತ್ತೆ ಆಫೀಸ್ ನಮ್ಮ ಲೆಕ್ಕದ ಲೈವ್ ನಾನು ಔಟ್ಡೋರ್ ಒಟ್ಟಷ್ಟು ಲೈವ್ ಹೆವಿ ಲೈವ್ ಅವನು ಅಂಚ ಬಕ್ಕ ಡೆವಲಪ್ ಆದ ಬಂಡವೇ ನಮ್ಮತ್ತೆ ನನ್ನತ್ತೆ ಚಾನಲ್ ಇತ್ತೆ ಲೈವ್ ಕಮ್ಮಿ ಈಗ ಪ್ಲಾನ್ ಮಲ್ದೆ ಕೆಲವೊಂಜಿ ಹೊಸತು ಪ್ರೋಗ್ರಾಮ್ ಕೊರೋಡು ಜನಕ್ಲೆಗ್ ದಾದ ಬೋರ್ಡ್ ಬಂದು ಏನು ರವೇನ್ ಕೊರೋಡು ಬಂದು ಎನ್ನಿದ ಕೊರ್ಪವೇ ಅವತ್ತೊಂದು ಇತ್ತೆ ಎಂಚ ಉಂಡು ಪಂಡ ಟಿವಿಗ್ಲ ಐಕಂದ ಆಡಿಯನ್ಸ್ ಉಳ್ಳೇರು ಸಪ್ರೇಟ್ ಆಡಿಯನ್ಸ್ ಐಕಂದ ಉಳ್ಳೇರು
ಅಂಡ ಅವೇ ರೀತಿ ಮೊಬೈಲ್ ನಮ್ಮ ಎತ್ತು ಬೇಗ ಒಂಜಿ ಸೋಷಿಯಲ್ ಮೀಡಿಯಾಡ್ ಅಪ್ಲೋಡ್ ಮನ್ಪುವ ಒಯ್ ನ್ಯೂಸುನು ಶಾರ್ಟ್ ಅದು ಏತ್ ನ್ಯೂಸ್ ನಮ್ಮ ಕೊರ್ಪ ಆತ್ ರೀಚ್ ಆಪ ನಮ್ಮ ಜನಕ್ಲೆ ಪನ್ಪುನ ಸೊ ಐಕ್ ದಾದ ಮನ್ಪೋಡು ನಮ್ಮ ಎತ್ತು ಫಾಸ್ಟ್ ಅದಿಪ್ಪೋಡು ಆಲ್ರೆಡಿ ನಮ್ಮ ಒಂಜಿ ಪ್ರೋಗ್ರಾಮ್ ಅದು ನ್ಯೂಸ್ ಕೊರೋಡು ದಾಂಡ ಮಸ್ತ್ ಐತೆ ಪಿರೋಡ್ ನಮ್ಮ ಬಂಗ ಬತ್ತಿಪ್ಪುವ ಬ್ಯಾಕ್ಗ್ರೌಂಡ್ ಇಪ್ಪುಂಡು ಅಂಡ್ ಅವು ಔಟ್ಪುಟ್ ಬತ್ತ ಇವಾಗ ನಮಗೆ ಖುಷಿ ಆಪುಂಡು ಸೊ ಇರ್ನ ಪ್ರಕಾರ ಏತು ವರ್ಕ್ ಮಾಡ್ತಾನಲ್ಲ ಅವು ಫಾಸ್ಟ್ ಅದು ವರ್ಕ್ ಅವ್ರು ಈ ಲೇಟ್ ಇನ್ನೀಗ ಕೊರ್ಪಿನ ಎಲ್ಲ ಕೊರ್ನ ಅವು ಏತ್ ಎಡ್ಡೆ ಮಾಡ್ತಾನಲ್ಲ ವೇಸ್ಟ್ ಅಪ್ಪಕ್ಕನ ಏತ್ ಫಾಸ್ಟ್ ಆದ ಮಂತ ಆತ ಎಡ್ಡೆ ಐಕ್ ಟೀಮ್ ವರ್ಕ್ ಮೇಯ್ನ್ ನಮ್ಮ ಒರಿಯೇ ಮಂತ್ ನಾವು ಆಪುಜಿ ಒಂಜಿ 4 ಜನ ಸೇರ್ನ ಮಸ್ತ್ ಒಂಜಿ ಇಂದ ಹಾಕೊಂಡು ಫಾಸ್ಟ್ ಹಾಕೊಂಡವು ಈತ ಒಂಜಿ ಎಂಕ್ ದಾದ ಅರ್ಜೆಂಟ್ ಬೋರ್ಡ್ ಒರಿ ಬಕ್ಕೋರಿ ರೆಡಿ ಮಂತ್ ಕೊರಿಯಡ ಅವು ಬಕ್ಕಲ್ಲ ಫಾಸ್ಟ್ ಹಾಕೊಂಡು ಅವೇ ಟೀಮ್ ವರ್ಕ್ ಬೋರ್ಡ್ ಓಕೆ ಅವೇ ರೀತಿ ಇತ್ತೆ 13 ವರ್ಷದ నుంచి ನಮ್ಮ ಒಂದು ಸಕ್ಸಸ್ಫುಲ್ ಜರ್ನಿ ಉಂಡು ನಮ್ಮನ ಸೊ ನನಾತ್ ದುಂಬು ಪೋಡ್ ನಮ್ಮ ನನಾತ್ ಸಕ್ಸಸ್ ಅವನಂಡ ಇತ್ತೆ ಇರ್ನ ಪರ್ಸನಲ್ ಲೈಫ್ ಒಂದು ಸಕ್ಸಸ್ ಆಗ್ಲತ್ತ ಪ್ರೊಫೆಷನಲ್ ಆದಿ ಈ ರೀತಿ ಸಕ್ಸಸ್ ಅವರೆಲ್ಲ ಇರಗ ಒಂದು ಲಕ್ಷ್ಮಣ್ ಸರ್ ಸಪೋರ್ಟ್ ಮಂದೆ ಸೊ ಲೀಡರ್ ಸರಿಯಾದಿತ್ತಂದ ತೊಟ್ಟಿಗೆ ಇಪ್ಪು ಒಂದು ಟೀಮ್ ಎಡ್ಡೆ ರೀತಿ ಡಿಪ್ಪುಣ್ ಪನ್ಪನೆ ಲಕ್ಷ್ಮಣ್ ಸರ್ ಒಂದು ಉದಾಹರಣೆ ಅದುಲ್ಲೆ ಸೊ ಅರ್ನ ಬಗ್ಗೆ ದಾದ ಪನ್ಪರಿ ಇರಗ ಈ ಸಪೋರ್ಟ್ ಮಂತಿರೆ ನಿದೆ ಮುಟ್ಟಕಾದ್ರೆ ಇಂಚ ನಮ್ಮ ಪನ್ನೋಡು ಬಂದ ಹೆಂಗೆ ಅಂದಜೆ ದೇಕೊಂಡ ಒಂಜಿ ಒಂಜಿ ಖಾಲಿ ಬಟ್ಟಲ್ಗೆ ನೊಪ್ಪು ಬಾಡಿಯಾಡ ಒಂಜಿ ಏತು ಖುಷಿ ಆ ಫೀಲ್ ಉಂಡೆ ದೇಕೊಂಡ ಎಂಗಲ್ ದಾಲ ಇಜ್ಜನ್ನ ಪಗ ಒಂಜಿ ಕಂತದ ಉಂತಾದು ನಿಕ್ಕು ಒಂಜಿ ಪೊರ್ತದ ನೊಪ್ಪು ಬಾಡೋ ಅನ್ಪಿನ ಇಂದು ಕೊಡ್ತೇರ ಅಪಗ ಅರೆ ನಿಂಕುಲು ಒಂಜಿ ಓಲಾ ದೀತ ಎಂಕುಲು ಆ ರೌಲೆ ಇರ್ಲೇರು ಸೊ ಅವೇ ರೀತಿ 13 ವರ್ಷದಿಂಚ ಒಂಜಿ ಸಕ್ಸಸ್ಫುಲ್ ಜರ್ನಿ ಇರ್ತು ಓನ್ ಬೈದಾರ ಅಂಚನೆ ನನಾತ್ ಒಂಜಿ ಜರ್ನಿ ನಮ್ಮ ಮುಂದುವರೆಸರುಂಡು ಆ ಒಂಜಿ ಪ್ರತಿಯೊಂಜಿ ಸಕ್ಸಸ್ಫುಲ್ ಜರ್ನಿ ಇಡ್ಲ ಇರ್ನ ಸಹಕಾರ ಇಂಚನೆ ಇಪ್ಪಡ್ ಬಂದಕೇನು ಥ್ಯಾಂಕ್ ಯು ಇತ್ತೆ ನಮ್ಮೊಟ್ಟಿಗೂ ಲಿಖಿತ ಉಳ್ಳೇರು ಎರಡಕ್ಕೇನ್ಗ ನಮಸ್ತೆ ಲಿಖಿತ ನಮಸ್ತೆ ಈರು ಮುಲ್ಪ 5 ವರ್ಷದಿಂದ ವರ್ಕ್ ಮಂತಂದುಳ್ಳಾರು ಬೊಕ್ಕ ದಾದಪುರ ವರ್ಕ್ ಮಂತಂದುಳ್ಳಾರು ನಾನು 2023 ಮಾರ್ಚ್ ಏಪ್ರಿಲ್ ಆ ಟೈಮ್ ಬರ್ತದೆ ಇತ್ತೆ 2 ವರ್ಷ ಕಂಪ್ಲೀಟ್ 2025 ಆಣಿತ್ತೆ ಸೊ 2 ವರ್ಷ ಕಂಪ್ಲೀಟ್ ಆಂಡ ಯಾನ್ ಬೈದಿನಿ ಮದ್ಮೇನ ಶುರುಕು ಇಲ್ಲಾಡ್ ಕುಲಾರ ಆಪ್ ಸೊ ಒಂಜಿ ಪಾರ್ಟ್ ಟೈಮ್ ದಲ್ಲ ಹಿಂಗೆ ಆಂಕರಿಂಗ್ ಗೊತ್ತು ಎನ್ನ ಪ್ರೊಫೆಷನ್ ಆ್ಯಕ್ಚುಲಿ ಜರ್ನಲಿಸಮ್ದ ಬಗ್ಗೆ ಹಿಂಗೆ ದಾಲ ಗೊತ್ತಿತ್ತಚಿ ಪಣ ನ್ಯೂಸ್ ಚಾನಲ್ ಆದಿಪ್ಪು ಆ್ಯಂಡ್ ಹೆಂಗೆ ಆಂಕರಿಂಗ್ ಮಂತ್ ಗೊತ್ತಿತ್ತು ಬೇತೆ ಲೋಕಲ್ ಚಾನಲ್ ಎಂಚ ಆಂಕರಿಂಗ್ ಮನ್ಪುಲಿ ಕ್ಯಾಮ್ರಾ ಫೇಸ್ ಎಂಚ ಮನ್ಪು ನಾವು ಹೆಂಗೆ ಗೊತ್ತಿತ್ತು ಕಾಲೇಜ್ ಪೋಪನ್ ಇರ್ದಿಂಚನೆ ಗೊತ್ತಿತ್ತು ಸ್ಟೇಜ್ MC ಗೊತ್ತಿತ್ತು ಆ್ಯಂಡ್ ಅವ್ನು ನ್ಯೂಸ್ ಚಾನಲ್ದಲ್ಲ ಎಂಚ ನ್ಯೂಸ್ ಆ್ಯಂಕರ್ ಅದು ಹೆಂಗೆ ಗೊತ್ತಿತ್ತು ಸೊ ದುಂಬ ಬೇತೆ ಚಾನಲ್ಡ್ ಪಾರ್ಟ್ ಟೈಮ್ ಅಂತಿತ್ತಂಡಲ್ಲ ಎಂಕ ನ್ಯೂಸ್ ಎಂಚದೆತ್ತನು ವೇರು ನ್ಯೂಸ್ ಎಂಚ ಓದುಲ್ಲ ಆ ಟೋನ್ ಎಂಚ ಒಂಜಿ ರೀತಿ ಎಂಚ ಫಾರ್ಮೆಟ್ ಎಂಚ ಹೆಂಗೆ ಗೊತ್ತಿತ್ತು ಖಾಲಿ ಮೈ ಕ್ಯಾಮ್ರಾದ ಬರೋಂದಿತ್ತೆ ಮೈಕ್ ತಿಕ್ಕ ಒಂದಿತ್ತೆ ಒಂಜಿ ಲೈವ್ ಮಂತ್ ಒಂದಿತ್ತೆ ಮಾಮೂಲಿ ಎಂಚ ಪಾತ್ರ ಒಂದಿತ್ತೆ ಅಂಚನೆ ಪಾತ್ರ ಒಂದಿತ್ತೆ ಒಂದು ಟಾಪಿಕ್ ದಬಿತ್ತು ಕಾಲ್ ಅಟೆಂಡ್ ಮಂತ್ ಒಂದಿತ್ತೆ ಅಲೋ ಎಂಚಲ್ಲರ್ ಆ ಸಾಂಗ್ ಅಂಚ ಪಾತ್ರ ಒಂದಿತ್ತೆ ಪೋನಿತ್ತೆ ಸೊ ಬಕ್ಕ ಎಂಕ ಒಂಜಿ ದಿನಲೇ ನಾನು ಕುಲ್ಲುದು ನ್ಯೂಸ್ ಎಂಚ ಓದುವೇರು ಅದನ್ನ ಎಂಕ ಒಂದು ನ್ಯೂಸ್ ಓದೋಡು ಅದನ್ನ ಬ್ಯಾಕ್ಗ್ರೌಂಡ್ ಎಂಚ ಸ್ಕ್ರಿಪ್ಟ್ ಎಂಚ ಮನ್ಪೇರು ನಾನು ಒಂಜಿ ದಿನಲ್ಲ ಕುಲ್ ತೂತುಜಿ ಎಂಕ ಆಯ್ತ ಬಗ್ಗೆ ಇಂಟ್ರೆಸ್ಟ್ ಇತ್ತಜಿ ಸೊ ಅರ್ಧಕ್ಕ ಇಂಚಿ ಕುಡ್ಲಾ ಬತ್ತಾಯಿ ಬಕ್ಕ ಎಂಕ್ ಮುಲ್ಪನೆ ಕೈತಲೆ ನಿಲ್ಲ ಕೈತಲೆ ದುಂಬೆ ಎಣ್ಣ ಮೇರಿಯಲ್ಲಿ ಅಡಿ ಕೈತಲೆ ಇತ್ತಿನ ಹತ್ರ ಮುಲ್ಕ್ ತೂಕ ಕೇನ್ಗ ಪಂದು ಬತ್ತದ ಸರ್ ಕೆಂಡೆ ಸರ್ ಎಂಕ ಎಂಚ ಎಂಕ ಆ್ಯಕ್ಚುಲಿ ಎನ್ನ ಪ್ರೊಫೆಷನ್ ಬೇತೇನೆ MSW ಮಂದಿನ ಸೊ ಐಟ್ ಹೆಂಗೆ ಕಂಟಿನ್ಯೂ ಅವಡಿಂದ ಇತ್ತುಂಡು ಸೋಷಿಯಲ್ ವರ್ಕ್ ಆ್ಯಂಡ್ ಎಂಕ್ ಇತ್ತೆ ಪಾರ್ಟ್ ಟೈಮ್ ದಲ್ಲ ಕಿರ್ಕೊಂಡು ಹಂಗೆ ಕಂಟಿನ್ಯೂ ಎಂಕ ಅವತ್ತು ಎಕ್ಸ್ಪೀರಿಯನ್ಸ್ ಇತ್ತಿನ ಕಂಟಿನ್ಯೂ ಮನ್ಪುವೆ ಚಾನ್ಸ್ ಇತ್ತನ ಕೊರ್ಲೆ ಫಸ್ಟ್ ಪಂಡೇರು ಓಕೆ ಈ ನ್ಯೂಸ್ ತೆಕ್ಕೆಂಕ್ಲೆ ನ್ಯೂಸ್ ಆ್ಯಂಕರ್ ಬೋರ್ಡ್ ಅಂತ ಪಂಡೇರು ಸರ್ ಹಿಂಗೆ ನ್ಯೂಸ್ ಬಗ್ಗೆ ದಾಲ ಗೊತ್ತುಜು ಸರ್ ಹಿಂಗೆ ಆ್ಯಂಕರಿಂಗ್ ಓಕೆ ಏನೋ ಟಾಪಿಕ್ ಕೊಡ್ದು ಅಥವಾ ನೀನು ಚೇಂಜ್ ಅಂತ ಪಂಡೆ ಮನ್ಪುವೆ ಅವಾಗ ನ್ಯೂಸ್ ಫಾರ್ಮೆಟ್ ಹೆಂಗೆ ಗೊತ್ತುಜು ಇಜ್ಜಿರ್ ಕಲ್ಪನೆ ಯೂಶಲಿ ಹೆಂಗೆ ಕನ್ನಡ ಟೈಪಿಂಗ್ಲ ಗೊತ್ತಿತ್ತು ಆ ಟೈಮ್ ಇಂಗ್ಲೀಷ್ ಟೈಪಿಂಗ್ ಫಾಸ್ಟ್ ಇತ್ತು ಕನ್ನಡ ಟೈಪಿಂಗ್ ಇತ್ತು ಸರ್ ಹಿಂಗೆ ಸ್ಕ್ರಿಪ್ಟ್ ಮನ್ಪಡು ಹೆಂಗೆ ಬರೆಯೋದು ಓಕೆ ಬಟ್ ಹೆಂಗೆ ಟೈಪಿಂಗ್ ಪ್ರೋ ಗೊತ್ತು ಕಲ್ಪೋಲಿ ಅಂತ ಪಂಡೇರು ಸೊ ಪೋದು ಕುಲ್ಯ ದಾನೊಂದು ಚಾಲೆಂಜ್ ತೂಕ ಟ್ರೈ ಮನ್ಪುಗ ಪಂದ್ ಕುಲ್ಯ ಕಲ್ತೆ ಕನ್ನಡ ಟೈಪಿಂಗ್ ಒಂಜೇ ದಿನಟ್ ಕಲ್ತೆ ಅವು ಎಂಕೆ ಎಡೇಜ್ ಕನ್ನಡ ಟೈಪಿಂಗ್ ಗೊತ್ತುಜ್ಜ ಮೊಲೆಗನ್ ಪನ್ಪನ ಚಾಪಣ್ ಪಂದು ಕಾವ್ಯಕ ಕಲ್ಪ ಅದು ಕೊರಿಯೋದು ಅವ್ನು ಬರೆಯೋದು ಎಂಚನ ಕಲ್ಪ ಅಪ್ಪ ಕೊಂಚ ಕಾನ್ಫಿಡೆನ್ಸ್ ಬರ್ತದೆ ಟೈಪಿಂಗ್ ಬರ್ತದೆ ನನ್ನ ಸ್ಕ್ರಿಪ್ಟ್ದ ಕಲ್ಪೋಲಿ ಬಟ್ ನಮಕ್ MC ಗೈಕ್ ನೆಕ್ಸ್ಟ್ ಸ್ಕ್ರಿಪ್ಟ್ ಮಂತದ್ ಗೊತ್ತಿತ್ತೀನಿ ಹತ್ರ ಆವು ಬಂಗ ಬಂದನ್ಯ ಬಕ್ಕ ಒಂತ ದಿನ ಬಿಡ್ದು ಗೊತ್ತಾ ನ್ಯೂಸ್ ಸ್ಕ್ರಿಪ್ಟ್ ಎಂಚ ಮನ್ಪೋಡು ತನ್ನಗ ಅದನ್ನ ಕಾವ್ಯಕ ರಜೆ ಅಪ್ಪನಾಗ ಎನ್ನ ಹೆಂಗೆ ಕೊಡ್ತಿಗೆ ಮನ್ಪೋಡು ಬನ್ನಾಗ ಅಪ್ಪಗ ಚಾಲೆಂಜಸ್ ಎಂಕ್ ಅಯ್ಯೋ ಎಂಕ್ ಮಸ್ತ್ ಬಂಗ ಒಂದುಂಡು ವರ್ಡಿಂಗ್ಸ್ ತಿಕ್ಕೊಂದಿಜ್ಜಿ ಗೊತ್ತಾನೆ ಸ್ಕ್ರಿಪ್ಟ್ ಮನ್ಪುನು ಬೇತೆ ಪಾತಿರ್ನು ಬೇತೆ ಆ ಎಕ್ಸಾಕ್ಟ್ ವರ್ಡ್ ತಿಕ್ಕೊಂದಿಜ್ಜಿ ನ್ಯೂಸ್ ಮನ್ಪರೆ ಎಂಚಪ್ಪ ಅವಿನ ಮ್ಯಾಚ್ ಮನ್ಪೋಡು ಒಂಜು ತಿಕ್ಕೊಂಡ ನೆಕ್ಸ್ಟ್ ಲೈನ್ ಏನ ಮನ್ಪುನು ಸೇಮ್ ಕೂಡ ಬರೋಂದಿಪ್ಪ ಮೈಂಡ್ ಅಪ್ಪಗಂತ ಚಾಲೆಂಜ್ ಅಣ್ಣ ಸೇಮ್ ಅಂಚೆನೆ ವಾಯ್ಸ್ ಓವರ್ ಅಂಚೆನೆ ನಮ್ಮ ಇಂಚನೆ ಪಟ ಎತ್ತಲ ಪಾತ್ರ ಬಟ್ ವಾಯ್ಸ್ ಕೊರ್ಪುನ ರೀತಿಯೇ ಬೇತಿತ್ತನ್ ಅವು ಅಪ್ ಆ್ಯಂಡ್ ಡೌನ್ಸ್ ಬೋಡು ಇಂಥ ಕಂಟ್ರೋಲ್ ಮನ್ಪೋಡು ಬ್ರೀತ್ ಕಂಟ್ರೋಲ್ ಮನ್ಪೋಡು ಎಂಕ್ಲೇದು ಆಲ ಗೊತ್ತು ಎಂಕ್ಲು ಒಟ್ಟಾರೆ ಬಡ ಪಾತ್ರ ಅಂತ ಪೋನಿತ್ತ ಸೊ ಅವು ಒಂಚೂರು ಚಾಲೆಂಜಸ್ ಅಂಡ್ ಐಕ್ ಕೂಡ ಕಮೆಂಟ್ಸ್ ಬೆತ್ತಗಳಿಗೆ ಏನಾಗ ಆಕುಲು ನಮಕ್
ಕಮೆಂಟ್ಸ್ ಮಾಡ್ನಾಗ ಇರಂಚ ಅವು ಕೆಲವೊಂದ್ಸಲ ಬೇಜಾರ್ಲ ಒಂದಿತ್ತು ಕೆಲವೊಂದ್ಸಲ ಎಂಕೆ ಎನ್ನ ವಾಯ್ಸ್ಗೆ ಅನ್ನಗ ಎಂಕೆ ಇಂಚ ಅಪ್ಪ ನನ್ನ ಬೇತಕ್ಕು ಸೊ ಅವು ಚೇಂಜ್ ಆದದು ಓಲಾ ಒಂಜಿ ಲೆವೆಲ್ ಇತ್ತೆ ನನ್ನಲ್ಲ ಎಂಕ್ಲು ಆವೋಡು ಬಟ್ ಒಂಜಿ 20-30% ಎಂಕುಲು ರೀಚ್ ಆತಂಡು ಪಂದ ಆಪುಂಡು ಚಾಲೆಂಜಸ್ ಉಂಡು ಇತ್ತಂಡು ದಾಯಪಂಡ ಎಂಕುಲು ಪ್ರೊಫೆಷನ್ ಬೇತೆ ಮುಲ್ತಾನೆ ಬೇತೆ ಬಟ್ ಒಂದು ಖುಷಿ ಉಂಡು ನ್ಯೂಸ್ ಅಪ್ಡೇಟ್ ಎಂಕ್ಲೆ ಗೊತ್ತಾಪುಂಡು ಎಂಕುಲು ಒಂಚೂರು ಅಲರ್ಟ್ ಆದಿಪ್ಪುವ ಬೇತಕ್ಲೆಗ್ ನ್ಯೂಸ್ಗೆ ಎನ್ನಾಗ ಅಕ್ಲೆ ಗೊತ್ತಿಜ್ಜಂದ ನಮ್ಮ ಪನ್ನಗೋ ನ್ಯೂಸ್ ಚಾನಲ್ ಮಲೆ ಗೊತ್ತುಂಡತ್ತ ಇಲ್ಲ ಪೋತ್ ಫ್ಯಾಮಿಲಿ ಪನ್ನಗ ಇಂಚೆಂಚ ಆತನಕ್ಕೆ ಎನ್ನಾಗ ಅಕ್ಲೆ ಗೊತ್ತಿಪ್ಪುಜಿ ಅಪ್ಪ ಪಣ ನಮ್ಮ ಒಂಜಿ ಈ ಚಾನಲ್ ಉಲ್ಲ ಓವೆ ಒಂಜಿ ಮಾಧ್ಯಮ ಕ್ಷೇತ್ರ ಉಲ್ಲ ಪನ್ಪನ ಒಂಜಿ ಖುಷಿ ಎಂಕುಂಡು. ಓಕೆ ಇರೇನ ಫೇವ್ರೆಟ್ ಟಾಪಿಕ್ ದಾದ ಒಂದು ನ್ಯೂಸ್ ಸ್ಕ್ರಿಪ್ಟ್ ಮಲ್ಪೆರೆಗ ಅವಡು ನ್ಯೂಸ್ ಓದರೆಗ ಓ ಪಾಲಿಟಿಕ್ಸ್ ಆತ್ ಕ್ರೈಮ್ ಆತ್ ಪಾಲಿಟಿಕ್ಸ್ ದ ಬಗ್ಗೆ ಎಂಕ್ ದಾಲ ಗೊತ್ತಿತ್ತುಜಿ ಇತ್ತ ಇಡೆಗ್ ಗೊತ್ತಾಯ್ಬೇಕು ಅಂತ ಹೆಂಗ್ ಮಸ್ತ್ ಗೊತ್ತಾಂಡು ಓ ಈತ ಪುರ ಪಾಲಿಟಿಕ್ಸ್ ಪಂಡ ಇಂಟ್ರೆಸ್ಟ್ ಇತ್ತುಜಿ ಎಂಕ್ ನಿಜತ್ ಪಂಡ್ರಪಂಡ ಎಂಕ್ ಆಯ್ತ ಬಗ್ಗೆ ಎಲೆಕ್ಷನ್ ಆಪುಂಡು ವಿನ್ ಆಪೇರು ಸೋಪು ಎರು ಇಂಚಗೆ ಬೇಸಿಕ್ ಚುಚ್ಚೂರು ಗೊತ್ತಿದ್ದು ಬೇತೆ ಗೊತ್ತಿತ್ತು ಬಟ್ ಹಿಂಗೆ ಕ್ರೈಮ್ ಸ್ಟೋರೀಸ್ ಪಂಡ ಎಂಕ್ ಇಷ್ಟ ಇತ್ತಂಡಲ್ಲ ಅನ್ನೋ ಸುದ್ದಿ ಗುದ್ದುಕುಲ್ನಾಗಲ್ಲ ಹೆಂಗೆ ಕ್ರೈಮ್ ದ ಬಗ್ಗೆ ತಿಕ್ಕಣಂತ ಪಂಡ ಎಂಕ್ ಸರ್ ನೋಟು ಪಾತಿರ್ರೆ ಅದನ್ನ ಲಾತ್ ದ ಬಗ್ಗೆ ಇಪ್ಪು ಇಂಚಿಂಚ ನೆಕ್ ಈ ಲಾ ಇಪ್ಪುಂಡು ಇಂಚಿಂಚ ಶಿಕ್ಷೆ ಅಂಡ್ ಇಂಚ ಅವು ಕ್ರೈಮ್ ದ ಬಗ್ಗೆ ಒಂಚೂರು ಜಾಸ್ತಿ ಇಂಟ್ರೆಸ್ಟ್ ಅಂತ ಕ್ರೈಮ್ ದ ಬಗ್ಗೆ ಪಣ ಅವು ಇರಕ್ಕೆ ಪೊಸುದ್ ಪ್ರತಿ ಸಲ ಬೇತೆ ಬೇತೆ ಕ್ರೈಮ್ ಒಂದಿಪ್ಪುನಾಗ ಐತ ಬಗ್ಗೆ ಬೇತೆ ಒಂದಿಪ್ಪು. ಓಕೆ ಇತ್ತೆ ಲೈವ್ ಇರುಪುನಾಗ ರೆಕಾರ್ಡಿಂಗ್ ಇತ್ತನತ್ ಲೈವ್ ಓದರ ಪೂರ ಇತ್ತನ ನ್ಯೂಸ್ ಸ್ಟಾರ್ಟಿಂಗ್ ರೆಕಾರ್ಡಿಂಗ್ ಇತ್ತನ ಮಧ್ಯಾಹ್ನ ಒಂದ್ಸಲ ಲೈವ್ ಒಂದು ಪಂಡಿರ ಅಪ್ಪ ಪೋಡಿಕೊಂಡು ಲೈವ್ ಓದೋಡ ರೆಕಾರ್ಡಿಂಗ್ ಎಂಕುಲ್ ರಿಟೆಕ್ ತಂದು ಓದುವ ಅವಂಡ ನೀರಿಗೊಂಜಿ ರಿಟೆಕ್ ಕೋರೋಲಿ ಪನ್ಪುನ ಒಂದು ಧೈರ್ಯ ಪನ್ ಮಿಸ್ಟೇಕ್ ಬಟ್ ನೆಟ್ ಮಸ್ತ್ ಅಲರ್ಟ್ ಆದಿಪ್ಪೋಡು ಒಂಚೂರು ಅವು ಪ್ರೊನೌನ್ಸಿಯೇಷನ್ ಚೇಂಜ್ ಅವರ ಬಲ್ಲಿ ಬಟ್ ಎಂಕ ಓದೋದು ಆಯ್ಬೇಕು ಒಂಚಿದಿನ ಓದಾಯ್ಬೇಕ ಮಲ್ಲೆಜ್ಜಿ ರೆಕಾರ್ಡಿಂಗ್ ಹಿಡಿದು ಲೈವೇ ಬೆಟರ್ ಅಂದ ಅಂಚಾಣ ಲೈವ್ ಕುಲ್ಲರ ನಮಗ್ ಸ್ಟಾರ್ಟಿಂಗ್ ಪೋಡಿಗೆ ಆಪುಂಡು ಬಟ್ ನಮ್ಮ ಏನ ಪಾತಿರೊಂದಿಲ್ಲ ಪನ್ಪುನ ನಮಕ್ ಮೂಲಿತ್ತಂದ ಅಂಚದಲ್ಲ ಆಪಸ್ ಇರೆಗ್ಲ V4 ನ್ಯೂಸ್ ಇತ್ನ ಬಾಂಡಿಂಗ್ ಎನ್ಸೊಂದು ಬಾಂಡಿಂಗ್ ಪಣ ಮಸ್ತ್ ಎಡ್ಡೆಡುಂಡು ಸ್ಟಾರ್ಟಿಂಗ್ ಒಂಚೂರು ಬಂಗ ಒಂದಿತ್ತು ನ್ಯೂಸ್ ಒಂಜಿ ಮಲ್ಲ ನೆಕ್ ಬೂರ್ಲ ಕಾಂಡ ಯೋ ಎಂಗಿನ ಪ್ರೊಫೆಷನ್ ದಾಯಪಣ ಐತ ಬಗ್ಗೆ ಗೊತ್ತಿಜ್ಜನೆ ಹತ್ರ ಸೊ ಇತ್ತೆ ಎಂಕ್ ಖುಷಿ ಆಪುಂಡು V4 ಬತ್ತಿನ ಹತ್ರ ನಾನು ಈ ಪ್ರೊಫೆಷನ್ ಕಂಟಿನ್ಯೂ ಪಾರ್ಟ್ ಟೈಮ್ಗೆ ಬತ್ತಿನಲ್ಲ ಒಂದೇನು ಕಂಟಿನ್ಯೂ ಮಂತದ ಇತ್ತೆ ಒಂಜಿ ಫುಲ್ ಟೈಮ್ ವರ್ಕ್ ಮಂತ್ನಾಗ ಹೆಂಗೆ ಖುಷಿ ಉಂಡು ದಾಂಗ್ ಕಲ್ತೆ ಪ್ರತಿಯೊಂಜಿನ ಕಲ್ತೆ ಬೇಸಿಕ್ ಚೂಚೂರು ಗೊತ್ತಿತ್ತು ಬಟ್ ಹೆಂಗಿತ್ತೆ ಒಂಜಿ ಸ್ಕ್ರಿಪ್ಟ್ ಮನ್ಪೋಲಿ ಎಂಕೆ ಹೊರ್ತಿಗೆ ಹ್ಯಾಂಡ್ ಮನ್ಪೋಲಿ ವಾಯ್ಸ್ ಓವರ್ದ ಗೊತ್ತಾಂಡು ಅದನ್ನ ಫೇಸ್ ಕೊರ್ಪುನ ನ್ಯೂಸ್ಗೆ ಎಂಚ ಫೇಸ್ ಕೊರೋಡು ಬೇತೆ ಪ್ರೋಗ್ರಾಮ್ ಎಂಚ ಕೊರೋಡು ಇಂಟರ್ವ್ಯೂ ಎಂಚ ಮನ್ಪೋಡು ಅದನ್ನ ಒರಿಯಡಪೋದು ಇಂಟ್ರಾಕ್ಷನ್ ಎಂಚ ಮನ್ಪೋಡು ಮಂದೈತ ಬಗ್ಗೆ ನನ್ನೆಲ್ಲ ಕಲ್ಪರು ಉಂಡು ಎಂಕ್ಲೆ ಬಟ್ ದುಂಬುರ್ದು ಇತ್ತೆ ಅನ್ನೇತೋ ಬೆಟರ್ ಎಂಕ್ ಆಪುಂಡು ಆಗ ನಾಲೆಜ್ ಎಲ್ಲ ನಮಗ್ ಜಾಸ್ತಿ ಅನ್ಕೋಪುಂಡು. ಓಕೆ ಇರ್ನ ಒಂಜಿ ಸಪೋರ್ಟರ್ ಪಂಡ ಇತ್ತೆ ಪಂಡ ನಮ್ಮ ಬೇತೆ ಫೀಲ್ಡ್ ಇತ್ತು ನಾವು ಫೀಲ್ಡಿಗೆ ಬರ್ತದ ನಂಗೆ ನಮಗೊಂದು ಸಪೋರ್ಟಿವ್ ಒಂದು ಬೋಡೆ ಬೋಡತ್ತ ಸೊ ಇರ್ನ ಸಪೋರ್ಟರ್ ಇರಂಚ V4 ಬತ್ತಾಯ ಕೂಡ ಲಕ್ಷ್ಮಣ್ ಸರ್ ಮಸ್ತ್ ಹೆಂಗ್ ಸ್ಟಾರ್ಟಿಂಗ್ ಗೊತ್ತುಜಿ ನ್ಯಾನೇ ಬಾಯ್ ಬಿಡ್ತು ಅಂತ ಸರ್ ಹಿಂಗ್ ನ್ಯೂಸ್ ಬಗ್ಗೆ ದಾಲ ಗೊತ್ತುಜಿ ಸರ್ ಹೆಂಗ್ ಕೈತಾ ಇರ್ ಬೇತೆ ಪ್ರೋಗ್ರಾಮ್ಸ್ ಕೋರ್ಲೆ ಇಂಚಪ್ಪಣ ಐಕ ಅವು ಇತ್ತೆ ಒನ್ ಟೈಮ್ ಅಂಚಿನ ಪ್ರೋಗ್ರಾಮ್ ನಡತ್ತೊಂತು ಇತ್ತೆ ಅಂಚ ಇಜ್ಜಿ ಆ ಪ್ರೋಗ್ರಾಮ್ ಆ ಅಮನ್ ಪರಬಜ ಲೈವ್ ಕಾಲ್ಸ್ ಅಂಚಪುರ ಸೊ ಇತ್ತೆ ನ್ಯೂಸ್ ಗೊತ್ತೂಲ ನಿಕ್ ಅಪ್ಪಗ ನಿಕ್ ಫ್ಯೂಚರ್ಗ್ಲೈತೆ ಇವು ಮೂಲತ್ತು ನಡಲ್ ನೆಕ್ಸ್ಟ್ ಈ ಬೇತ ಕಡೆ ಪೋಡಲ್ಲ ನಿನ್ನ ಕ್ವಾಲಿಫಿಕೇಶನ್ ಐಕ್ ಮ್ಯಾಚ್ ಆಪುಲಕ ಮಂತೊಂದು ಪೋಲಿ ನಿಕ್ ಪ್ರೊಫೆಷನ್ ಒಟ್ಟು ನಂಜಿ ಪ್ಯಾಷನ್ ಅದ್ಲದೆ ತೊನೋಲಿಂತ ಐಕೋಸ್ಕರ ಏನು ಓಕೆ ಪಂದ್ ಬತ್ತೆ ಬಟ್ ಎಂಕಿತ್ತೆ ನಿಜವಾದ ಲಕ್ಷ್ಮಣ್ ಸರ್ ಮಸ್ತ್ ಸಪೋರ್ಟ್ ಮಂತೇರ ಅಪ್ಪಗ ಮಿನಾರ್ ಇಜ್ಜಿ ಎಂಕಲ್ ನಲ್ಪ ಆಪುಜಿ ನಿಕ್ ತಿಕ್ಕುಜಿ ಪಾರ್ಟ್ ಟೈಮ್ದಲ್ಲ ಕತ್ತನ ನಿಕ್ ನ್ಯೂಸ್ ಬಗ್ಗೆ ದಾಲ ಗೊತ್ತಿಜಿನ್ ಪಂತ್ವೆರಡೆ ಅನ್ ಓ ಒಂಜಿ ಕಂಪನಿ ಅತನ ಓಲಾ ಬೇತ ಕಡೆ ಇತ್ತುದುವೆ ಸೊ ಆರಿಂಗ್ ಮಸ್ತ್ ಸಪೋರ್ಟ್ ಮಂತೆ ನಿಜವಾದ ಎಂಕಿತ್ತ ಖುಷಿ ಉಂಡು ಯಾನ್ ಈ ಪ್ರೊಫೆಷನ್ ದೆತ್ತೊನ್ನಿರ್ದ ಹತ್ರ ಹಿಂಗೆ ನಿಜ ಮಸ್ತ್ ಖುಷಿ ಉಂಡು ಐತೊಟ್ಟಿಗೆ ಫ್ಯಾಮಿಲಿ ಪೇರೆಂಟ್ಸ್ ಆದಿಪ್ಪು ಇಲ್ಲಡ ಅಮ್ಮ ಆದಿಪ್ಪು ಅತನ ಹಸ್ಬೆಂಡ್ ಆದಿಪ್ಪು ಮಾಮಿ ಆದಿಪ್ಪು ಸಪೋರ್ಟ್ ಮನ್ಪೇರು ನಿಕ್ ನಿನ್ನ ಪ್ರೊಫೆಷನ್ ನಿನ್ನ ಎಜುಕೇಶನೇ ಬೇತಿ ನಡ್ದತ್ರ ಐಟೆ ಪೋಲ ಪನ್ಪೆ ನಿಕ್ ಆತ ಸಾಲ ಮಂತತ್ರ ಆತ್ ಲಕ್ಷ ಕಟ್ಲೆಕ್ಕ ಹೊಡೆದು ನಿಕ್ಕೆ ಡಬಲ್ ಡಿಗ್ರಿ ಕಲ್ಪದಿಪ್ಪು ನನಗೆ ಐಟೆ ಪೋಲ ಅಂದ್ ಪಂತ ಜರಂದಿಜಿ ಬಟ್ ಐತೊಟ್ಟು ಗುಂದು ಮನ್ಪುನಾಗ ಇಜ್ಜಿ ಮಗಲತನ ಬೊಡೆದಿ ಆ ಒಂದು ಎಡ್ಡೆ ಪೊಸಿಷನ್ ಉಲ್ಲಲು ಅಕ್ಲೆಗ್ಲ ಖುಷಿ ಉಂಡು ಚಾನಲ್ ಡಿಪ್ಪುನು ನ್ಯೂಸ್ ಚಾನಲ್ ಡಿಪ್ಪುನು ಟಿವಿ ಬರ್ಪಲ್ ಪನ್ಪುನ ಒಂಜಿ ಖುಷಿ ಅಕ್ಲೆಗ್ಲ ಉಂಟು. ನೆಕ್ಸ್ಟ್ ಇರ್ನ ಪ್ಲಾನಿಂಗ್ ದಾದ ಉಂಡು ನೆಕ್ಸ್ಟ್ ಪ್ಲಾನಿಂಗ್ ದಾಲ ಹೆಚ್ಚು ನಾನೆಲ್ಲ ಜಾಸ್ತಿ ದುಮ್ಕೋನೋಡು ಚಾನಲ್ ನಮ್ಮ ಎಡಿಟ್ ಪ್ರೋಗ್ರಾಮ್ ಅನ್ಪೋಡು ಆಯ್ತೊಟ್ಟಿಗೂ ಪ್ರೋಗ್ರಾಮ್ ಅನ್ಪೋಟ್ಟಿಗೂ ಚಾನಲ್ಗೆ ಸಕ್ಸಸ್ ಆಸ್ ಆಂಕರ್ ಅದು ಅಥವಾ ನಮ್ಮ ಒಂಜಿ ಪ್ರೊಫೆಷನ್ ಅದೆತ್ತೊನ್ನಲ್ಲ ನಮಕ್ಲವ್ ಪರ್ಸ್ನಲ್ ನಮಕ್ ಅವು ಗ್ರೋತ್ ಅವ್ರೆ ಈಸಿ ಆಪುಂಡು ನಮ್ಮನ್ನ ಸಕ್ಸಸ್ಗ್ಲವ್ ಮ್ಯಾಟ್ರ್ ಆಪುಂಡು ಸೊ ಚಾನಲ್ ದೊಟ್ಟಿಗೂ ನಮ್ಮೆಲ್ಲ ಬೆಳೆಯೊಂದು ಚಾನಲ್ನ ಬೆಳೆಪ ಒಂದು ಲಕ್ಷ್ಮಣ್ ಸರ್ ನೊಟ್ಟಿಗೂ ನಮ್ಮಲ್ಲಿ ಇಂಚಿನ ಸಪೋರ್ಟ್ ಮಂತು ನಮ್ಮ ಇಪ್ಪೋಡು ಸೊ ಚಾನಲ್ ನನಾತ್ ಮಿತ್ತಕ ನೋಡ್ಪಂತ ಒಂಚಿ ಆಸೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಂಗಳೊಟ್ಟಿಗೆ ಈ ಪೂರ್ತಿ ಪಾತಿರ್ನಿ. ಥ್ಯಾಂಕ್ ಯು.